कृष्ण 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 हरे 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 राम 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 हरे 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 कृष्ण 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 हरे हरे राम राम हरे हरे कृष्ण कृष्ण हरे 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 राम राम हरे 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 कृष्ण 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 हरे हरे राम राम हरे 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 कृष्ण कृष्ण हरे हरे राम राम हरे हरे कृष्ण 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 हरे राम राम हरे 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 कृष्ण कृष्ण हरे हरे राम राम हरे हरे कृष्ण कृष्ण हरे हरे राम राम हरे हरे कृष्ण कृष्ण हरे राम राम हरे हरे। श्रीराम कृपालु भज मन हरण भव भयगा। श्रीरामचंद्र कृपालु भज मन हरण भव भय दारुणम् नव कंज लोचन कंज मुख कर कंज पद कंजारुणम् श्रीरामचंद्र कृपालु भज मन हरण भव भय दारुणम् नव कंज लोचन कंज मुख कर कंज पद कंजारुणम् श्रीराम श्रीराम कंदर्प गणितामित चबि नवनील नीरद सुंदरम पटपीतमानहुं तरितरुचि शुचि नौमि जनक सुतावरम् श्रीरामचंद्र कृपालु भज मन हरण भव भय दारुणम् श्रीराम श्रीराम भज दीन बंधु दिनेश दानव दैत्य वंश निकंदनम् रघुनंदानंद कंद कौशल चंद दशरथ नंदनम् श्रीरामचंद्र कृपालु भज मन हरण भव भय दारुणम् श्रीराम श्रीराम शिरमुकुट कुंडल तिलक चारु उदारु अंग विभूषणम् आजानुभुज शर चापधर संग्रामजित खर दूषणम् श्रीरामचंद्र कृपालु भज मन हरण भव भय दारुणम् श्रीराम श्रीराम इति वदति तुलसीदास शंकर शेषमुनि मनरंजनम् मम हृदय कंज निवास कुरु कामादिकलडल गंजनम् श्रीरामचंद्र कृपालु भज मन हरण भव भय दारुणम् श्रीराम श्रीराम श्रीरामचंद्र कृपालु भज मन हरण भव भय दारुणम् नव कंज लोचन कंज मुख कर कंज पद कंजारुणम् श्रीराम 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 श्रीराम। श्रील प्रभुपाद की जय, गौरनिताई की जय। हरे कृष्ण ಎಲ್ಲರೂ ಒಮ್ಮೆ ಹರೇ ಕೃಷ್ಣ ಅಂತ ಹೇಳಿ ಅಂತ ನಾನು ವಿನಂತಿಯನ್ನ ಮಾಡ್ಕೊತಾ ಇದೀನಿ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಎಲ್ಲರಿಗೂ ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಇವತ್ತಿನ ಕಾರ್ಯಕ್ರಮಕ್ಕೆ ಹೋಗೋಣಂತೆ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ,
ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ 18 ದಿನಗಳ ಆನ್ಲೈನ್ ಭಗವದ್ಗೀತಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ನಾಮನಿಷ್ಠ ಪ್ರಭುಗಳಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಾರ್ಥನೆಯೊಂದಿಗೆ ನಾನು ದಿನದ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತ ಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ಋಷಭಾನ್ ಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣು ಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ. ಹರೇ ಕೃಷ್ಣ. ಮಾತಾಜಿಗಳ ಪ್ರಭುಗಳು ಎಲ್ಲರೂ ರಾಧಾಕೃಷ್ಣಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಡಿ. ನಿಮ್ಗೆ ಈ ಭಗವಂತನ ಜ್ಞಾನ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ರಾಧಾಕೃಷ್ಣಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋತೀನಿ. ನಿಮ್ಗೆ ಈ ಜ್ಞಾನವನ್ನ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತಹ ಶಕ್ತಿನ ನನಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ ಹರೆ, ಹರೇ ರಾಮ 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 ಹರೇ ಹರೆ. ಹರೇ ಕೃಷ್ಣ. ಮಾತಾಜಿಗಳ ಪ್ರಭುಜಲ, ಇವತ್ತಿನ ಅಧ್ಯಾಯಕ್ಕೆ ಹೋಗಿನ ಮುಂಚೆ ನೆನ್ನೆಯ ಅಧ್ಯಾಯದ ಹೆಸರನ್ನ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಭಕ್ತಿ ಯೋಗದ ಅಧ್ಯಾಯಗಳನ್ನ ನಾವು ಕಲೀಲಿಕ್ಕೆ ಶುರು ಮಾಡಿದ್ವಿ ನಿನ್ನೆಯಿಂದ. ಸೊ ನೆನ್ನೆಯ ಅಧ್ಯಾಯ 7ನೇ ಅಧ್ಯಾಯವಾಗಿತ್ತು, ಜ್ಞಾನ ವಿಜ್ಞಾನ ಯೋಗ. ಸೊ ನಾವು ನಿನ್ನೆಯ ಅಧ್ಯಾಯದಲ್ಲಿ ಕೃಷ್ಣ ನಮ್ಗೆ ಏನನ್ನ ತಿಳಿಸಿಕೊಟ್ರು ಅಂತ ಹೇಳ್ಬಿಟ್ಟು ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡು ಇವತ್ತಿನ ಅಧ್ಯಾಯಕ್ಕೆ ಹೋಗೋಣಂತೆ. ಮ್ಯೂಟ್ ಮಾಡ್ತಾ ಇದೀನಿ, ಸಾರಿ, ತುಂಬಾ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇರೋದ್ರಿಂದ. ಹರೇ ಕೃಷ್ಣ. ಓಕೆ, ಸೊ ನಮ್ ನೆನ್ನೆಯ ಅಧ್ಯಾಯದಲ್ಲಿ 30 ಶ್ಲೋಕ ಇತ್ತು. ನೆನ್ನೆಯ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ. ಸೊ ವಿಜ್ಞಾನ ಅಂತಂದ್ರೆ ಅದು ಕೆಲಸ ಮಾಡುತ್ತೆ, ಅದು ಬರೇ ನಮ್ ಊಹೆ ಕಲ್ಪನೆ ಅಲ್ಲ ಅಲ್ವಾ. ವಿಜ್ಞಾನ ಅಂದ್ರೆ ಇಟ್ ವರ್ಕ್ಸ್, ಇಟ್ ಇಸ್ ಸೈನ್ಸ್, ಇಟ್ ವರ್ಕ್ಸ್ ಅಂತ ಹೇಳ್ಬಿಟ್ಟು ಪ್ರಭುಪಾದ ಅವರು ಹೇಳ್ತಾ ಇದ್ರು. ಸೊ ನಾವ್ ಅದನ್ನ ಏನ್ ಹೇಳಿದಾರೆ ಅದನ್ನ ಅಳವಡಿಸ್ಕೊಂಡ್ರೆ ಅದು ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು, ಮತ್ತೆ ಅದರ ಪರಿಣಾಮವನ್ನ ನಾವು ಯಾವತ್ತೂ ನೋಡೋದ್ ಬೇಕಾಗಿಲ್ಲ, ನಾವು ಇದೇ ಕ್ಷಣ ಈ ಜೀವನದಲ್ಲೇ ನಾವು ಅದನ್ನ ನೋಡ್ಬೋದು ಅಂತ ಹೇಳ್ಬಿಟ್ಟು ಪ್ರಭುಪಾದ ನಮ್ಗೆ ತಿಳಿಸಿಕೊಡ್ತಾ ಇದ್ರು. ಸೊ ಈ ಅಧ್ಯಾಯದಲ್ಲಿ ನಮ್ಗೆ ಕೃಷ್ಣ ಶ್ರವಣದ ಮಹತ್ವವನ್ನ ನಮ್ಗೆ ತಿಳಿಸಿಕೊಟ್ರು ಅಲ್ವಾ. ನಾವು ಭಕ್ತಿಯನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಹೇಗೆ ಭಕ್ತಿಯನ್ನ ಮಾಡೋದು ನಮ್ಗೆ ಗೊತ್ತಾಗೋದಿಲ್ಲ, ಅದಕ್ಕೆ 9 ವಿಧ ಭಕ್ತಿ ಇದೆ. 9 ವಿಧದಲ್ಲಿ ನಾವು
ಕೃಷ್ಣನಿಗೆ ನಾವು ಭಕ್ತಿಯನ್ನ ಮಾಡ್ಬೋದು. ಆ 9ರಲ್ಲಿ ಒಂದೇ ಒಂದನ್ನ ಮಾಡಿನೂ ಸಹ ನಾವು ಭಗವಂತನನ್ನ ನಾವು ತಲುಪಬಹುದು, ಅಥವಾ 9 ಮಾಡಿ ನಾವು ಭಗವಂತನನ್ನ ನಾವು ಸಮೀಪಿಸಬಹುದು. ಸೊ ಅದರಲ್ಲಿ ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದ ಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮ ನಿವೇದನಂ ಅಂತ ಹೇಳ್ಬಿಟ್ಟು 9 ವಿಧದಲ್ಲಿ ನಾವು ಭಕ್ತಿಯನ್ನ ಮಾಡಬಹುದು. ಅದರಲ್ಲಿ ಕೃಷ್ಣ ನಮ್ಗೆ ಶ್ರವಣದ ಮಹತ್ವವನ್ನ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಯಾಕೆಂತಂದ್ರೆ ನಾವು ಕೃಷ್ಣನನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ನಮ್ಗೆ ಈ ಕಣ್ಣುಗಳಿಂದ ನಾವು ನೋಡಿ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಕಿವಿಗಳ ಮೂಲಕ ನಾವು ಕೇಳಿ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಕೃಷ್ಣ ಇಲ್ಲಿ ಶ್ರವಣದ ಮಹತ್ವನ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಅದಾದ್ಮೇಲೆ ಕೃಷ್ಣ ಹೇಳ್ತಾ ಇದ್ದಾರೆ, ಈ ಸೃಷ್ಟಿಯಲ್ಲಿರೋದು ಭೌತಿಕ ಮತ್ತೆ ಆಧ್ಯಾತ್ಮಿಕ ಶಕ್ತಿ ಎರಡಿದೆ, ಆ ಎರಡರ ಮೂಲನೂ ನಾನೇ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದ್ರ ಅರ್ಥ ಏನು? ಸೊ ಎಲ್ಲವೂ ಕೃಷ್ಣನೇ, ಕೃಷ್ಣನನ್ನ ಬಿಟ್ಟು ಇನ್ಯಾವುದೂ ಇಲ್ಲ. ಏನನ್ನೇ ನಾವು ನೋಡಿದ್ರು ಸಹ ಅದು ಭೌತಿಕವಾಗಿರುತ್ತೆ, ಇಲ್ಲಾಂದ್ರೆ ಆಧ್ಯಾತ್ಮಿಕವಾಗಿರುತ್ತೆ. ಸೊ ಎರಡನ್ನೂ ಸಹ ಭಗವಂತನ ಶಕ್ತಿ ಅಂತ ನಾವು ತಿಳ್ಕೊಂಡ್ವಿ. ಮತ್ತೆ ಈ ಭೌತಿಕ ಪ್ರಪಂಚದಲ್ಲಿ ಅಂದ್ರೆ ಬ್ರಹ್ಮನಿಂದ ಹಿಡಿದು ಕ್ಷುದ್ರ ಜಂತು ತನಕನೂ ಎಲ್ಲವೂ ಸಹ ಈ 3 ಗುಣಗಳಿಂದ ಬಂಧಿತರಾಗಿರುತ್ತೆ. ಸೊ ಈ ಬಂಧನಕ್ಕೆ ಒಳಗಾಗ್ದಲಿರೋರು ಯಾರು ಇಲ್ಲ, ಒಬ್ರೇ ಒಬ್ರಿದ್ದಾರೆ. ಯಾರು ಅಂತಂದ್ರೆ ಕೃಷ್ಣ. ಅದಕ್ಕೋಸ್ಕರ ನಾವು ಈ ಬಂಧನದಿಂದ ನಾವು ಬಿಡುಗಡೆ ಆಗ್ಬೇಕು ಅಂದ್ರೆ ಈ 3 ಗುಣಗಳಿಂದ ನಾವು ಬಿಡುಗಡೆ ಆಗ್ಬೇಕಂದ್ರೆ ನಾವು ಕೃಷ್ಣನಿಗೆ ಶರಣಾಗ್ಬೇಕು ಅಂತ ಹೇಳಿದ್ರು. ಮತ್ತೆ 4 ತರದ ಜನಗಳು ಕೃಷ್ಣನಿಗೆ ಶರಣಾಗ್ತಾರೆ. 4 ತರದ ಜನಗಳು ಅಂದ್ರೆ ಪುಣ್ಯವಂತರು ಕೃಷ್ಣನಿಗೆ 4 ತರದ ಪುಣ್ಯವಂತರು ಕೃಷ್ಣನಿಗೆ ಶರಣಾಗ್ತಾರೆ. 4 ತರದ ದುಷ್ಟರು ಕೃಷ್ಣನಿಗೆ ಶರಣಾಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಮತ್ತೆ ಕೆಲವರು ಅಂದ್ರೆ ಅಲ್ಪ ಬುದ್ಧಿಯವರು ಅವರು ದೇವತೆಗಳಿಗೆ ಶರಣಾಗ್ತಾರೆ ಅಂತ ಹೇಳ್ತಾರೆ. ಮತ್ತೆ ಬುದ್ಧಿಹೀನರು ಅವರು ಕೃಷ್ಣನನ್ನ ನಿರಾಕಾರ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾ ಇದ್ರೆ. ಮತ್ತೆ ನಾವು ಈ ಕೃಷ್ಣ ಜ್ಞಾನದ ಮೂಲಕ ನಾವು ಈ ಭೌತಿಕ ಪ್ರಪಂಚದಿಂದ ನಾವು ಬಿಡುಗಡೆಯಿಂದ ನಾವು ಹೊಂದಬಹುದು, ಸ್ವಾತಂತ್ರ್ಯವನ್ನ ಪಡಿಬಹುದು ಅಂತ ಹೇಳ್ಬಿಟ್ಟು ನಮ್ಗೆ ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಗೆ 7ನೇ ಅಧ್ಯಾಯದಲ್ಲಿ ಕೃಷ್ಣ 2 ಶ್ಲೋಕಗಳನ್ನ ಹೇಳ್ತಾರೆ. ಆ 2 ಶ್ಲೋಕಗಳೇ ಇವತ್ತಿನ ಅಧ್ಯಾಯಕ್ಕೆ ನಾಂದಿ ಆಗುತ್ತೆ. ಅದನ್ನ ನಾವು ನೋಡೋಣಂತೆ ಇವತ್ತಿನ ಅಧ್ಯಾಯದಲ್ಲಿ. ಸೊ ಇವತ್ತಿನ ಅಧ್ಯಾಯಕ್ಕೆ ಹೋಗಿನ ಮುಂಚೆ ನಾವು ಸ್ವಲ್ಪ ಚಿಕ್ಕದಾಗಿ ನಾವು ಸ್ವಲ್ಪ ಅರ್ಥ ಮಾಡ್ಕೊಂಡಂತೆ ನಮ್ಗೆ ಭಗವಂತ ಈ ಅಧ್ಯಾಯದಲ್ಲಿ ಏನನ್ನ ಹೇಳಕ್ಕೆ ಹೊರಟಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಈ ಒಂದು ಎಕ್ಸಾಂಪಲ್ ಇಂದ ನಾವು ಅರ್ಥ ಮಾಡ್ಕೊಂಡಂತೆ. ನಾವ್ ಇವಾಗ ಹೋಟ್ಲಿಗೆ ಹೋದಾಗ ನಮ್ಗೆ ಏನಾದ್ರು ನಮ್ಗೆ ಇಷ್ಟ ಆಗಿದ್ರೆ ನಾವು ಆರ್ಡರ್ ಮಾಡ್ತೀವಿ ಅಲ್ವಾ. ಸೊ ಇವಾಗ ನನಗೆ ಮಸಾಲೆ ದೋಸೆ ಇಷ್ಟ ಅಂತಂದ್ರೆ ನಾನು ವೇಟರ್ಗೆ ಹೇಳ್ತೀನಿ, ನನಗೆ 1 ಪ್ಲೇಟ್ ಮಸಾಲೆ ದೋಸೆ ತಗೊಂಡ್ ಬಾ ಅಂತ ಹೇಳ್ಬಿಟ್ಟು. ಸೊ ವೇಟರ್ ಏನ್ ಮಾಡ್ತಾರೆ, ಸರಿ ಅಂತ ಹೇಳ್ಬಿಟ್ಟು ಅವರು 1 ಪ್ಲೇಟ್ ಮಸಾಲೆ ದೋಸೆನ ತಗೊಂಡ್ ಬರ್ತಾರೆ. ಅವ್ರು ಮಸಾಲೆ ದೋಸೆನ ತಗೊಂಡ್ ಬಂದ್ಮೇಲೆ ನಾನು ಅವ್ರ ಮೇಲೆ ಎಗರಾಡಿದ್ರೆ ನೀನ್ ಯಾಕೆ ಮಸಾಲೆ ದೋಸೆ ತಗೊಂಡ್ ಬಂದೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಹೆಂಗಂದ್ರೆ ಹಂಗೆ ಕಿರ್ಚಾಡಿದ್ರೆ ನನ್ನನ್ನ ಏನು ಬುದ್ಧಿ ಸೀಮಿತದಲ್ಲಿ ಇರೋವಂತವ್ರು ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತಾರ? ಇಲ್ಲ ಅಲ್ವಾ. ನಾನು ಏನ್ ಆರ್ಡರ್ ಮಾಡಿದ್ನೋ ಅದನ್ನೇ ಆ ವೇಟರ್ ತಂದ್ಕೊಡ್ತಾ ಇದಾರೆ ಅಲ್ವಾ. ಅದೇ ತರನೇ ಇವಾಗ ನಾವು ಈಗ ಯಾವ ಕಂಡೀಷನ್ ಅಲ್ಲಿ ಇದೀವಿ, ನಾವು ಯಾವ ದೇಹವನ್ನ ಪಡ್ಕೊಂಡು ನಾವು ಯಾವ ತರ ಜೀವನವನ್ನ ಮಾಡ್ತಾ ಇದೀವಿ ಅದನ್ನ ನಾವೇ ಆರ್ಡರ್ ಮಾಡಿದೀವಿ. ನಾವು ಭಗವಂತನಿಗೆ ಏನು ಹೇಳೋ ಹಂಗಿಲ್ಲ, ನೀನ್ ಯಾಕೆ ನನ್ನನ್ನ ಹಿಂಗ್ ಹುಟ್ಟಿಸ್ತೆ ಹಂಗ್ ಹುಟ್ಟಿಸ್ತೆ, ನಾನು ಹಂಗ್ ಹುಟ್ಟಬೇಕಾಗಿತ್ತು ಹಿಂಗ್ ಹುಟ್ಟಬೇಕಾಗಿತ್ತು ಅಂತ. ಇಲ್ಲ, ನಾವೇ ಆರ್ಡರ್ ಮಾಡಿದೀವಿ. ನನ್ಗೆ ಹಿಂಗ್ ಬೇಕು ಕೃಷ್ಣ, ನನ್ಗೆ ಈ ತರದ ದೇಹ ಬೇಕು, ನಾನು ಈ ತರದ ಬದುಕು ಬೇಕು ಅಂತ ಹೇಳ್ಬಿಟ್ಟು ನಾನೇ ಆರ್ಡರ್ ಮಾಡ್ಕೊಡೋದು. ಸೊ ನನ್ನ ಈ ಸುಖ ದುಃಖಕ್ಕೆ ನಾನೇ ಹೊಣೆನೇ ಹೊರತು ಕೃಷ್ಣನನ್ನ ನಾನು ಹೊಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಲ್ಲಿನೂ ಸಹ ನಾವೇನ್ ಆರ್ಡರ್ ಮಾಡ್ತೀವೋ ಅದನ್ನ ಕೊಡ್ತಾರೆ. ಅವ್ರು ತಂದ್ ಕೊಟ್ಮೇಲೆ ನಾವು ಅವ್ರ ಮೇಲೆ ಕಿರ್ಚಾಡೋ ಹಾಗಿಲ್ಲ ಅಲ್ವಾ. ಸೊ ಅದನ್ನ ನಮ್ಗೆ ಇವತ್ತು ಕೃಷ್ಣ ಇವತ್ತಿನ ಅಧ್ಯಾಯ ತಿಳಿಸಿಕೊಡ್ತಾ ಇದ್ರೆ ತುಂಬಾ ಮುಖ್ಯವಾದ ಅಧ್ಯಾಯ, ನಮ್ಮ ಬದುಕಿಗೆ ಬದುಕಿನಲ್ಲಿ ನಾವು ಅಳವಡಿಸ್ಕೋಬೇಕಾಗಿರೋ ಅಧ್ಯಾಯ. ಸೊ ನೋಡೋಣಂತೆ ಕೃಷ್ಣ ನಮ್ಗೆ ಏನನ್ನ ಹೇಳಿಕೆ ಹೊರಟಿದ್ದಾರೆ ಈ ಅಧ್ಯಾಯದಲ್ಲಿ ಅಂತ ಹೇಳ್ಬಿಟ್ಟು. ಇವತ್ತಿನ ಅಧ್ಯಾಯ 8ನೇ ಅಧ್ಯಾಯ. ಇದರ ಹೆಸರು ಅಕ್ಷರ ಬ್ರಹ್ಮ ಯೋಗ ಅಂತ ಹೇಳ್ಬಿಟ್ಟು. ಇನ್ನ ಒಂದು ಹೆಸರು ಭಗವತ್ ಪ್ರಾಪ್ತಿ. ನಾವು ನಿನ್ನೆ ಭಗವಂತನ ಜ್ಞಾನವನ್ನ ನಾವು ಪಡ್ಕೊಂಡ್ವಿ ಅಲ್ವಾ. ಸೊ ನಾವು ಅಂತಹ ಜ್ಞಾನವನ್ನ ಪಡ್ಕೊಂಡು ನಾವು ಹೇಗೆ ಭಗವಂತನನ್ನ ನಾವು ಪಡಿಬಹುದು, ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಆ ಜ್ಞಾನವನ್ನ ಅಳವಡಿಸ್ಕೊಂಡು ಹೇಗೆ ಭಗವಂತನನ್ನ ನಾವು ಪಡಿಬಹುದು ಅನ್ನೋದನ್ನ ನಮ್ಗೆ ಕೃಷ್ಣ ಇವತ್ತಿನ ಅಧ್ಯಾಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ನಮ್ಗೆ ತುಂಬಾ ಮುಖ್ಯವಾದ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಅಂತೆ ನಾರಾಯಣ ಸ್ಮೃತಿ ಅಂತ ಹೇಳ್ತಾ ಇದ್ದಾರೆ. ನಾವು ನಮ್ಮ ಅಂತ್ಯಕಾಲದಲ್ಲಿ ನಾರಾಯಣನನ್ನ ನಾವು ಸ್ಮರಣೆ ಮಾಡ್ಬೇಕು ಅನ್ನೋ ವಿಷಯವನ್ನ ನಮ್ಗೆ ಈ ಅಧ್ಯಾಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇದರಲ್ಲಿ 28 ಶ್ಲೋಕಗಳಿದೆ. ಅದನ್ನ ಹೇಗೆ ವಿಂಗಡಿಸಿದ್ದಾರೆ ಅಂತಂದ್ರೆ, ಇಲ್ಲಿ ಅರ್ಜುನ 8 ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. 1 ಅಲ್ಲ 2 ಅಲ್ಲ 8 ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಕೃಷ್ಣ ಆ 8ಕ್ಕೂ ಉತ್ತರವನ್ನ ಕೊಡ್ತಾರೆ. 7 ಪ್ರಶ್ನೆಗಳಿಗೆ ಅವರು 2 ಶ್ಲೋಕದಲ್ಲಿ ಉತ್ತರವನ್ನ ಕೊಟ್ಬಿಟ್ಟು ಇನ್ನ ಕೊನೆಯ ಪ್ರಶ್ನೆಯನ್ನ ಅವರು ಈ ಇಡೀ ಅಧ್ಯಾಯದಲ್ಲಿ ವಿವರಣೆಯನ್ನ ಅವ್ರು ಕೊಡ್ತಾ ಇದ್ದಾರೆ. ಸಾವಿನ ಸಮಯದಲ್ಲಿ ಕೃಷ್ಣನನ್ನ ನೆನಪಿಸಿಕೊಳ್ಳೋದು ಅದ್ರ ಬಗ್ಗೆ ನಮ್ಗೆ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ ಇವತ್ತಿನ ಅಧ್ಯಾಯದಲ್ಲಿ. ಅದು ಅರ್ಜುನನ 8ನೇ ಪ್ರಶ್ನೆ ಆಗಿತ್ತು. ಆ ಪ್ರಶ್ನೆಗೆ ಕೃಷ್ಣ ಉತ್ತರವನ್ನ ಕೊಡ್ತಾರೆ. ಅದಾದ್ಮೇಲೆ ನಾವು ಸಾವಿನ ಸಮಯದಲ್ಲಿ ಕೃಷ್ಣನನ್ನ ನೆನಪಿಸ್ಕೋಬೇಕಂತಂದ್ರೆ ಯೋಗ ಬಲೇನಚ,
ಅಂತ ಹೇಳ್ತಾರೆ. ಅಂದ್ರೆ ಯಾವುದಾದ್ರೂ ಒಂದು ಯೋಗ ಮಾರ್ಗದಿಂದ ಮಾತ್ರ ಸಾಧ್ಯ. ಆಕಸ್ಮಿಕವಾಗಿ ನಾವು ಕೃಷ್ಣನನ್ನ ನೆನಪಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಭಕ್ತಿ ಯೋಗದ ಮೂಲಕ, ಸೊ ಇಲ್ಲ ಅಂತಂದ್ರೆ ನಾವು ಈ ಅಷ್ಟಾಂಗ ಯೋಗ ಅಂತ ನಾವ್ ಏನ್ ನೋಡಿದ್ವಿ ಅದರ ಮೂಲಕ ಅಷ್ಟೇ ನಾವು ಆ ಕೃಷ್ಣನನ್ನ ನಾವು ಸ್ಮರಣೆ ಮಾಡ್ಕೋಬಹುದು ಅಂತ್ಯ ಕಾಲದಲ್ಲಿ. ಇಲ್ಲ ಅಂದ್ರೆ ನಾವು ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ಭಕ್ತಿ ಯೋಗವನ್ನ ಶುದ್ಧ ಭಕ್ತಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೆ ಈ ಅಷ್ಟಾಂಗ ಯೋಗ ಏನಿದೆ ಅದನ್ನ ಯೋಗ ಮಿಶ್ರ ಭಕ್ತಿ ಅಂತ ಹೇಳ್ಬಿಟ್ಟು ಕರೀತಾ ಇದ್ರೆ. ನಾವು ಯೋಗ ಮಿಶ್ರ ಭಕ್ತಿಯಿಂದನೂ ಸಹ ನಾವು ಕೃಷ್ಣನನ್ನ ನಾವು ಸ್ಮರಣೆ ಮಾಡ್ಬೋದು ನಮ್ಮ ಅಂತ್ಯಕಾಲದಲ್ಲಿ. ಮತ್ತೆ ಭಕ್ತಿ ಯೋಗದ ಮೂಲಕ ನಾವು ಕೃಷ್ಣನನ್ನ ನಾವು ಸ್ಮರಣೆ ಮಾಡ್ಬೋದು ನಮ್ಮ ಅಂತ್ಯಕಾಲದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಮತ್ತೆ ಭೌತಿಕ ಪ್ರಪಂಚ ಮತ್ತೆ ಆಧ್ಯಾತ್ಮಿಕ ಪ್ರಪಂಚದ ನಡುವಿನ ವ್ಯತ್ಯಾಸವನ್ನ ನಮ್ಗೆ ಕೃಷ್ಣ ಇವತ್ತಿನ ಅಧ್ಯಾಯದಲ್ಲಿ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಆಧ್ಯಾತ್ಮಿಕ ಪ್ರಪಂಚ ಅಂದ್ರೆ ಏನಂತಾನೆ ಗೊತ್ತಿಲ್ಲ ಅಲ್ವಾ. ಸೊ ನಮ್ಗೆ ಈ ಭೌತಿಕ ಪ್ರಪಂಚದಲ್ಲಿ ನಮ್ಮ ಕಣ್ಣಿಗೆ ಕಾಣುವ ಈ ಚಂದ್ರ, ಸೂರ್ಯ, ನಕ್ಷತ್ರಗಳೇ ನಮ್ಮನಿಗೆ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ ಅಲ್ವಾ. ಇದನ್ನ ಮೀರಿ ದಾಟಿ ಇರುವ ಆಧ್ಯಾತ್ಮಿಕ ಪ್ರಪಂಚದ ಬಗ್ಗೆ ನಾವ್ ಹೇಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಅಲ್ವಾ. ಸೊ ಅದನ್ನ ಕೃಷ್ಣ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ, ಅವರ ಆಧ್ಯಾತ್ಮಿಕ ಪ್ರಪಂಚ ಹೇಗಿದೆ ಅಂತ ಹೇಳ್ಬಿಟ್ಟು. ಮತ್ತೆ ತುಂಬಾ ಮುಖ್ಯವಾಗಿ ನಮ್ಗೆ ಹೇಳ್ತಾ ಇದ್ದಾರೆ, ಶುದ್ಧ ಭಕ್ತಿಯಿಂದಲೇ ನಾವು ಪರಮೋನ್ನತನನ್ನು ಸಾಧಿಸಲು ಸಾಧ್ಯ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ನಾವು ಭಗವಂತನನ್ನ ನಾವು ಪ್ರಾಪ್ತಿ ಮಾಡ್ಕೋಬೇಕು ಅಂತಂದ್ರೆ ಶುದ್ಧ ಭಕ್ತಿಯೊಂದೇನೆ ಸಾಧನ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಮೊದಲ 2 ಶ್ಲೋಕಗಳನ್ನ ನಾವು ತಿಳ್ಕೊಳ್ಳೋಣಂತೆ. ಅರ್ಜುನನ ಪ್ರಶ್ನೆಯಿಂದ ಶುರುವಾಗ್ತಾ ಇದೆ ಇವತ್ತಿನ ಅಧ್ಯಾಯ. ಅವ್ರು 8 ಪ್ರಶ್ನೆಗಳನ್ನ ಈ 2 ಶ್ಲೋಕಗಳಲ್ಲಿ ಕೇಳ್ತಾ ಇದಾರೆ. ಏನನ್ನ ಕೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ಳೋಣಂತೆ. ಅರ್ಜುನ ಉವಾಚ ಕಿಂ ತದ್ ಬ್ರಹ್ಮ ಕಿಮಧ್ಯಾತಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. ಅರ್ಜುನನು ಹೀಗೆ ಪ್ರಶ್ನಿಸಿದನು, ಪ್ರಭುವೇ, ಪರಮ ಪುರುಷನೇ, ಯಾವುದು ಬ್ರಹ್ಮನ್, ಯಾವುದು ಆತ್ಮ, ಕರ್ಮ ಯಾವುದು, ಈ ಐಹಿಕ ಅಭಿವ್ಯಕ್ತಿ ಯಾವುದು, ದೇವತೆಗಳು ಯಾರು, ದಯವಿಟ್ಟು ಇದನ್ನು ನನಗೆ ವಿವರಿಸು. ಅಧಿಯಜ್ಞ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಹಿ. ಮಧುಸೂದನನೇ, ಯಜ್ಞದ ಪ್ರಭುವು ಯಾರು, ಅವನು ದೇಹದಲ್ಲಿ ವಾಸಿಸುವುದು ಹೇಗೆ, ಭಕ್ತಿ ಸೇವೆಯಲ್ಲಿ ತೊಡಗಿರುವವರು ಮರಣ ಕಾಲದಲ್ಲಿ ನಿನ್ನನ್ನು ತಿಳಿಯುವುದು ಹೇಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣನಿಗೆ ಅರ್ಜುನ 8 ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಏನೇನ್ ಕೇಳ್ತಾ ಇದ್ದಾರೆ? ಬ್ರಹ್ಮನ್ ಅಂದ್ರೆ ಏನು ಕೃಷ್ಣ, ಆತ್ಮ ಅಂದ್ರೆ ಏನು, ಕರ್ಮ ಅಂದ್ರೆ ಏನು, ಐಹಿಕ ಅಭಿವ್ಯಕ್ತಿ ಯಾವುದು, ದೇವತೆಗಳು ಯಾರು, ಮತ್ತೆ ಯಜ್ಞದ ಪ್ರಭು ಯಾರು, ಅವರು ದೇಹದಲ್ಲಿ ವಾಸಿಸುವುದು ಹೇಗೆ, ಮತ್ತೆ ಭಕ್ತಿ ಸೇವೆಯಲ್ಲಿ ತೊಡಗಿರೋರು ಮರಣ ಕಾಲದಲ್ಲಿ ನಿನ್ನನ್ನ ಹೇಗೆ ಪಡಿತಾರೆ ಅಂತ ಹೇಳ್ಬಿಟ್ಟು ಅವ್ರು ಕೇಳ್ತಾ ಇದ್ದಾರೆ. ಸೊ ಈ ಪ್ರಶ್ನೆಗಳನ್ನ ಯಾಕೆ ಕೇಳ್ತಾರೆ ಅರ್ಜುನ ಕೃಷ್ಣನಿಗೆ ಅಂತಂದ್ರೆ, ಅವರು ನಿನ್ನೆಯ ಅಧ್ಯಾಯದಲ್ಲಿ ಕೃಷ್ಣ 2 ಶ್ಲೋಕಗಳನ್ನ ಹೇಳ್ತಾರೆ. ಜರಾಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿಯೇ ತೇ ಬ್ರಹ್ಮ ತದ್ವಿದುಹು ಕೃಷ್ಣಂ ಆಧ್ಯಾತ್ಮಂ ಕರ್ಮ ಚಾಕಿಲಂ. ಮುಪ್ಪು ಸಾವುಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಶ್ರಮಿಸುತ್ತಿರುವ ಬುದ್ಧಿವಂತರು ಭಕ್ತಿ ಸೇವೆಯನ್ನು ಮಾಡುತ್ತಾ ನನ್ನಲ್ಲಿ ಆಶ್ರಯವನ್ನು ಪಡೆಯುವರು. ನಿಜವಾಗಿ ಅವರು ಬ್ರಹ್ಮನ್, ಏಕೆಂದರೆ ಅವರು ದಿವ್ಯ ಕರ್ಮಗಳ ವಿಷಯದಲ್ಲಿ ಪ್ರತಿಯೊಂದು ಸಂಗತಿಯನ್ನು ಸಮಗ್ರವಾಗಿ ಬಲ್ಲರು. ಸಾಧಿಭೂತಾದಿ ದೈವಂ ಮಾಂ ಸಾಧಿ ಯಜ್ಞಂ ಚ ಯೇ ವಿದುಹು ಪ್ರಯಾಣ ಕಾಲೇಪಿ ಚ ಮಾಂ ತೇ ವಿದುರ್ಯುಕ್ತಶ್ಚೇತಸಃ. ನನ್ನ ಸಂಪೂರ್ಣ ಪ್ರಜ್ಞೆ ಇರುವವರು ಪರಮ ಪ್ರಭುವಾದ ನಾನೇ ಎಲ್ಲ ಐಹಿಕ ಅಭಿವ್ಯಕ್ತಿಯ ದೇವತೆಗಳ ಯಜ್ಞ ರೀತಿಗಳ ನಿಯಂತ್ರಕ ತತ್ವ ಎಂದು ಬಲ್ಲವರು. ದೇವೋತ್ತಮ ಪುರುಷನಾದ ನನ್ನನ್ನು ಮರಣ ಕಾಲದಲ್ಲಿಯೂ ಅರ್ಥ ಮಾಡಿಕೊಳ್ಳಬಲ್ಲರು ಮತ್ತು ಅರಿಯಬಲ್ಲರು ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣನೇ ಹೇಳ್ತಾ ಇದ್ದಾರೆ. ಶುದ್ಧ ಭಕ್ತರು ಅವ್ರೇನ್ ಮಾಡ್ತಾರೆ, ಈ ಮುಪ್ಪು ಸಾವುಗಳಿಂದ ಅವ್ರು ಹೊರಗಡೆ ಬರ್ಲಿಕ್ಕೆ ಅವರು ಶ್ರಮ ಪಡ್ತಾ ಇರ್ತಾರೆ. ಅದಕ್ಕೆ ಕೃಷ್ಣ ಅಂತವ್ರನ್ನ ಏನಂತ ಕರೀತಾ ಇದ್ದಾರೆ, ಅವರು ನಿಜವಾಗಿ ಬ್ರಹ್ಮನ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ನನ್ನಲ್ಲಿ ಯಾರು ಪ್ರಜ್ಞೆ ಇಟ್ಕೊಂಡಿರ್ತಾರೋ ಅವರು ಎಲ್ಲವನ್ನ ಬಲ್ಲವರು. ಈ ಐಹಿಕ ಅಭಿವ್ಯಕ್ತಿ ಅಂದ್ರೆ ಏನು, ದೇವತೆ, ಯಜ್ಞ ಮತ್ತೆ ನಿಯಂತ್ರಕ ತತ್ವ ಯಾರು ಅಂತ ಅವ್ರಿಗೆ ಗೊತ್ತಿರುತ್ತೆ. ಮತ್ತೆ ನನ್ನನ್ನ ಅವರು ಮರಣ ಕಾಲದಲ್ಲೂ ಸಹ ಅವರು ಅರ್ಥ ಮಾಡಿಕೊಳ್ಳಬಲ್ಲರು ಅಂತ ಹೇಳ್ಬಿಟ್ಟು ನಿನ್ನೆಯ ಅಧ್ಯಾಯದಲ್ಲಿ ಕೃಷ್ಣ ಈ 2 ಶ್ಲೋಕಗಳನ್ನ ಕೇಳಿರೋದಕ್ಕೆ ಅರ್ಜುನ ಇಲ್ಲಿ ಉಪಯೋಗಿಸಿರುವಂತಹ ಕೃಷ್ಣ ಉಪಯೋಗಿಸಿರುವಂತಹ ಈ ಬ್ರಹ್ಮನ್, ದೇವತೆಗಳು, ಯಜ್ಞ, ಪರಮಪ್ರಭು ಮತ್ತೆ ಐಹಿಕ ಅಭಿವ್ಯಕ್ತಿ, ಮರಣ ಕಾಲದಲ್ಲಿ ಅರ್ಥ ಮಾಡ್ಕೊಳೋದು ಹೇಗೆ ಅಂತ ಹೇಳ್ಬಿಟ್ಟು ಈ ಪ್ರಶ್ನೆಗಳನ್ನ ಅರ್ಜುನ ಹೇಳ್ತಾ ಇದ್ದಾರೆ ನಮಗೋಸ್ಕರ. ಸೊ ಇವಾಗ ಕೃಷ್ಣ ಏನಂತ ಹೇಳ್ತಾರೆ ಅಂತ ಬಿಟ್ಟು ನೋಡೋಣಂತೆ. ಶ್ರೀ ಭಗವಾನು ವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋ ಆಧ್ಯಾತ್ಮ ಮುಚ್ಯತೆ ಭೂತ ಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಗೀತಃ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಅವಿನಾಶಿಯಾದ ದಿವ್ಯ ಜೀವಿಗೆ ಬ್ರಹ್ಮನ್ ಎಂದು ಹೆಸರು. ಅವನ ನಿತ್ಯ ಸ್ವಭಾವವನ್ನು ಆಧ್ಯಾತ್ಮ ಅಥವಾ ಆತ್ಮ ಎಂದು ಕರೆಯುತ್ತಾರೆ. ಜೀವಿಗಳ ಭೌತಿಕ ಶರೀರಗಳ ಬೆಳವಣಿಗೆಗೆ ಸಂಬಂಧಿಸಿದ ಕ್ರಿಯೆಗೆ ಕರ್ಮ ಎಂದು ಹೆಸರು ಅಂತ ಹೇಳ್ಬಿಟ್ಟು ಇಲ್ಲಿ ಈ ಮೊದಲನೇ ಶ್ಲೋಕದಲ್ಲಿ ಕೃಷ್ಣ 3ಕ್ಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಬ್ರಹ್ಮನ್ ಅಂತ ಯಾರಿಗೆ ಕರೀತಾ ಇದ್ದಾರೆ ಕೃಷ್ಣ? ಜೀವರಾಶಿಗಳಿಗೆ, ಎಲ್ಲ ಜೀವರಾಶಿಗಳಿಗೆ ಬ್ರಹ್ಮನ್ ಅಂತ ಹೇಳ್ಬಿಟ್ಟು ಕರೀತಾ ಇದ್ದಾರೆ.
ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ನಾವು ಆತ್ಮ ಅಲ್ವಾ, ನಾವು ಭಗವಂತನ ಅಂಶ. ಸೊ ನಾವು ಭಗವಂತನ ಅಂಶವಾಗಿರೋದ್ರಿಂದ ನಮ್ಗೂ ಸಹ ಭಗವಂತನ ಗುಣಗಳೇ ನಮ್ಮ ಹತ್ರ ಇದೆ. ನಮಗೂ ಭಗವಂತನಿಗೂ ವ್ಯತ್ಯಾಸ ಏನಿದೆ? ಸೊ ನಮ್ಗೆ ಪ್ರಮಾಣದಲ್ಲಿ ವ್ಯತ್ಯಾಸ ಇದೆ. ಅವರು ತುಂಬಾ ಅಗಾಧ, ಅವರು ಏನು ವಿಭು, ನಾವು ಅಣು ಅಲ್ವಾ. ಮತ್ತೆ ಆದ್ರೆ ಗುಣದಲ್ಲಿ ಒಂದೇ, ಸತ್ ಚಿತ್ ಆನಂದ ಸ್ವರೂಪಿಗಳು ಅಲ್ವಾ. ನಾವು ಇವಾಗ ದೊಡ್ಡ ಬಂಗಾರದ ಗಟ್ಟಿಯನ್ನ ತಗೊಂಡ್ರು ಮತ್ತೆ ಅದರಿಂದ ಒಂದು ಚಿಕ್ಕ ಕಣವನ್ನ ತಗೊಂಡ್ರು ಸಹ ಆ ಕಣಕ್ಕೆ ಆ ಬಂಗಾರದ ಗಟ್ಟಿಯ ಗುಣಗಳೇ ಇರುತ್ತೆ ಅಲ್ವಾ. ಸೊ ನಾವ್ ಅದನ್ನ ತಿಳ್ಕೊಂಡ್ವಿ. ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಅವಿನಾಶಿಯಾದ ದಿವ್ಯ ಜೀವಿಗೆ ನಮ್ಗೆ ನಾಶ ಅನ್ನೋದಿಲ್ಲ ಅಲ್ವಾ. ನಮ್ಮ ನಿಜವಾದ ಸ್ವರೂಪದಲ್ಲಿ ನಮ್ಗೆ ನಾಶ ಅನ್ನೋದು ಇಲ್ಲ, ನಮ್ಮ ಆತ್ಮಕ್ಕೆ ನಾಶ ಇಲ್ಲ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಅದಾದ್ಮೇಲೆ ಆತ್ಮದ ಸ್ವಭಾವ ಏನು, ನಿಜವಾದ ಸ್ವಭಾವ ಏನು, ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ರೆ. ಆ ನಿಜವಾದ ಸ್ವಭಾವ ಆಧ್ಯಾತ್ಮ. ಈಗ ನಮ್ಮ ಸ್ವಭಾವ ಏನಾಗಿದೆ? ಸೊ ನಾವಿವಾಗ ಒಡೆಯರಾಗ್ಬೇಕು ಅಂತ ಇದೀವಿ ಅಲ್ವಾ. ಅದು ನಮ್ಮ ನಿಜವಾದ ಸ್ವಭಾವ ಅಲ್ಲ. ಅದಕ್ಕೋಸ್ಕರನೇ ನಾವಿಲ್ಲಿ ಆತಂಕದಲ್ಲಿ ನಾವಿದೀವಿ. ಇಲ್ಲಿ ಯಾವಾಗ್ಲೂ ದುಃಖವಾಗಿ ಇರೋದು ಅದಕ್ಕೋಸ್ಕರ. ಯಾಕಂದ್ರೆ ನಾವು ನಮ್ಮ ನಿಜವಾದ ಸ್ವಭಾವದಲ್ಲಿ ನಾವು ಇಲ್ಲ. ಇವಾಗ ನಾವು ನಟನೆ ಮಾಡ್ತಾ ಇದೀವಿ ಅಲ್ವಾ. ನಾವು ನಿಜವಾದ ಸ್ವಭಾವದಲ್ಲಿ ಇಲ್ಲದೆ ಇರೋದಕ್ಕೋಸ್ಕರ ನಾವು ಇಲ್ಲಿ ಸಂತೋಷವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ನಿತ್ಯ ಸ್ವಭಾವ ಏನು, ನಮ್ಮ ಸಹಜ ಸ್ವಭಾವ ಏನು? ಭಗವಂತನ ಸೇವಕರು ನಾವು, ಭಗವಂತನ ಅಂಶವಾಗಿ ನಾವು ಭಗವಂತನಿಗೆ ಸೇವಕರಾಗಿರೋರು. ಆ ಸ್ವಭಾವವನ್ನ ಆಧ್ಯಾತ್ಮ ಅಂತ ಕರೀತಾರೆ. ಅದಕ್ಕೆ ನಾವು ಇವಾಗ ನೀವು ಆಧ್ಯಾತ್ಮಿಕ ಮಾರ್ಗಕ್ಕೆ ಬನ್ನಿ ಅಂತಂದ್ರೆ ಏನರ್ಥ? ನಾವು ಆ ಒಡೆತನದ ಭಾವವನ್ನ ಬಿಟ್ಟು ನಾವು ಆ ಸೇವಾ ಭಾವಕ್ಕೆ ನಾವು ಬರೋದನ್ನೇ ಆಧ್ಯಾತ್ಮಿಕತೆಗೆ ಬನ್ನಿ ಅಂತ ಹೇಳ್ಬಿಟ್ಟು ಹೇಳೋದು ಅಲ್ವಾ. ಇವಾಗ ನಾವು ನೋಡಿದೀವಲ್ವಾ, ಇಸ್ಕಾನಲ್ಲಿ ಯಾರೇ ದೀಕ್ಷೆನ ತಗೊಂಡ್ರೆ ಅವರಿಗೆ ಹೊಸ ಹೆಸರನ್ನ ಕೊಡ್ತಾರೆ ಅಲ್ವಾ. ಇವಾಗ ನಮ್ಮ ಗುರುಗಳಾದ ನಾಮನಿಷ್ಠ ದಾಸ್ ಪ್ರಭುಜಿ ಅಲ್ವಾ, ಅವ್ರಿಗೆ ನೋಡಿ ಏನಂತ ಹೆಸರನ್ನ ಕೊಟ್ಟಿದ್ದಾರೆ? ಅವರು ನಾಮನಿಷ್ಠ ದಾಸ್. ಅವ್ರು ಇವಾಗ ದಾಸರು ಅಲ್ವಾ. ಇವಾಗ ನಾವು ಕನಕದಾಸ, ಪುರಂದ್ರ ದಾಸ ನೋಡಿದೀವಿ ಅಲ್ವಾ. ಅವ್ರು ಯಾರು ಒಡೆಯ ಅಂತ ಇಟ್ಕೊಂಡಿಲ್ಲ, ನಾನು ರಾಜ ಅಂತ ಅವ್ರ ಹೆಸರನ್ನ ಇಟ್ಕೊಂಡಿಲ್ಲ. ಅವ್ರೆಲ್ಲಾನು ದೀಕ್ಷೆಯನ್ನ ತಗೊಂಡ್ಮೇಲೆ ಅವ್ರಿಗೆ ಅರ್ಥ ಆದ್ಮೇಲೆ ನಾನು ಯಾರು, ನನ್ನ ಸ್ಥಾನ ಏನು ಅಂತ ಅರ್ಥ ಆದ್ಮೇಲೆ ಅವರು ದಾಸ ಅನ್ನೋ ಒಂದು ಹೆಸರನ್ನ ಅವರು ಸ್ವೀಕರಿಸಿದ್ದಾರೆ ಅಲ್ವಾ. ಸೊ ಇವಾಗ ನಮ್ಮ ಈ ಸಹಜವಾದ ಸ್ವಭಾವಕ್ಕೆ, ನಿತ್ಯ ಸ್ವಭಾವಕ್ಕೆ ಆಧ್ಯಾತ್ಮ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇವಾಗ ಭೌತಿಕ ಶರೀರಗಳ ಬೆಳವಣಿಗೆಗೆ ಸಂಬಂಧಿಸಿದ ಕ್ರಿಯೆಗೆ ಕರ್ಮ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇವಾಗ ನಮ್ಗೆ ಆಧ್ಯಾತ್ಮಿಕ ಶರೀರ ಇರ್ಬೇಕಾಗಿರೋದು ಅಲ್ವಾ. ಆದ್ರೆ ನಾವಿವಾಗ ಇಚ್ಛೆಯನ್ನ ಪಟ್ಟಿದಕ್ಕೆ, ನಾವು ಈ ಭೌತಿಕ ಪ್ರಪಂಚಕ್ಕೆ ಬಂದಿರೋದಕ್ಕೆ, ಈ 3 ಗುಣಗಳ ಜೊತೆ ನಾವು ಸಂಪರ್ಕವನ್ನ ಪಡೆದಿದ್ದಕ್ಕೆ ನಮ್ಗೆ ಇವಾಗ ಭೌತಿಕ ಶರೀರ ಅನ್ನೋದು ಸಿಕ್ಕಿದೆ ಅಲ್ವಾ. ಅದು ನಮ್ಮ ಸ್ವಭಾವದ ಅನುಗುಣವಾಗಿ ನಮ್ಗೆ ಈ ಶರೀರ ಸಿಕ್ಕಿದೆ ಅಂತ ನಾವು ಇದಕ್ಕಿಂತ ಮುಂಚೆ ನಮ್ಗೆ ಕೃಷ್ಣ ಆ ಕರ್ಮ ವಿಕರ್ಮ ಅಕರ್ಮವನ್ನ ಅರ್ಥ ಮಾಡಿಸ್ಬೇಕಾದ್ರೆ ಹೇಳಿದ್ರು ಅಲ್ವಾ. ನಾನಿವಾಗ ಹಿಂದಿನ ಜನ್ಮದಲ್ಲಿ ನನಗೆ ಕೃಷ್ಣ ಅವಕಾಶವನ್ನ ಕೊಟ್ಟಾಗ ನಾನು ಹೇಗೆ ಜೀವನವನ್ನ ನಡೆಸಿರ್ತೀನೋ ಅದಕ್ಕೆ ಅನುಗುಣವಾಗಿ ನನಗಿವಾಗ ಭೌತಿಕ ಶರೀರ ಸಿಕ್ಕಿರತ್ತೆ ಅಲ್ವಾ. ಇವಾಗ ಒಂದು ಹಂದಿಗೆ ಯಾಕೆ ಆ ಹಂದಿಯ ಶರೀರ ಸಿಕ್ಕಿರುತ್ತೆ ಈ ಜನ್ಮದಲ್ಲಿ ಅಂತಂತಂದ್ರೆ, ಅದು ಹಿಂದಿನ ಜನ್ಮದಲ್ಲಿ ಮನುಷ್ಯನಾದಾಗ ಅದು ಏನಂದ್ರೆ ಅದು ತಿಂತಾ ಇರುತ್ತೆ. ಅಂದ್ರೆ ಆ ಮನುಷ್ಯ ಏನಂದ್ರೆ ಅದು ತಿಂತಾ ಇರ್ತಾನೆ. ಅದಕ್ಕೋಸ್ಕರವಾಗ ಕೃಷ್ಣ ಏನ್ ಮಾಡ್ತಾರೆ? ಅವ್ರ ಮೇಲೆ ಕರುಣೆಯನ್ನ ತೋರಿ, ಆ ಮನುಷ್ಯನ ಮೇಲೆ ಕರುಣೆಯನ್ನ ತೋರಿ, ಸರಿ ನಿನಗಿನ್ನ ಏನಂದ್ರೆ ಅದು ತಿನ್ಬೇಕು ಅಂತ ಆಸೆ ಇದೆಯಲ್ವಾ, ಅದಕ್ಕೆ ತಕ್ಕನಾದ ದೇಹವನ್ನ ನಾನು ನಿನ್ಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿಗೆ ಮುಂದಿನ ಜನ್ಮದಲ್ಲಿ ಅವರು ಹಂದಿಯ ಜನ್ಮವನ್ನ ಅವರು ಕೊಡ್ತಾರೆ. ಅಂದ್ರೆ ಇವಾಗ ಅದನ್ನೇ ನಮ್ಗೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಜೀವಿಗಳ ಭೌತಿಕ ಶರೀರಗಳ ಬೆಳವಣಿಗೆಗೆ ಸಂಬಂಧಿಸಿದ ಕ್ರಿಯೆಗೆ ಕರ್ಮ ಎಂದು ಹೆಸರು. ಅದಕ್ಕೆ ನಾವ್ ಇವಾಗ ಏನೇ ಒಂದು ಬಂದ್ರು ನಾವೇನ್ ಹೇಳ್ತೀವಿ? ಅದು ಅಯ್ಯೋ ನನ್ ಕರ್ಮ ಅಂತ ಹೇಳ್ಬಿಟ್ಟು ನಾವು ಮಾತಾಡ್ತೀವಿ ಅಲ್ವಾ. ನಮ್ಮ ನಡೆ ನುಡಿಯಲ್ಲಿ ಅದೆಲ್ಲನೂ ಸಹ ನಾವು ಎಲ್ಲವನ್ನ ಅರ್ಥ ಮಾಡ್ಕೊಂಡಿದೀವಿ ಅಲ್ವಾ. ಆದ್ರೆ ನಮ್ಗೆ ಅದು ರಿಯಲೈಸೇಷನ್, ನಮ್ಗೆ ಅದು ಸಾಕ್ಷಾತ್ಕಾರ ಆಗಿಲ್ಲ ಅಷ್ಟೇನೆ ಅಲ್ವಾ. ನನಗೆ ಇವಾಗ ಈ ದೇಹ ಸಿಕ್ಕಿದೆ, ನಾನು ಏನ್ ಅನುಭವಿಸ್ತಾ ಇದೀನೋ ಅದಕ್ಕೆ ಕಾರಣ ನನ್ನ ಕರ್ಮ ಅಲ್ವಾ. ನಾನು ಹೇಗೆ ಹಿಂದಿನ ಜನ್ಮದಲ್ಲಿ ನಾನು ಜೀವನವನ್ನ ಮಾಡಿ ತೋರಿಸ್ದೆ ಕೃಷ್ಣ, ಅದಕ್ಕೆ ನಾನು ಆರ್ಡರ್ ಮಾಡಿದೆ ನಾನು ಹಿಂದಿನ ಜನ್ಮದಲ್ಲಿ, ಕೃಷ್ಣ ನನಗೆ ಈ ತರದ ಜೀವನ ಬೇಕು, ಈ ತರದ ದೇಹ ಬೇಕು ಅಂತ ಹೇಳ್ಬಿಟ್ಟು. ಸೊ ಕೃಷ್ಣ ನಾನು ಆರ್ಡರ್ ಮಾಡಿದ್ನ ನನಗೆ ಮುಂದಿನ ಜನ್ಮದಲ್ಲಿ ನನಗೆ ಕೊಡ್ತಾ ಇದ್ದಾರೆ. ಇವಾಗ ನಾನು ಈಗ ಈ ಜನ್ಮದಲ್ಲಿ ನನಗೆ ಮನುಷ್ಯ ಜನ್ಮ ಸಿಕ್ಕಿದೆ, ನಾನು ಇವಾಗ ಆರ್ಡರ್ ಮಾಡ್ತಾ ಇದ್ದೀನಿ ಕೃಷ್ಣನಿಗೆ, ಜೀವನವನ್ನ ಮಾಡಿ ತೋರಿಸ್ತಾ ಇದ್ದೀನಿ, ಕೃಷ್ಣ ನನಗೆ ಮುಂದಿನ ಜನ್ಮದಲ್ಲಿ ಇಂತಹ ದೇಹ ಬೇಕು, ಇಂತಹ ಜೀವನ ಬೇಕು ಅಂತ ಹೇಳ್ಬಿಟ್ಟು ನಾನು ಆರ್ಡರ್ ಮಾಡ್ತಾ ಇದ್ದೀನಿ ಅಲ್ವಾ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ನಾವಿವಾಗ ಕರ್ಮವನ್ನ ಮಾಡೋದ್ರಿಂದ ಅದಕ್ಕೆ ತಕ್ಕನಾದ ಶರೀರ ನಮ್ಗೆ ಸಿಗುತ್ತೆ. ಸೊ ಇವಾಗ ನಾವು ಇದನ್ನ ಎಷ್ಟೊಂದ್ಸತಿ ಅರ್ಥ ಮಾಡ್ಕೊಂಡ್ವಿ ಅಲ್ವಾ. ಸೊ ಇವಾಗ ಹಂದಿ ಮತ್ತೆ ನಾಯಿ ಮತ್ತೆ ಒಬ್ಬ ಬ್ರಾಹ್ಮಣನಾಗಿ ಹುಟ್ಟೋದೇ ಆಗ್ಲಿ, ಅಥವಾ ನಾವು ಇದೆಲ್ಲ ಬೇಡವೇ ಬೇಡ, ನಾವು ಭೌತಿಕ ಪ್ರಪಂಚವನ್ನ ಬಿಟ್ಟು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗ್ತೀವಿ ಅಂತಂದ್ರೆ ನಾವು ಆತರ ಜೀವನವನ್ನ ಮಾಡಿ ನಾವು ತೋರಿಸ್ಬೇಕು, ಆತರ ಕರ್ಮವನ್ನ ಮಾಡಿ ನಾವು ತೋರಿಸ್ಬೇಕು ಅಂತ. ಅವಾಗ ನಮ್ಗೆ ಅಂತಹ ಶರೀರ ಸಿಗತ್ತೆ. ಆದಿಭೂತಂ ಕ್ಷರೋಭಾವಃ ಪುರುಷಾಶ್ಚಾದಿ ದೈವತಂ ಅಧಿಯಜ್ಞೋಹ ಹಮೇವಾತ್ರ ದೇಹೇ ದೇಹ ಭೃತಾಂಬರ. ಶರೀರಧಾರಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ ಸದಾ ಬದಲಾಗುತ್ತಿರುವ ಭೌತಿಕ ಪ್ರಕೃತಿಗೆ ಆದಿಭೂತ ಎಂದು ಹೆಸರು. ಸೂರ್ಯ ಚಂದ್ರರಂತಹ ದೇವತೆಗಳನ್ನು ಒಳಗೊಳ್ಳುವ ಭಗವಂತನ ವಿರಾಟ್ ಸ್ವರೂಪಕ್ಕೆ ಆದಿದೈವ ಎಂದು ಹೆಸರು.
ಎಲ್ಲ ಶರೀರಧಾರಿಗಳ ಹೃದಯದಲ್ಲಿ ಪರಮಾತ್ಮನಿಂದ ಪ್ರತಿನಿಧಿತನಾಗಿರುವ ನನಗೆ ಪರಮ ಪ್ರಭುವಿಗೆ ಯಜ್ಞದ ಪ್ರಭು ಎಂದು ಹೆಸರು ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಇವಾಗ ಇಲ್ಲಿ ಕೃಷ್ಣ ಏನನ್ನ ಹೇಳ್ತಾ ಇದಾರೆ, ಭೌತಿಕ ಪ್ರಕೃತಿಗೆ ಆದಿಭೂತ ಅಂತ ಹೇಳ್ತಾ ಇದಾರೆ. ಇವಾಗ ಭೌತಿಕ ಪ್ರಕೃತಿ ಅದು ಸದಾ ಬದಲಾವಣೆ ಆಗ್ತಿರತ್ತೆ ಅಲ್ವಾ. ನಾವ್ ಇವಾಗ ನೋಡ್ದಂಗೆನೆ, ಸೊ ಇವಾಗ ನಮ್ಗೆ ಬೇಸಿಗೆ ಕಾಲ ಇದೆ, ಆಮೇಲೆ ಮಳೆಗಾಲ, ಚಳಿಗಾಲ, ಆತರ ಎಲ್ಲ ಯಾವಾಗ್ಲೂ ಬದಲಾವಣೆ ಆಗ್ತಾ ಇರುತ್ತೆ. ಪ್ರಕೃತಿ ಅನ್ನೋದು ಯಾವಾಗ್ಲೂ ಒಂದೇ ತರ ಇರೋದಿಲ್ಲ. ಆ ಪ್ರಕೃತಿಗೆ ಸದಾ ಬದಲಾವಣೆ ಆಗ್ತಿರುವ ಪ್ರಕೃತಿಗೆ ಆದಿಭೂತ ಅಂತ ಹೇಳ್ಬಿಟ್ಟು ಕರೀತಾರೆ. ಅದೇ ತರ ಇವಾಗ ನಮ್ಮ ದೇಹವನ್ನ ನಾವು ನೋಡಿದ್ವಿ ಅಲ್ವಾ. ಸೊ ನಮ್ಮ ದೇಹನೂ ಅಷ್ಟೇ, ಅದು 6 ಬದಲಾವಣೆಗಳನ್ನ ಅದು ಹೊಂದುತ್ತೆ. ಯಾಕಂದ್ರೆ ನಮ್ಮ ದೇಹವೂ ಸಹ ಪ್ರಕೃತಿಯಿಂದ ಬಂದಿದೆ ಅಲ್ವಾ. ಪ್ರಕೃತಿಯಿಂದ ಬಂದಿರೋದು ಯಾವುದೇ ಇದ್ರೂ ಸಹ ಅದು ಬದಲಾವಣೆಗೆ ಅದು ಒಳಗಾಗಿರುತ್ತೆ. ಮತ್ತೆ ಇವಾಗ ಕೃಷ್ಣ ಆದಿದೈವ ಅಂತ ಹೇಳ್ತಾ ಇದಾರೆ. ಆದಿದೈವ ಅಂತಂದ್ರೇನು, ಭಗವಂತನ ವಿರಾಟ್ ಸ್ವರೂಪಕ್ಕೆ ಆದಿದೈವ ಅಂತ ಕರೀತಾರೆ. ಸೊ ಇವಾಗ ಅದನ್ನ ಹೇಗೆ ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ಇವಾಗ ಮೇಲಿನ ಲೋಕಗಳನ್ನೆಲ್ಲ ಭಗವಂತನ ತಲೆ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬಹುದು. ಮತ್ತೆ ಸೂರ್ಯ ಚಂದ್ರರನ್ನ ಕೃಷ್ಣನ ಕಣ್ಣುಗಳು, 2 ಕಣ್ಣುಗಳು ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೋಬಹುದು. ಮತ್ತೆ ಅದೋ ಲೋಕಗಳು ಭಗವಂತನ ಕೆಳಗಡೆ ಇರುವ ಭಾಗ ಅಂತಂದ್ರೆ ಅವರ ಕೈಕಾಲುಗಳು ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬಹುದು. ನಮ್ಗೆ ಇವಾಗ ಭಾಗವತಮಲ್ಲಿ ತಿಳಿಸಿ ಕೊಡ್ತಾರೆ. ಅಂದ್ರೆ ಇವಾಗ ಭಗವಂತನ ಈ ಮೂಳೆಗಳನ್ನ, ಈ ಭೌತಿಕ ಪ್ರಪಂಚದಲ್ಲಿರುವ ಬೆಟ್ಟ ಗುಡ್ಡಗಳನ್ನ ಭಗವಂತನ ಶರೀರದ ಮೂಳೆಗಳು ಅಂತ ನಾವು ಅರ್ಥ ಮಾಡ್ಕೋಬಹುದು. ಮತ್ತೆ ಇಲ್ಲಿರುವ ಮರ ಗಿಡಗಳನ್ನೆಲ್ಲ ಭಗವಂತನ ದೇಹದ ರೋಮಗಳು ಅಂತ ನಾವು ಅರ್ಥ ಮಾಡ್ಕೋಬಹುದು. ಮತ್ತೆ ಇಲ್ಲಿ ಹರಿತಾ ಇರುವ ನದಿಗಳನ್ನೆಲ್ಲ ಭಗವಂತನ ದೇಹದ ರಕ್ತನಾಳಗಳು ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬಹುದು. ಆತರ ಮತ್ತೆ ನಾವು ಸಹ ಭಗವಂತನ ದೇಹದ ಯಾವುದೋ ಒಂದು ಭಾಗ. ಸೊ ಈ ವಿರಾಟ್ ಸ್ವರೂಪಕ್ಕೆ ಆದಿದೈವ ಅಂತ ಹೇಳ್ಬಿಟ್ಟು ಕರೀತಾರೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಕೃಷ್ಣ. ಮತ್ತೆ ಎಲ್ಲಾ ಶರೀರಧಾರಿಗಳ ಹೃದಯ ಭಾಗದಲ್ಲಿ ಪರಮಾತ್ಮನಿಂದ ಪ್ರತಿನಿಧಿತನಾದ ನನಗೆ ಪರಮ ಪ್ರಭುವಿಗೆ ಯಜ್ಞ ಅಂತ ಹೇಳ್ಬಿಟ್ಟು ಕರೀತಾರೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಎಲ್ಲ ಜೀವರಾಶಿಗಳ ಹೃದಯ ಭಾಗದಲ್ಲಿ ಆತ್ಮ ವಾಸ ಮಾಡ್ತಾ ಇದೆ ಅಂತ ನಾವು ತಿಳ್ಕೊಂಡ್ವಿ. ಆತ್ಮದ ಜೊತೆಗೆ ಯಾರಿದ್ದಾರೆ, ಪರಮಾತ್ಮ ಅಂತ ಹೇಳ್ಬಿಟ್ಟು ಇದ್ದಾರೆ ಅಂತ ತಿಳ್ಕೊಂಡಿದ್ವಿ. ಸೊ ಪರಮಾತ್ಮ ಬೇರೆ ಯಾರು ಅಲ್ಲ, ಅವರು ಕೃಷ್ಣ ಅಲ್ವಾ. ಅವರು ಪರಮಾತ್ಮನಾಗಿ ಅವರು ನಮ್ಮೆಲ್ಲರ ಹೃದಯದಲ್ಲಿ, ಎಲ್ಲ ಜೀವರಾಶಿಗಳ ಹೃದಯದಲ್ಲಿದ್ದಾರೆ. ಬರೇ ಜೀವರಾಶಿಗಳೇ ಅಲ್ಲ, ಪ್ರತಿಯೊಂದು ಕಣದಲ್ಲೂ ಸಹ ಅವರು ಪರಮಾತ್ಮ ರೂಪಿಯಾಗಿ ಅವರು ಇದ್ದಾರೆ. ಸೊ ಈ ಪರಮಾತ್ಮನೇ ಅವರು ಯಜ್ಞದ ಭೋಕ್ತ. ಅಂದ್ರೆ ಈ ಯಜ್ಞದ ಪ್ರಭು ಯಾರು ಅಂತಂದ್ರೆ ಎಲ್ಲರ ಹೃದಯದಲ್ಲಿ ಸ್ಥಾಪಿತನಾಗಿರುವ ಪರಮಾತ್ಮ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ. ನೋಡಿ ಅಲ್ಲಿ ನಮ್ಗೆ ಏನಂತ ಹೇಳಿದ್ರು, ನಮ್ಮ ಎಲ್ಲ ಜೀವರಾಶಿಗಳನ್ನ ಅವರು ಬ್ರಹ್ಮನ್ ಅಂತ ಕರೆದ್ರು ಅಲ್ವಾ. ಸೊ ಇವಾಗ ಎಲ್ಲ ಜೀವರಾಶಿಗಳು ಬ್ರಹ್ಮನ್ ಆಗ್ಲಿಕ್ಕೆ ಸಾಧ್ಯನೇ ಹೊರತು ಯಾವತ್ತೂ ಸಹ ಜೀವರಾಶಿ ಪರಬ್ರಹ್ಮನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಪರಬ್ರಹ್ಮನ್ ಅಂದ್ರೆ ಯಾರು? ಸೊ ಪರಬ್ರಹ್ಮನ್ ಅಂತಂದ್ರೆ ಅದು ಭಗವಂತ. ಸೊ ನಾವೆಲ್ಲನೂ ಸಹ ಬರೀ ಬ್ರಹ್ಮನ್ ಅಷ್ಟೇನೆ, ನಾವ್ ಯಾವತ್ತೂ ಪರಬ್ರಹ್ಮನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇಲ್ಲಿ ನಮ್ಗೆ ಏನನ್ನ ಅರ್ಥ ಮಾಡಿಸ್ಕೋಬಹುದು, ಏನನ್ನ ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ಇವಾಗ ನಮ್ಮ ಶರೀರದಲ್ಲಿ ಇವಾಗ ಯಾವುದೇ ಒಂದು ಭಾಗಗಳನ್ನ ತಗೊಂಡ್ರು ಸಹ ಅದನ್ನ ನಾವ್ ಇವಾಗ ಆದಿಭೂತ ಅಂತ ನಾವು ಅದಕ್ಕೆ ಹೇಳ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಕಿವಿ, ಕಣ್ಣು ಅನ್ಕೊಳ್ಳಿ. ಇವಾಗ ಇಲ್ಲಿ ಕಿವಿದ ಎಕ್ಸಾಂಪಲ್ ನಿಮ್ಗೆ ನೋಡಿಸ್ತಾ ಇದ್ದಾರೆ. ಸೊ ಇವಾಗ ಸೊ ಕಿವಿಯನ್ನ ನಾವು ಆದಿಭೂತ ಅಂತ ಹೇಳ್ಬಿಟ್ಟು ಅನ್ಕೋಬಹುದು. ಇವಾಗ ಈ ಕಿವಿ ಕೆಲ್ಸ ಮಾಡ್ಬೇಕು ಅಂತಂತಂದ್ರೆ ಅದಕ್ಕೆ ಅಂತ ಹೇಳ್ಬಿಟ್ಟು ಒಬ್ರು ದೇವತೆ ಇದ್ದಾರೆ. ನಮ್ಮ ಅಂಗಾಂಗದಲ್ಲಿ, ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ಅಂಗಾಂಗಗಳಿಗೂ ಒಬ್ಬೊಬ್ರು ಅಧಿದೈವತೆಗಳು ಇದ್ದಾರೆ. ಇವಾಗ ಆ ಆದಿದೈವತೆಗಳಿಗೆ ಯಾರು ಸೂಚನೆಗಳನ್ನ ಕೊಡ್ತಾರೆ ಅಂತಂದ್ರೆ ಪರಮಾತ್ಮ, ನಮ್ಮ ಹೃದಯದಲ್ಲಿ ಕುತ್ಕೊಂಡಿರುವಂತಹ ಪರಮಾತ್ಮ ಅವ್ರು ಎಲ್ಲರಿಗೂ ಸೂಚನೆಯನ್ನ ಕೊಡ್ತಾನೆ. ಇವಾಗ ಫಾರ್ ಎಕ್ಸಾಂಪಲ್ ಎಷ್ಟೊಂದ್ ಜನಕ್ಕೆ ಇವಾಗ ಕೈ ಇರುತ್ತೆ, ಆದ್ರೆ ಅದನ್ನ ಎತ್ತಲಿಕ್ಕೆ ಅವ್ರಿಗೆ ಆಗೋದಿಲ್ಲ ಅಲ್ವಾ. ಇವಾಗ ಸ್ಟ್ರೋಕ್ ಬಂದಾಗ ಅಲ್ಲಿ ನೋಡ್ಲಿಕ್ಕೆ ಅಲ್ಲಿ ದೇಹದ ಭಾಗ ಇದೆ, ಆದ್ರೆ ಆ ದೇಹದ ಭಾಗ ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ನಾವೇನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನೋಡಿ ಅದ್ ಯಾವ್ದನ್ನು ಸಹ ನಮ್ಮ ಅಧೀನದಲ್ಲಿ ಇಲ್ಲ ಅಲ್ವಾ. ಇವಾಗ ನನಗೆ ಕೈ ಎತ್ತಬೇಕು ಅನ್ಸಿದ್ರು ಸಹ ನನಗೆ ಎತ್ತಕ್ ಆಗ್ತಾ ಇಲ್ಲ ಅಲ್ವಾ. ನನಗೆ ಇವಾಗ ಕಣ್ಣಿದ್ರು ಸಹ ಎಲ್ಲರೂ ಪ್ರತಿಯೊಬ್ರು ಕಣ್ಣಿನಿಂದ ನೋಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಿವಿ ಒಂದು ಭಾಗ ಇರ್ಬೋದು, ಆದ್ರೆ ಕಿವಿಯಿಂದ ಅವ್ರಿಗೆ ಶ್ರವಣ ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅಂತಂದ್ರೆ ಪ್ರತಿಯೊಂದು ನಮ್ಮ ದೇಹದ ಅಂಗಾಂಗಗಳಿಗೆ ಒಂದೊಂದು ದೇವತೆಗಳಿದ್ದಾರೆ. ಸೊ ಆ ದೇವತೆಗಳು ಪರಮಾತ್ಮನ ಸೂಚನೆಯ ಮೇರೆಗೆ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರು ಅನುಗ್ರಹ ಕೊಟ್ರೆ ಮಾತ್ರನೇ ನಮ್ಮ ಈ ದೇಹದ ಅಂಗಾಂಗಗಳು, ಪ್ರತಿಯೊಂದು ಅಂಗಾಂಗಗಳು ಅವು ಕ್ರಿಯೆಯನ್ನ ಮಾಡ್ಲಿಕ್ಕೆ ಸಾಧ್ಯ. ಇದು ತುಂಬಾ ಮುಖ್ಯವಾದ ವಿಷಯ, ಇದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಮತ್ತೆ ಇಲ್ಲಿ ಇನ್ನ ಏನನ್ನ ನಿಮ್ಗೆ ಒಂದು ಎಕ್ಸಾಂಪಲ್ ಅನ್ನ ತೋರಿಸ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ಈ ಕಂಬಳಿ ಹುಳು ಇದೆಯಲ್ಲ, ಈ ಕಂಬಳಿ ಹುಳು ಅದು ಇದೇ ಜನ್ಮದಲ್ಲೇನೆ ಅದು ನಾನು ಚಿಟ್ಟೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಅದು ತನ್ನ ಮನಸ್ಸಲ್ಲಿ ಅದು ಯೋಚನೆಯನ್ನ ಮಾಡುತ್ತೆ. ಸೊ ಅದು ಎಷ್ಟು ಏಕಾಗ್ರತೆಯಿಂದ ಅದು ಯೋಚನೆಯನ್ನ ಮಾಡುತ್ತೆ ಅಂತಂದ್ರೆ, ಆ ಕಂಬಳಿ ಹುಳು ಇದೇ ಜನ್ಮದಲ್ಲಿ ಅದು ಚಿಟ್ಟೆಯಾಗಿ ಅದು ಮಾರ್ಪಡುತ್ತೆ. ಸೊ ಇದನ್ನ ನಮ್ಗೆ ಮುಂದೆ ನಮ್ಗೆ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ ಇದರ ಬಗ್ಗೆ.
ಅಂತಕಾಲೇ ಚ ಮಾಮೇವ ಸ್ಮರಣ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಇದು ತುಂಬಾ ಮುಖ್ಯವಾದ ಶ್ಲೋಕ. ಇಲ್ಲಿ ನಮ್ಗೆ ಕೃಷ್ಣ ಏನನ್ನ ಹೇಳ್ತಾ ಇದ್ದಾರೆ ಅಂತಂತಂದ್ರೆ, ನಾವ್ ಇವಾಗ ನಮ್ಮ ಸಾವಿನ ಬಗ್ಗೆ ನಮ್ಗೆ ಹೇಳ್ತಾ ಇದ್ದಾರೆ, ಸಾವಿನ ಸಮಯದ ಬಗ್ಗೆ ನಮ್ಗೆ ಹೇಳ್ತಾ ಇದ್ದಾರೆ. ನಮ್ಗೆ ಏನನ್ನ ಹೇಳ್ತಾ ಇದಾರೆ ಕೃಷ್ಣ ಅಂತಂತಂದ್ರೆ, ಆ ಸಾವು ಅನ್ನೋದು ನಮ್ಮ ಎಕ್ಸಾಮ್ ದಿನ, ಪರೀಕ್ಷೆ ದಿನ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ನಮ್ಮ ಇಡೀ ಜೀವನ ಅದು ಆ ಸಾವಿನ ಎಕ್ಸಾಮ್ ಅನ್ನ ಎದುರಿಸೋ ಒಂದು ಪ್ರಿಪರೇಷನ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಏನಂತ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಲೈಫ್ ಈಸ್ ಪ್ರಿಪರೇಷನ್ ಅಂಡ್ ಡೆತ್ ಈಸ್ ಎಕ್ಸಾಮಿನೇಷನ್ ಅಂತ ಹೇಳ್ತಿದ್ದಾರೆ. ನೋಡಿ, ನಮ್ಗೆ ಯಾವಾಗ್ಲೂ ಆರ್ಟ್ ಆಫ್ ಲಿವಿಂಗ್ ಹೇಳ್ಕೊಟ್ಟಿದ್ದಾರೆ ಹೊರತು ಯಾರು ಆರ್ಟ್ ಆಫ್ ಡೈಯಿಂಗ್ ಹೇಳ್ಕೊಟ್ಟಿಲ್ಲ. ಆರ್ಟ್ ಆಫ್ ಡೈಯಿಂಗ್ ಎಷ್ಟು ಮುಖ್ಯ ಅಂತ ಹೇಳ್ಬಿಟ್ಟು ಕೃಷ್ಣ ನಮ್ಗೆ ಈ ಭಗವದ್ಗೀತೆಯಲ್ಲಿ ತಿಳಿಸಿ ಕೊಡ್ತಾ ಇದ್ದಾರೆ. ನೋಡಿ ಎಷ್ಟು ಮುಖ್ಯವಾದದ್ದು. ನಮ್ಗೆ ಆ ಸಾವನ್ನ ನಾವು ಭಯ ಭಯ ಅಂತ ಹೇಳ್ಬಿಟ್ಟು ಅಷ್ಟನ್ನ ಮಾತ್ರ ಅರ್ಥ ಮಾಡ್ಕೊಂಡಿದೀವಿ ಹೊರತು, ಆ ಸಾವು ನಮ್ಮ ಪರೀಕ್ಷೆಯ ದಿನ, ಆ ಪರೀಕ್ಷೆಯಲ್ಲಿ ನಾವ್ ಹೇಗೆ ನಾವು ಮಾಡ್ತೀವಿ ಅನ್ನೋದು, ಅದ್ರ ಮೇಲೆ ನಮ್ಗೆ ಅದ್ರ ಮೇಲೆ ನಮ್ಮ ಮುಂದಿನ ಜನ್ಮ ಡಿಪೆಂಡ್ ಆಗಿರುತ್ತೆ ಅಂತ ನಮ್ಗೆ ಯಾರು ಹೇಳ್ಕೊಡ್ಲೇ ಇಲ್ಲ ಅಲ್ವಾ. ನೋಡಿ, ಇಲ್ಲಿ ನಮ್ಗೆ ಕೃಷ್ಣ ತಿಳಿಸಿ ಕೊಡ್ತಾ ಇದ್ದಾರೆ, ಸಾವಿನ ದಿನ ನಮ್ಮ ಪರೀಕ್ಷೆಯ ದಿನ. ಇವಾಗ ಸಾವನ್ನ ನಾವ್ ಹೇಗೆ ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ನಾವ್ ಇವಾಗ ಹಳೆ ಬಟ್ಟೆಯನ್ನ ಬಿಚ್ಚಿಬಿಟ್ಟು ನಾವೇನ್ ಮಾಡ್ತೀವಿ, ಹೊಸ ಬಟ್ಟೆಯನ್ನ ಹಾಕೋತೀವಿ, ಹೊಸ ಬಟ್ಟೆ ಅಲ್ವಾ. ಸೊ ಸಾವನ್ನ ನಾವೇನಂತ ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ನಮ್ಮ ಹಳೆಯ ಅಂಗಿಯನ್ನ, ಹಳೆಯ ಡ್ರೆಸ್ ಅನ್ನ ನಾವು ಕಳಚ್ತಾ ಇದೀವಿ ಅಂತ. ಮತ್ತೆ ನಾವು ಮುಂದಿನ ಹುಟ್ಟನ್ನ, ಅಂದ್ರೆ ಸಾವಾದ್ಮೇಲೆ ಹುಟ್ಟು ಅನ್ನೋದು ಇದ್ದೇ ಇದೆ ಅಲ್ವಾ. ಆ ಹುಟ್ಟನ್ನ ಹೇಗೆ ನಾವು ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ಹೊಸ ಅಂಗಿಯನ್ನ ಹಾಕೋತಾ ಇದೀವಿ, ಹೊಸ ಶರ್ಟ್ ಅನ್ನ ಅಥವಾ ಬಟ್ಟೆಯನ್ನ ಹಾಕೋತಾ ಇದೀವಿ ಅಂತ ಹೇಳ್ಬಿಟ್ಟು. ಸೊ ಹುಟ್ಟು ಸಾವು ಅಂದ್ರೆ ಅದೇನೇನೆ. ಸಾವಂದ್ರೆ ಹಳೆ ಅಂಗಿಯನ್ನ ತೆಗೆಯೋದು, ಹುಟ್ಟು ಅಂತಂದ್ರೆ ಹೊಸ ಅಂಗಿಯನ್ನ ಹಾಕೊಳೋದು. ಸೊ ಈ ತರ ನಾವು ಹುಟ್ಟು ಸಾವು ಅಂದ್ರೆ ಹಳೆ ಅಂಗಿಯನ್ನ ತೆಗೆದು ಹೊಸ ಅಂಗಿ, ಹಳೆ ಅಂಗಿಯನ್ನ ತೆಗೆದು ಹೊಸ ಅಂಗಿ, ಈ ತರ ನಾವು ಕೋಟ್ಯಾಂತರ ಜನ್ಮಗಳಿಂದ ನಾವು ಮಾಡ್ಕೊಂಡೇ ಬರ್ತಾ ಇದೀವಿ. ಸೊ ನಾವು ಇದರಿಂದ ನಾವು ಹೊರ್ಗಡೆ ಬರ್ಬೇಕು, ಪಾರಾಗ್ಬೇಕು ಅಂತಂತಂದ್ರೆ ನಾವ್ ಏನನ್ನ ಮಾಡ್ಬೇಕು, ಸಾವಿನ ಸಮಯದಲ್ಲಿ ಯಾವ ತರ ನಾವ್ ಎಕ್ಸಾಮ್ ಅನ್ನ ಬರೀಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಕೃಷ್ಣ ಈ ಶ್ಲೋಕದಲ್ಲಿ ನಮ್ಗೆ ತಿಳಿಸಿ ಕೊಡ್ತಾ ಇದ್ದಾರೆ. ಅಂತ ಕಾಲೇ ಚ ಮಾಮೇವ ಸ್ಮರಣ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ ಯಾವನು ದೇಹವನ್ನು ಬಿಡುವನೋ ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ, ಇದರಲ್ಲಿ ಸಂಶಯವೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ. ನೋಡಿ, ಇವಾಗ ನಮ್ಗೆ ಏನಾದ್ರೂ ನನಗಿವಾಗ ಈ ಭೌತಿಕ ಪ್ರಪಂಚದಲ್ಲಿ ಹುಟ್ಟು ಸಾವಲ್ಲೇ ನನಗೆ ಸಾಕಾಗೋಗಿದೆ, ನಾನು ಈ ಭೌತಿಕ ಪ್ರಪಂಚವನ್ನ ಬಿಟ್ಟು ನಾನು ನನ್ನ ನಿಜವಾದ ಮನೆಗೆ ಹೋಗ್ಬೇಕು ಅಂತಂತ ನಾವೇನಾದ್ರೂ ನಿರ್ಧಾರವನ್ನ ಮಾಡಿದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ಅದಕ್ಕೆ ಏನಪ್ಪ ಮಾರ್ಗ ಇದೆ ಅಂತಂತಂದ್ರೆ, ಸಾವಿನ ಸಮಯದಲ್ಲಿ ನಾವು ಕೃಷ್ಣನ ಸ್ಮರಣೆಯನ್ನ ಮಾಡ್ಬೇಕು. ಕೃಷ್ಣನ ಸ್ಮರಣೆ ಮಾಡಿದ್ರೆ ನಾವು ಅವಾಗ ಭಗವದ್ಧಾಮಕ್ಕೆ ಹೋಗ್ತೀವಿ. ನಾವು ಅವಾಗ ಮತ್ತೆ ನಮ್ಮ ಈ ಹಳೆಯ ಅಂಗಿಯನ್ನ ಕಳಚಿ ಹೊಸ ಅಂಗಿಯನ್ನ ಧರಿಸೋದು ಬೇಕಾಗಿಲ್ಲ. ನಾವು ಅವಾಗ ಎಂತಹ ಅಂಗಿಯನ್ನ ಪಡಿತೀವಿ ಅಂತಂದ್ರೆ, ಆಧ್ಯಾತ್ಮಿಕ ಅಂಗಿಯನ್ನ ಪಡಿತೀವಿ. ಅಂದ್ರೆ ಕೃಷ್ಣನ ಸ್ಮರಣೆಯನ್ನ ಮಾಡಿದಾಗ ಕೃಷ್ಣನ ಸ್ವಭಾವವನ್ನೇ ನಾವು ಹೊಂದುತ್ತೀವಿ. ಕೃಷ್ಣನ ಸ್ವಭಾವವನ್ನ ನಾವು ಯಾವಾಗ ಹೊಂದುತ್ತೀವೋ ಆಗ ನಾವು ಈ ಭೌತಿಕ ಪ್ರಪಂಚದಲ್ಲಿ ಇರೋದು ಬೇಕಾಗಿಲ್ಲ. ನಾವು ಅವಾಗ ಆಧ್ಯಾತ್ಮಿಕ ಪ್ರಪಂಚಕ್ಕೆ ನಾವು ಹೋಗ್ತೀವಿ. ಅದನ್ನೇ ನಮ್ಗೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ನಮ್ಗೆ ಇವಾಗ ಆ ಸಾವಿನ ಬಗ್ಗೆ ಯಾರು ಹೇಳ್ಕೊಡೋದೇ ಇಲ್ಲ. ಆ ಚಿಕ್ಕವರಿದ್ದಾಗ್ಲೂ ಅಷ್ಟೇ, ಅಯ್ಯೋ ಚಿಕ್ಕ ಮಕ್ಳಿಗೆ ಆ ಸಾವು ಅನ್ನೋದನ್ನೆಲ್ಲ ನಾವು ಹೇಳ್ಬಾರ್ದು, ಅವ್ರ ಕಿವಿಗೂ ಸಹ ಬೀಳ್ಕೂಡ್ದು ಅಂತ ಹೇಳ್ಬಿಟ್ಟು ನಾವು ತುಂಬಾ ಎಚ್ಚರ ವಹಿಸ್ತೀವಿ ಅಲ್ವಾ. ಆದ್ರೆ ನಮ್ಗೆ ನಮ್ಮ ಮಕ್ಕಳಿಗೆ ನಾವು ತಿಳಿಸಿ ಕೊಡ್ಬೇಕು ಸಾವು ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು. ನಮ್ಗೆ ಇಲ್ಲಿ ಒಂದು ನಿದರ್ಶನವನ್ನ ನಾವು ನೋಡ್ತಾ ಇದೀವಿ. ಆ ಸಾವು ಅಂತಂದ್ರೆ ಅದು ಯಾವ ಒಂದು ಕಲೆ, ಆರ್ಟ್ ಆಫ್ ಡೈಯಿಂಗ್ ಅನ್ನೋದು ಸಹ ಒಂದು ಕಲೆ. ಅದು ಹೇಗೆ ಸಾಯ್ಬೇಕು ಒಬ್ಬ ಮನುಷ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಭೀಷ್ಮನ ಉದಾಹರಣೆ ಮೂಲಕ ತೋರಿಸ್ತಾ ಇದ್ದಾರೆ. ನೋಡಿ, ಭೀಷ್ಮ ಅವರು ಪರಮ ಭಕ್ತ ಅಲ್ವಾ. ನಮ್ಗೆ ಯಾರಿಗೂ ಗೊತ್ತಿಲ್ಲ ಅವರು ಕೃಷ್ಣನ ಭಕ್ತ ಅಂತ ಹೇಳ್ಬಿಟ್ಟು. ಅವ್ರು ಇವಾಗ ಕೌರವರ ಜೊತೆ ಇದ್ದಿದ್ದಕ್ಕೆ ಅವ್ರನ್ನು ಸಹ ತುಂಬಾ ಏನು ದುಷ್ಟ ಕೆಟ್ಟವರು ಅಂತಾನೆ ನಾವು ಅನ್ಕೊಂಡಿದ್ವಿ ಅಲ್ವಾ. ಆದ್ರೆ ಅವರು ಕೃಷ್ಣನ ಪರಮ ಭಕ್ತ. ಅವರು ಕೃಷ್ಣನಿಗೆ ಹೇಗೆ ಸೇವೆಯನ್ನ ಮಾಡ್ತಾರೆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಅಂತಂದ್ರೆ, ಅವರು ವೀರ್ಯ ರಸದಿಂದ ಅವರು ಕೃಷ್ಣನಿಗೆ ಸೇವೆಯನ್ನ ಅವರು ಮಾಡ್ತಾರೆ. ನೋಡಿ, ಅವರು ಸಾವಿನ ಸಮಯ ನಿಮಗೆ ಗೊತ್ತಿರೋ ಹಾಗೇನೆ ಅವರು ಇಚ್ಛಾಮರಣಿ ಅಲ್ವಾ. ಅವ್ರಿಗೆ ಯಾವಾಗ ಬೇಕೋ ಅವಾಗ ಅವರು ದೇಹವನ್ನ ತ್ಯಜಿಸುವಂತಹ ವರವನ್ನ ಅವರು ಪಡೆದಿದ್ರು. ಅವರು ಸಾವಿನ ಸಮಯದಲ್ಲಿ ಅವರು ಏನನ್ನ ಅವರು ಇಚ್ಛೆ ಪಡ್ತಾರೆ ಅಂತಂತಂದ್ರೆ, ನಾನು ಕೃಷ್ಣನನ್ನ ನನ್ನ ಮುಖತಃ ನಾನು ಅವ್ರನ್ನ ನೋಡ್ಬೇಕು ನಾನು ಸಾವಿನ ಸಮಯದಲ್ಲಿ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆಯನ್ನ ಮಾಡಿದ್ದಕ್ಕೆ ಕೃಷ್ಣನಿಗೆ ಅರ್ಥ ಆಗುತ್ತಲ್ಲ, ಅವ್ರೆಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿದ್ದಾರೆ. ಯಾರೇ ಒಂದು ಇಚ್ಛೆಯನ್ನ ಪಟ್ರೆ ಅವ್ರಿಗೆ ಅದು ಅರ್ಥ ಆಗೋಗುತ್ತೆ. ಸೊ ಅವಾಗ ಕೃಷ್ಣ ಏನ್ ಮಾಡ್ತಾರೆ, ಪಾಂಡವರನ್ನು ಕರ್ಕೊಂಡು ಅವರು ಯುದ್ಧ ಭೂಮಿಯಲ್ಲಿ ಆ ಶೈಯಲ್ಲಿ ಮಲಗಿರುವಂತಹ ಯಾರು ಭೀಷ್ಮನ ಹತ್ರ ಬಂದ್ಬಿಟ್ಟು ಅವರು ದರ್ಶನವನ್ನ ಕೊಡ್ತಾರೆ ಅಲ್ವಾ. ನೋಡಿ, ನಮ್ಗೆ ಇವಾಗ ಏನನ್ನ ಹೇಳ್ತಾ ಇದಾರೆ, ನನ್ನನ್ನ ಸ್ಮರಣೆ ಮಾಡಿ ಅಂತ ಹೇಳ್ತಾ ಇದಾರೆ. ಆದ್ರೆ ಇಂತಹ ಪುಣ್ಯ ಯಾರಿಗಿದೆ ಅಲ್ವಾ. ಸ್ವತಃ ಕೃಷ್ಣನೇ ಎದುರಿಗೆ, ಆ ವ್ಯಕ್ತಿಯ ಎದುರಿಗೆ, ಆ ಪ್ರಾಣವನ್ನ ಬಿಡ್ಬೇಕಾಗಿರುವಂತಹ ವ್ಯಕ್ತಿಯ ಎದುರುಗಡೆ ಸ್ವತಃ ಅವರೇ ಬಂದು ನಿಂತ್ಕೊಂಡಿದ್ದಾರೆ ಅಲ್ವಾ. ಸೊ ಭೀಷ್ಮ ಅವರು
ಭೀಷ್ಮ ಸ್ತುತಿಯನ್ನ ಅವರು ಮಾಡ್ತಾರೆ. ನಾವು ಭಾಗವತಮಲ್ಲಿ ಆ ಭೀಷ್ಮ ಸ್ತುತಿಯನ್ನ ನಾವು ಕೇಳ್ತೀವಿ. ತುಂಬಾ ಸುಂದರವಾದ ಸ್ತುತಿ ಅದು. ಅವರು ಭೀಷ್ಮ ಸ್ತುತಿಯನ್ನ ಮಾಡ್ತಾ ಮಾಡ್ತಾ ಅವರು ಕೃಷ್ಣನನ್ನ ತನ್ನ ಕಣ್ಣ ಮುಂದೆನೆ ಅವರು ನೋಡ್ತಾ ನೋಡ್ತಾ ಅವರು ಆ ದೇಹವನ್ನ ಅವರು ಬಿಡ್ತಾರೆ ಅಲ್ವಾ. ಇವಾಗ ಕೃಷ್ಣನನ್ನೇ ಸ್ಮರಣೆ ಮಾಡ್ತಾ ಕೃಷ್ಣನನ್ನೇ ಅವರು ಮನಸ್ಸಲ್ಲಿ ಇಟ್ಕೊಂಡಿದ್ದಕ್ಕೆ ಮತ್ತೆ ದೇಹವನ್ನ ಬಿಡ್ಬೇಕಾಗಿರೋ ಸಮಯದಲ್ಲಿ ಅವರು ಕೃಷ್ಣನ ಭಾವವನ್ನೇ ಅವರು ಹೊಂದಿದ್ದಕ್ಕೆ ಅವರು ಖಂಡಿತ ಅವರು ಭಗವದ್ಧಾಮಕ್ಕೆ ಅವರು ತೆರಳ್ತಾರೆ. ಅದನ್ನೇ ನಮ್ಗೆ ಇವಾಗ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಮುಂದೆ ನಮ್ಗೆ ಏನನ್ನ ಹೇಳ್ತಿದ್ದಾರೆ ಅಂತಂದ್ರೆ, ಯಂ ವಾಪಿ ಸ್ಮರಣ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೇಯ ಸದಾ ತದ್ಭಾವ ಭಾವಿತಃ. ಕುಂತಿಯ ಮಗನಾದ ಅರ್ಜುನನೇ, ವ್ಯಕ್ತಿಯು ತನ್ನ ದೇಹವನ್ನ ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವನೋ ಅದೇ ಭಾವವನ್ನ ನಿಶ್ಚಯವಾಗಿಯೂ ಪಡೆಯುವನು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡಿ, ನಮ್ದು ಎಕ್ಸಾಮ್ ಟೈಮಲ್ಲಿ ನಾವು ಯಾವ ಮನಸ್ಥಿತಿಯಲ್ಲಿ ಇರ್ತೀವೋ ಅಂತಹದೇ ಒಂದು ದೇಹವನ್ನ ನಾವು ಪಡಿತೀವಿ ಮುಂದಿನ ಜನ್ಮದಲ್ಲಿ ಅಂತ ಹೇಳ್ಬಿಟ್ಟು ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ತುಂಬಾ ಮುಖ್ಯವಾದ ಶ್ಲೋಕ. ಇದನ್ನು ಸಹ ನೀವು ಬಾಯ್ ಮಾಡ್ಕೊಳ್ಳಿ. ಯಂ ವಾಪಿ ಸ್ಮರಣ್ ಭಾವಂ ತ್ಯಜತ್ ಅಂತೆ ಕಲೇವರಂ ತಂ ತಮೇವೈತಿ ಕೌಂತೇಯ ಸದಾ ತದ್ಭಾವ ಭಾವಿತಃ. ಕುಂತಿಯ ಮಗನಾದ ಅರ್ಜುನನೇ, ವ್ಯಕ್ತಿಯು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವನೋ ಅದೇ ಭಾವವನ್ನ ನಿಶ್ಚಯವಾಗಿಯೂ ಪಡೆಯುವನು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ನಮಗೆ ಉದಾಹರಣೆಯ ಮೂಲಕ ನಮಗೆ ತಿಳಿಸಿಕೊಡ್ತಾ ಇದ್ರೆ, ಭರತ ಮಹಾರಾಜ, ನಾವು 3ನೇ ಅಧ್ಯಾಯದಲ್ಲೂ ಸಹ ನಾವ್ ಇವ್ರನ್ನ ನೋಡಿದ್ವಿ ಅಲ್ವಾ. ಸೊ ಭರತ ಮಹಾರಾಜ ಅವನು ತನ್ನ ಇನ್ನ ತರುಣಾವಸ್ಥೆಯಲ್ಲೇ ಇರ್ಬೇಕಾದ್ರೆ ಅವನು ಎಲ್ಲವನ್ನ ತ್ಯಜಿಸಿ ಅವನು ತುಂಬಾ ದೊಡ್ಡ ಮಹಾರಾಜನಾಗಿರ್ತಾನೆ. ಅವನು ಎಲ್ಲವನ್ನ, ರಾಜ್ಯವನ್ನ, ತನ್ನ ಸುಂದರವಾದ ಹೆಂಡತಿ ಮಕ್ಕಳನ್ನ ಎಲ್ಲರನ್ನ ತ್ಯಜಿಸಿ ಅವರು ಭಗವಂತನ ಸಾಕ್ಷಾತ್ಕಾರವನ್ನ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವರು ಕಾಡಿಗೆ ಬರ್ತಾರೆ. ಕಾಡಿಗೆ ಬಂದಾಗ ಏನಾಗುತ್ತೆ, ಅವರು ಒಂದು ಜಿಂಕೆಯ ಮರಿಯನ್ನ ಸಾಕೋ ತರ ಆಗುತ್ತೆ. ನಾವು ಅದನ್ನ ತಿಳ್ಕೊಂಡ್ವಿ ಅಲ್ವಾ. ಅವರ ತಾಯಿಯ ಜಿಂಕೆಯನ್ನ ಹುಲಿ ಅಟ್ಟಿಸ್ಕೊಂಡ್ ಬರ್ತಾ ಇದ್ದಿಕ್ಕೆ, ಗರ್ಭಿಣಿ ಜಿಂಕೆಯನ್ನ ಅಟ್ಟಿಸ್ಕೊಂಡ್ ಬರ್ತಾ ಇದ್ದಿದ್ದಕ್ಕೆ ಗರ್ಭಿಣಿ ಜಿಂಕೆ ಅದು ಭಯಗ್ರಸ್ತಳಾಗಿದ್ದಕ್ಕೆ ಅಲ್ಲಿ ಅವಾಗ್ಲೇನೆ ಅದು ಮಗುವಿಗೆ ಆ ಜಿಂಕೆ ಮರಿಗೆ ಜನ್ಮವನ್ನ ಕೊಟ್ಬಿಟ್ಟು ಪ್ರಾಣವನ್ನ ಬಿಟ್ಬಿಡುತ್ತೆ ಆ ಅಮ್ಮ ಜಿಂಕೆ. ಸೊ ಅವಾಗ ಭರತ ಮಹಾರಾಜನಿಗೆ ಈ ಎಳೆ ಮರಿಯನ್ನ ನೋಡಿ ತುಂಬಾನೇ ಕರುಣೆ ಬರುತ್ತೆ. ಅವಾಗ ಆ ಎಳೆ ಮರಿಯನ್ನ ಆಶ್ರಮಕ್ಕೆ ತಗೊಂಡ್ಬಂದು ಸಾಕಿ ಸಲುಲಿಕ್ಕೆ ಅವರು ಹೋಗ್ತಾರೆ. ಸೊ ಕೊನೆಗೆ ಏನಾಗುತ್ತೆ, ಅವನಿವಾಗ ಭಗವಂತನ ಸಾಕ್ಷಾತ್ಕಾರಕ್ಕೆ ಅಂತ ಬಂದು ಇಲ್ಲಿ ತನ್ನನ್ನ ತಾನು ಭಗವಂತನ ಆ ಭಕ್ತಿ ಸೇವೆಯಲ್ಲಿ ತನ್ನನ್ನ ತಾನು ತೊಡಗಿಸ್ಕೊಂಡಿರ್ತಾನೆ. ಆದ್ರೆ ಯಾವಾಗ ಆ ಜಿಂಕೆಯ ಮೇಲೆ ಅವನಿಗೆ ಮನಸ್ಸು ಹೋಗುತ್ತೋ ಅವನಿಗೆ ಈ ಕಡೆ ಭಗವಂತನ ಕಾರ್ಯಗಳ ಬಗ್ಗೆ, ಕೈಂಕರ್ಯಗಳ ಬಗ್ಗೆ ಅವನಿಗೆ ಮನಸ್ಸು ಅವಾಗ ಅವನಿಗೆ ಏಕಾಗ್ರತೆಯನ್ನ ಮೂಡಿಸ್ಲಿಕ್ಕೆ ಆಗೋದಿಲ್ಲ. ಯಾವಾಗ್ಲೂ ಸದಾ ಕಾಲ ಅವನಿಗೆ ಈಗ ಜಿಂಕೆಯ ಮರಿ ಮೇಲೆನೆ ಯೋಚನೆ ಇದೆ. ಜಿಂಕೆ ಮರಿ ಒಂದು ಕ್ಷಣ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂತಂದ್ರೆ ಎಲ್ಲಿ ಹೋಯ್ತು ಜಿಂಕೆ ಮರಿ, ಎಲ್ಲಿ ಹೋಯ್ತು, ಯಾವ್ದಾದ್ರು ಕಾಡು ಮೃಗ ತಿನ್ಬಿಡ್ತಾ, ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ಎಲ್ಲೋಯ್ತು ಅಂತ ಹೇಳ್ಬಿಟ್ಟು ಬರೇ ಅದೇ ಯೋಚನೆ. ಅವನಿಗೆ ಭಗವಂತನ ಮೇಲೆ ಏಕಾಗ್ರತೆಯನ್ನ ವಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಕೊನೆಗೆ ಏನಾಗುತ್ತೆ, ಒಂದು ದಿನ ಆ ಜಿಂಕೆ ಬರೋದೇ ಇಲ್ಲ, ವಾಪಸ್ ಎಷ್ಟೊತ್ತಾದ್ರೂ ಬರೋದೇ ಇಲ್ಲ. ಸೊ ಅವಾಗ ಅವನೇನ್ ಮಾಡ್ತಾನೆ, ಭರತ ಚಕ್ರವರ್ತಿ ಅವನು ಹುಡ್ಕೊಂಡ್ ಹೋಗ್ಬೇಕಾದ್ರೆ ಅವನು ಒಂದು ಬೆಟ್ಟದ ಮೇಲೆ ಹುಡುಕ್ತಾ ಇರ್ತಾನೆ ಜಿಂಕೆನ, ಎಲ್ಲಾದ್ರೂ ಕಾಣಿಸುತ್ತಾ ಅಂತ ಹೇಳ್ಬಿಟ್ಟು. ಆವಾಗ ಏನಾಗುತ್ತೆ, ಅವನು ಆ ಬೆಟ್ಟದ ಮೇಲೆ ಅವನು ಕಾಲು ಜಾರಿ ಕೆಳಗಡೆ ಬಿದ್ದ್ಬಿಡ್ತಾನೆ. ಬಿದ್ದಾಗ ಅವನ ಪ್ರಾಣ ಹೊರಟೋಗುತ್ತೆ. ಆದ್ರೆ ಅವನು ಆ ಸಮಯದಲ್ಲಿ ಜಿಂಕೆಯನ್ನೇ ಅವನು ಮನಸ್ಸಲ್ಲಿ ಅವನು ಯೋಚನೆ ಮಾಡಿಕೊಂಡು ಆ ಜಿಂಕೆಯನ್ನೇ ಆ ಭಾವದಲ್ಲೇ ಅವನು ದೇಹವನ್ನ ತ್ಯಜಿಸಿದ್ದಕ್ಕೆ ಅವನು ಮುಂದಿನ ಜನ್ಮದಲ್ಲಿ ಅವನು ಜಿಂಕೆಯಾಗಿ ಅವನು ಹುಟ್ಟುತ್ತಾನೆ. ಆದ್ರೆ ಇಲ್ಲಿ ಏನನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು ಅಂದ್ರೆ, ಈ ಭರತ ಮಹಾರಾಜ ಅವನು ಈ ಭಕ್ತಿಲಿ ತುಂಬಾನೇ ಮುಂದುವರೆದಿದ್ದಾನೆ. ಎಷ್ಟು ಮುಂದುವರೆದಿದ್ದಾನೆ ಅಂತಂದ್ರೆ, ಆ ಭಕ್ತಿಲಿ ನಾವು ಕೃಷ್ಣನ ಪ್ರೇಮವನ್ನ ಪಡೆಯೋದು ಕೊನೆಯ ಹಂತ, 9ನೆಯ ಹಂತ. ಸೊ ಆ 9 ಹಂತಗಳು ಯಾವ್ದು ಅಂತ ಬಿಟ್ಟು ನಾವು ತಿಳ್ಕೊಳ್ಳೋಣಂತೆ. ಸೊ ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮ. ನೋಡಿ ಇಲ್ಲಿ ಎಷ್ಟು ಹಂತಗಳಿದೆ, 9 ಹಂತಗಳಿದೆ. ಕೊನೆಯ ಹಂತ ಏನು? ಪ್ರೇಮ. ಯಾರ ಪ್ರೇಮವನ್ನ ಪಡಿಲಿಕ್ಕೆ ನಾವ್ ಇವಾಗ ಹೊರಡ್ತಾ ಇದೀವಿ? ಕೃಷ್ಣನ ಪ್ರೇಮವನ್ನ ಪಡಿಲಿಕ್ಕೆ ಹೊರಡ್ತಾ ಇದೀವಿ. ಅದರಲ್ಲಿ ಮೊದಲನೇ ಹಂತ ಯಾವುದು? ಶ್ರದ್ಧಾ. ಸೊ 2ನೇ ಹಂತ ಸಾಧು ಸಂಘ. ಇವಾಗ ನಮ್ಗೆ ಒಂದ್ ಸ್ವಲ್ಪ ಶ್ರದ್ಧೆ ಇರೋದಕ್ಕೆ ನಾವೆಲ್ಲನೂ ಸಹ ಇಲ್ಲಿ ಬಂದು ಕುತ್ಕೊಂಡು ಭಗವಂತನ ಬಗ್ಗೆ ನಾವು ಕೇಳ್ತಾ ಇದೀವಿ ಅಲ್ವಾ. ಶ್ರದ್ಧೆ ಇಲ್ಲ ಅಂದ್ರೆ ನಾವ್ ಯಾರು ಇಲ್ಲಿ 1 ಗಂಟೆಗಳ ಕಾಲ ಕುತ್ಕೊಂಡು ಭಗವಂತನ ಬಗ್ಗೆ ನಾವು ಕೇಳಿಸ್ಕೊತಾ ಇರ್ಲಿಲ್ಲ. ನಾವೆಲ್ಲ ಬಂದು ಇಲ್ಲಿ ಸೇರಿ ಏನ್ ಮಾಡ್ತಾ ಇದೀವಿ? ಭಜನ ಕ್ರಿಯೆಯನ್ನ ಮಾಡ್ತಾ ಇದೀವಿ. ಯಾರ ಭಜನ ಕ್ರಿಯೆಯನ್ನ ಮಾಡ್ತಾ ಇದೀವಿ? ಭಗವಂತನನ್ನ ನಾವು ಹಾಡಿ ಹೊಗಳ್ತಾ ಇದೀವಿ ಅಲ್ವಾ. ಅವನ ನಾಮ, ರೂಪ, ಗುಣ, ಲೀಲೆಗಳನ್ನ ನಾವು ಚರ್ಚೆ ಮಾಡ್ತಾ ಇದೀವಿ. ಅದನ್ನ ನಾವು ಚರ್ಚೆ ಮಾಡ್ತಾ ನಾವೇನ್ ಮಾಡ್ತಾ ಇದೀವಿ? ಇವಾಗ ಚರ್ಚೆ ಮಾಡಿ ನಾವು ಈ ಭಜನ ಕ್ರಿಯೆಯನ್ನ ಮಾಡಿದ್ರೆ ಏನಾಗುತ್ತೆ? ಅನರ್ಥ ನಿವೃತ್ತಿ ಆಗತ್ತೆ. ಈ ಅನರ್ಥ ನಿವೃತ್ತಿ ಈ ಭಕ್ತಿಯಲ್ಲಿ ನಾವು ಮುಂದುವರಿಲಿಕ್ಕೆ ತುಂಬಾ ಏನು ನಮ್ಗೆ ಎಡ್ರುಗಾಲು ಅಂತ ಹೇಳ್ಬಿಟ್ಟು ಹೇಳ್ತಾರಲ್ವಾ, ತೊಡ್ರುಗಾಲು ಅಂತ ಹೇಳ್ತಾರಲ್ಲ, ಆತರ ಇದು ನಮ್ಗೆ ದೊಡ್ಡ ಸ್ಟಂಬ್ಲಿಂಗ್ ಬ್ಲಾಕ್ ಅಂತ ಹೇಳ್ಬಿಟ್ಟು ಕರೀತಾರೆ ಈ ಅನರ್ಥ ನಿವೃತ್ತಿ ಅಂದ್ರೆ ಈ ಹಂತವನ್ನ ನಾವು ದಾಟ್ಬಿಟ್ರೆ ನಾವು ಬೇಗ ನಾವು ಮುಂದಿನ ಹಂತಕ್ಕೆ ನಾವು ಹೋಗ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಅನರ್ಥ ನಿವೃತ್ತಿಗಳಂದ್ರೆ ನಮಗೆ ಗೊತ್ತಿರೋ ಹಾಗೇನೆ ಕಾಮ, ಕ್ರೋಧ, ಲೋಭ, ಮದ, ಮತ್ಸರ, ಈ 6 ಹರಿಷಡ್ವರ್ಗಗಳು ಏನಿದೆ ಇದನ್ನ ನಾವು ದಾಟ್ಬಿಟ್ರೆ
ಏನಾಗುತ್ತೆ, ನಾವು ನಿಷ್ಠೆ ಅನ್ನೋದು ಬರುತ್ತೆ ಅಲ್ವಾ. ಶ್ರದ್ಧೆಗೂ ನಿಷ್ಠೆಗೂ ಏನು ವ್ಯತ್ಯಾಸ ಅಂತಂದ್ರೆ, ಹೌದು ನಾವ್ ಇವಾಗ ಇಲ್ಲಿ ಬಂದು ಕುತ್ಕೊಂಡಿದೀವಿ, ನಾವ್ ಇವಾಗ ನೆನೇನೋ ಒಬ್ರು ಪ್ರಭುಜಿ ಹೇಳಿದ್ರಲ್ವಾ, ನೀನ್ ಇನ್ನ ಚಿಕ್ಕವನು, ನೀನ್ ಯಾಕೆ ಹೋಗಿ ಭಗವದ್ಗೀತೆ ಕ್ಲಾಸಲ್ಲಿ ಕುತ್ಕೋತಿದ್ಯಾ ಅಂತ ಹೇಳ್ಬಿಟ್ಟು ಅವ್ರ ಮನೆಯವರು ಹೇಳ್ತಾರೆ ಅಲ್ವಾ. ಅವಾಗ ಅವ್ರಿಗೆ ಪದೇ ಪದೇ ಹೇಳಿದ್ರೆ ಏನಾಗುತ್ತೆ, ಸರಿ ಅವ್ರು ಹೇಳ್ತಿರೋದೇ ಸರಿ ಅಂದ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಕ್ಲಾಸ್ಗೆ ಬರೋದನ್ನ ಬಿಟ್ಬಿಟ್ಟಿರ್ತಾರೆ ಅಲ್ವಾ. ಆದ್ರೆ ಅವರು ಈ ಸಾಧು ಸಂಘ ಭಜನ ಕ್ರಿಯಾ ಅನರ್ಥ ನಿವೃತ್ತಿ ಆದ್ರೆ ನಿಷ್ಠೆ ಅನ್ನೋ ಒಂದು ಹಂತಕ್ಕೆ ಬಂದ್ಬಿಟ್ರೆ ಯಾರೇನೇ ಮಾಡಿದ್ರು ಅವ್ರನ್ನ ಅಲುಗಾಡಿಸ್ಲಿಕ್ಕೆ ಆಗೋದಿಲ್ಲ. ಯಾರು ಏನೇ ಹೇಳಿದ್ರು ಸಹ ಅವ್ರಿಗೆ ಭಗವದ್ಗೀತೆ ಕಾರ್ಯಕ್ರಮಕ್ಕೆ ಬರ್ತಾರೆ, ಅವರು ಭಗವಂತನ ಬಗ್ಗೆ ಅವರು ಕೇಳ್ತಾರೆ. ಅವರು ಭಜನ ಕ್ರಿಯೆ ಸಾಧು ಸಂಘ ಮಾಡಿ ಭಜನ ಕ್ರಿಯೆಯನ್ನ ಅವರು ಮಾಡೇ ಮಾಡ್ತಾರೆ. ಸೊ ನಿಷ್ಠೆಯ ಹಂತಕ್ಕೆ ಬಂದಾಗ ಯಾರನ್ನೂ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಿಷ್ಠೆ ಆದ್ಮೇಲೆ ರುಚಿ. ಇವಾಗ ನಮ್ಗೆ ಭಗವಂತನ ಈ ನಾಮ ಗುಣ ರೂಪಗಳ ಬಗ್ಗೆ ನಮ್ಗೆ ಏನೂ ರುಚಿ ಇಲ್ಲ ಅಲ್ವಾ. ನಮ್ಗೆ ಹೇಳ್ತಾ ಇದಾರಲ್ವಾ, ಭಗವದ್ಗೀತೆ ಅಂದ್ರೆ ಏನೋ ಒಂದು ಶ್ರೇಷ್ಠ ಗಂತ, ಕೃಷ್ಣ ಅಂತಂದ್ರೆ ಒಬ್ಬ ಶ್ರೇಷ್ಠ ವ್ಯಕ್ತಿ, ಅವ್ರೇನೋ ಹೇಳ್ತಿದಾರಲ್ವಾ, ಕೇಳಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವ್ ಇವಾಗ ಬರ್ತಾ ಇದೀವಿ. ಆದ್ರೆ ನಮ್ಗೆ ಯಾವಾಗ ಈ ಅನರ್ಥಗಳೆಲ್ಲ ಹೊರಟೋಗಿ ನಿಷ್ಠೆ ಬರುತ್ತೋ ಆಗ ನಮ್ಗೆ ರುಚಿ ಬರುತ್ತೆ. ಅವಾಗ ನಾವೇ ಏನಾದ್ರೂ ಮಾಡ್ಬೇಕಾ, ಏಕಾದಶಿ ವ್ರತ ಮಾಡ್ಬೇಕಾ, ಅಥವಾ ಇನ್ನೇನಾದ್ರೂ ಮಾಡ್ಬೇಕಾ, ಇನ್ನೇನ್ ಮಾಡಿದ್ರೆ ನನಗೆ ನಾವು ಬೇಗ ಇನ್ನ ಭಕ್ತಿ ಮಾರ್ಗದಲ್ಲಿ ಮುನ್ನಡಿಬಹುದು ಅಂತ ಬಿಟ್ಟು ನಾವೇನೆ ಅದ್ರ ಬಗ್ಗೆ ಆಸಕ್ತಿನ ನಾವು ಬೆಳೆಸ್ಕೊತೀವಿ. ನಮ್ಗೆ ಆಸಕ್ತಿನ ಬೆಳೆಸ್ಕೊಂಡ್ರೆ ಏನಾಗುತ್ತೆ, ನಾವೆಲ್ಲವನ್ನ ಭಾವದಿಂದ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಇವಾಗೆಲ್ಲ ಮೆಕ್ಯಾನಿಕಲ್, ಹೇಳ್ತಾ ಇದಾರೆ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೋಬೇಕು ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಅಂತ ಹೇಳ್ಕೊತಾ ಇದೀವಿ. ಆದ್ರೆ ಆ ಭಾವ ಸ್ಟೇಜ್ ಅಲ್ಲಿ ಅಲ್ವಾ, ನಮ್ಗೆ ಇವಾಗ ಆ ಭಾವನೆಯಿಂದ ಹೇಳ್ಕೊಳೋ ಅಂತ ಒಂದು ಹಂತಕ್ಕೆ ಬರ್ತೀವಿ. ಈ ಭರತ ಮಹಾರಾಜ ಅವನು ಈ ಭಾವದ ಹಂತದಲ್ಲಿ ಇದ್ದಾನೆ ನೋಡಿ. ಇನ್ನೊಂದೇ ಒಂದು ಮೆಟ್ಟಿಲಿದೆ ಅವನಿಗೆ, ಆ ಕೃಷ್ಣನ ಪ್ರೇಮವನ್ನ ಪಡಿಲಿಕ್ಕೆ ಇನ್ನೊಂದೇ ಒಂದು ಹಂತ ಇದೆ. ಆ ಹಂತದಲ್ಲಿ ಅವನು ಇವಾಗ ಜಾರಿ ಬಿದ್ದಿದ್ದಾನೆ ಅಲ್ವಾ. ಸೊ ಇವಾಗ ನಾವು ಆ ಕೃಷ್ಣನ ಪ್ರೇಮವನ್ನ ಪಡಿಬೇಕು ಅಂತಂದ್ರೆ ನೋಡಿ, ನಾವೆಲ್ಲ ಹಂತವನ್ನ ನಾವು ಪಾಸ್ ಮಾಡ್ಕೊಂಡೆ ನಾವು ಬರ್ಬೇಕಾಗುತ್ತೆ. ಆದ್ರೆ ಇಲ್ಲಿ ಭರತ ಚಕ್ರವರ್ತಿಗೆ ಏನಾಯ್ತು, ಅವನು ಭಾವ ಹಂತದಲ್ಲಿರೋನು ಅವನಿವಾಗ ಜಾರಿ ಬಿದ್ದು ಅವನಿವಾಗ ಜಿಂಕೆಯ ಜನ್ಮವನ್ನ ಅವನಿವಾಗ ಪಡಿತಾ ಇದ್ದಾನೆ. ಆದ್ರೆ ಕೃಷ್ಣನ ಭಕ್ತನಾಗಿರೋದಕ್ಕೋಸ್ಕರ ಕೃಷ್ಣ ಅವನ ಮೇಲೆ ಅನುಗ್ರಹವನ್ನ ತೋರಿ ಅದು ಜಿಂಕೆಯಾಗಿ ಇದ್ರೂನು ಸಹ ಅದಕ್ಕೆ ಹಿಂದಿನ ಜನ್ಮದ ಸ್ಮರಣೆಯನ್ನ ಕೊಡ್ತಾನೆ. ಅವಾಗ ಅವನು ತುಂಬಾ ಬೇಜಾರು ಮಾಡ್ಕೋತಾನೆ, ಭರತ ಚಕ್ರವರ್ತಿ ನಾನು ಎಂತಹ ತಪ್ಪನ ಮಾಡ್ದೆ ಅಂತ ಹೇಳ್ಬಿಟ್ಟು ಆ ಜಿಂಕೆಯ ಶರೀರದಲ್ಲಿ ಇದ್ದಾಗ ತುಂಬಾ ನೊಂದ್ಕೊಂಡು ಅವನು ಬರೀ ಆ ಋಷಿ ಮುನಿಗಳ ಆಶ್ರಮದ ಸುತ್ತಲೇ ಓಡಾಡ್ತಾ ಇರ್ತಾನೆ. ಮತ್ತೆ ಅಲ್ಲಿ ಹಸಿ ಹುಲ್ಲನ್ನು ಸಹ ತಿಂತಾ ಇರೋದಿಲ್ಲ, ಬರೀ ಒಣಗಿದ ಹುಲ್ಲನ್ನ ತಿಂತಾ ಇರ್ತಾನೆ. ಇದೇ ತರ ಅವನು ಜೀವನವನ್ನ ಮಾಡಿ ಅವನು ಮತ್ತೆ ಮುಂದಿನ ಜನ್ಮದಲ್ಲಿ ಅವನು ಜಡಭರತನಾಗಿ ಹುಟ್ಟಿ ಆ ಜನ್ಮದಲ್ಲಿ ಅವನು ಭಗವಂತನ ಧಾಮಕ್ಕೆ ಅವನು ಹೋಗ್ತಾನೆ. ಅಂದ್ರೆ ನಾವ್ ಇಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನಾವು ದೇಹವನ್ನ ಬಿಡ್ಬೇಕಾದ್ರೆ ನಮ್ಮ ಸಾವಿನ ಸಮಯದಲ್ಲಿ ನಾವು ಯಾವ ಭಾವವನ್ನ ಹೊಂದಿರ್ತೀವೋ ಅದೇ ಭಾವದ ಶರೀರವನ್ನ ನಾವು ಪಡಿತೀವಿ. ಅದನ್ನ ನಾವಿಲ್ಲಿ ತುಂಬಾ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. ಇವಾಗ ನಮ್ಗೆ ಕೃಷ್ಣ ಅದರ ಹಿಂದಿನ ಶ್ಲೋಕದಲ್ಲಿ ನಮ್ಗೆ ಏನನ್ನ ಹೇಳಿದ್ರು, ನೀವು ನನ್ನನ್ನ ಸ್ಮರಿಸ್ತಾ ನೀವು ದೇಹವನ್ನ ಬಿಟ್ರೆ ನೀವು ನನ್ನ ಧಾಮಕ್ಕೆ ಬರ್ತೀರಾ, ಯಾಕಂದ್ರೆ ನೀವು ನನ್ನ ಸ್ವಭಾವವನ್ನೇ ಹೊಂದ್ತೀರಾ. ಅಂದ್ರೆ ಆಧ್ಯಾತ್ಮಿಕ ಶರೀರವನ್ನ ನೀವು ಪಡಿತೀರಾ, ಆಧ್ಯಾತ್ಮಿಕ ಶರೀರವನ್ನ ಪಡಿದ್ರೆ ನೀವು ನನ್ನ ಲೋಕಕ್ಕೆ ಬರ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ನಮ್ಗೆ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ನಮ್ಗೆ 8 ಪ್ರಶ್ನೆಗಳಿಗೆ ಕೃಷ್ಣ ಇಲ್ಲಿ ಉತ್ತರವನ್ನ ಕೊಡ್ತಾ ಇದ್ದಾರೆ. ಇನ್ನ ಒಮ್ಮೆ ಅದನ್ನ ನಾವು ರಿವೈಸ್ ಮಾಡ್ಕೊಳ್ಳೋಣಂತೆ. ಬ್ರಹ್ಮನ್ ಅಂತಂದ್ರೆ ಏನು? ಬ್ರಹ್ಮನ್ ಅಂತಂದ್ರೆ ನಾಶವಿಲ್ಲದ ಜೀವಾತ್ಮ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ನಾವ್ ಯಾವತ್ತು ಪರಬ್ರಹ್ಮನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಜೀವರಾಶಿಗಳು ಆತ್ಮ ಅಂತ ನಾವು ತಿಳ್ಕೊಂಡ್ವಿ. ನಾವೆಲ್ಲನೂ ಯಾವತ್ತು ಬ್ರಹ್ಮನ್, ನಾವು ಪರಬ್ರಹ್ಮನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆಧ್ಯಾತ್ಮ ಅಂತಂದ್ರೆ ಏನು? ನಮ್ಮ ಸ್ವರೂಪ, ನಮ್ಮ ನಿಜವಾದ ಸ್ವರೂಪ ಭಗವಂತನ ಸೇವೆ ಮಾಡೋದು. ಕರ್ಮ, ಸೊ ನಾವ್ ಎಂತಹ ಕೆಲಸಗಳನ್ನ ಮಾಡ್ತಾ ಇದೀವಿ, ಫಲಪ್ರದ ಚಟುವಟಿಕೆಗಳು. ಅಂದ್ರೆ ನಾವು ಮಾಡುವ ಕರ್ಮಗಳಿಗೆ ಅನುಸಾರವಾಗಿ ನಮ್ಗೆ ಒಂದು ದೇಹ ತಯಾರಾಗುತ್ತೆ ಮುಂದಿನ ಜನ್ಮದಲ್ಲಿ. ಮತ್ತೆ ಆದಿಭೂತ ಅಂತಂದ್ರೆ ಯಾವಾಗ್ಲೂ ಬದಲಾವಣೆಗೆ ಒಳಗಾಗ್ತಾ ಇರುವಂತಹ ಈ ಪ್ರಕೃತಿಯನ್ನ, ಭೌತಿಕ ಪ್ರಕೃತಿಯನ್ನ ಆದಿಭೂತ ಅಂತ ಕರೀತಾರೆ. ಆದಿದೈವ ಅಂತಂದ್ರೆ ಯಾರು? ಎಲ್ಲ ದೇವತೆಗಳನ್ನ ಒಳಗೊಂಡ ವಿಶ್ವರೂಪ. ಅಂದ್ರೆ ಈ ಸೂರ್ಯ ಚಂದ್ರರನ್ನ ನಾವು ಭಗವಂತನ ಕಣ್ಣುಗಳು ಅಂತ ಹೇಳ್ಬಿಟ್ಟು ನಾವು ಕಲ್ಪನೆ ಮಾಡ್ಕೋಬಹುದು. ಅಂದ್ರೆ ಎಲ್ಲ ದೇವತೆಗಳನ್ನ ಒಳಗೊಂಡ ವಿಶ್ವರೂಪವನ್ನ ಅಧಿದೈವ ಅಂತ ಹೇಳ್ತಾರೆ. ಈ ವಿಶ್ವರೂಪದ ಸೋಲ್, ಸೂಪರ್ ಸೋಲ್, ಇವಾಗ ನಾವೆಲ್ಲ ಸಹ ಆತ್ಮ ಅಲ್ವಾ. ಪರಮಾತ್ಮ ಅವರು ಈ ವಿಶ್ವದ ಆತ್ಮ, ಅಂದ್ರೆ ಅವರು ಪರಮಾತ್ಮ. ಸೊ ಈ ವಿಶ್ವ ಒಂದು ಕ್ರಿಯೆಯನ್ನ ನಡಿಬೇಕು ಅಂತಂತಂದ್ರೆ ಆ ಪರಮಾತ್ಮ ಅಲ್ಲಿ ಇದ್ರೆ ಮಾತ್ರನೇ ಸಾಧ್ಯ ಅಲ್ವಾ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಮತ್ತೆ ಅಧಿಯಜ್ಞ, ಸೊ ಅಧಿಯಜ್ಞ ಅವ್ರು ಅಧಿಯಜ್ಞ ಅಂತ ಯಾರನ್ನ ಕರಿತೀವಿ? ಪರಮಾತ್ಮ. ಅವ್ರು ಎಲ್ಲಿ ವಾಸ ಮಾಡ್ತಾರೆ? ಎಲ್ಲರ ಹೃದಯದಲ್ಲಿ ವಾಸ ಮಾಡ್ತಾರೆ. ಮತ್ತೆ ಸಾವಿನ ಸಮಯದಲ್ಲಿ ನಾವು ಕೃಷ್ಣನನ್ನ ಹೇಗೆ ನೆನಪಿಸ್ಕೊಳ್ಳೋದು? ಇವಾಗ ನಮ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಬಿಡು ಏನಂತೆ ಕೃಷ್ಣ ಅಂತ ಜ್ಞಾಪಿಸ್ಕೊಳೋದು ಅಷ್ಟೇ ಅಲ್ವಾ. ಸಾವಿನ ಸಮಯದಲ್ಲಿ ಕೃಷ್ಣ ಅಂತ ಜ್ಞಾಪಿಸ್ಕೊಂಡ್ರೆ ಆಯ್ತು, ನಾವ್ ಅವಾಗ ಆಧ್ಯಾತ್ಮಿಕ ಶರೀರವನ್ನ ಪಡಿತೀವಿ, ನಾವು ಕೃಷ್ಣನ ಲೋಕಕ್ಕೆ ಹೋಗ್ತೀವಿ. ಅದೇನ್ ಅಷ್ಟ್ ಕಷ್ಟನಾ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ. ಯಾರೇ ನಮ್ಗೆ ಕೃಷ್ಣ ಏನನ್ನ ಹೇಳ್ತಾ ಇದಾರೆ, ಕೃಷ್ಣನನ್ನ ಸಾವಿನ ಸಮಯದಲ್ಲಿ ನೆನಪಿಸ್ಕೋಬೇಕು ಅಂತಂದ್ರೆ ನಾವು ಜೀವನ ಪೂರ್ತಿ ತಯಾರಿಯನ್ನ ನಡೆಸ್ಬೇಕು. ಯಾವ ತರ ತಯಾರಿಯನ್ನ ನಡೆಸ್ಬೇಕು? ಜೀವನದುದ್ದಕ್ಕೂ ನಾವು
ಕೃಷ್ಣನನ್ನ ನಾವು ಸ್ಮರಣೆ ಮಾಡಿದ್ರೆ ಮಾತ್ರನೇ ನಮ್ಮ ಸಾವಿನ ಸಮಯದಲ್ಲಿ ಕೃಷ್ಣನ ಸ್ಮರಣೆ ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಯಾಕೆಂತಂದ್ರೆ ನೋಡಿ, ಇವಾಗ ನಮ್ಗೆ ಸಾವನ್ನ ಬಿಟ್ಬಿಡಿ, ಬರೀ ನಮ್ಗೊಂದ್ ಸ್ವಲ್ಪ ಹುಷಾರಿಲ್ಲ ಅನ್ಕೊಳ್ಳಿ, ಬರೀ ಒಂದ್ ಚಿಕ್ಕ ತಲೆನೋವು ಇರ್ಲಿ ಅಥವಾ ಒಂದ್ ಸ್ವಲ್ಪ ಹೊಟ್ಟೆ ನೋವು ಅಥವಾ ಜ್ವರ ಏನಾದ್ರೂ ಇರ್ಲಿ, ಆ ಸಮಯದಲ್ಲಿ ನಮ್ಗೆ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ. ಬೇಡಪ್ಪ ಅಂತ ಅನ್ಸತ್ತೆ, ಸುಮ್ನೆ ಮಲ್ಕೋಣ ಅಂತ ಅನ್ಸತ್ತೆ ಅಲ್ವಾ. ಆದ್ರೆ ಸಾವಿನ ಸಮಯದಲ್ಲಿ ನಮ್ಮ ಯಾವ್ದು ಎಲ್ಲಾ ಅಂಗಾಂಗಗಳು ಸಹ ನಮ್ಮ ಮಾತನ್ನ ಕೇಳೋದಿಲ್ಲ ಅಲ್ವಾ, ಯಾವುದನ್ನು ಸಹ ಕೆಲಸ ಮಾಡ್ತಾ ಇರೋದಿಲ್ಲ. ಮತ್ತೆ ಆ ಆತ್ಮ ದೇಹವನ್ನ ಬಿಡುವ ಸಮಯದಲ್ಲಿ ಎಂತಹ ಯಾತನೆ ಇರುತ್ತೆ ಅಂತಂತಂದ್ರೆ ಹೇಳ್ತಾರೆ, 1000 ಚೇಳೆಗಳು ಒಂದೇ ಬಾರಿ ಕಚ್ಚಿದ್ರೆ ಎಷ್ಟು ನೋವಿರ್ಬೋದು ಅಷ್ಟು ಯಾತನೆ ಇರುತ್ತಂತೆ. ಅಂತಹ ಸಮಯದಲ್ಲಿ ನಾವು ಕೃಷ್ಣನ ನಾಮಸ್ಮರಣೆ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತಾ? ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕೆ ಕೃಷ್ಣ ಹೇಳ್ತಾ ಇದಾರೆ, ಯಾವಾಗ ಸಾಧ್ಯ ಆಗತ್ತ ಅಂತಂದ್ರೆ ನಾವು ಜೀವನದ ಪೂರ್ತಿ ನಾವು ಕೃಷ್ಣನ ನಾಮಸ್ಮರಣೆ, ಅದು ಅನವರತ 24 ಗಂಟೆಗಳ ಕಾಲ ನಾವು ಸ್ಮರಣೆ ಮಾಡಿದ್ರೆ ಮಾತ್ರನೇ ನಾವು ನಮ್ಮ ಅಂತ್ಯ ಕಾಲದಲ್ಲಿ, ನಮ್ಮ ಎಕ್ಸಾಮ್ ದಿನ, ಪರೀಕ್ಷೆ ದಿನ ನಾವು ಕೃಷ್ಣನ ನಾಮಸ್ಮರಣೆನ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಗೆ ಕೃಷ್ಣ ಅದನ್ನೇ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಒಂದು ತುಂಬಾ ಸುಂದರವಾದ ಒಂದು ಶ್ಲೋಕವನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಮಹಾಭಾರತದ ಶ್ಲೋಕ. ಅಹನಿ ಭೂತಾನಿ ಗಚ್ಚಂತಿ ಹಯಮಾಲಯಂ ಶೇಷಾಹ ಸ್ಥಾವರಂ ಇಚ್ಛಂತಿ ಹಿಮಾಶ್ಚರ್ಯ ಮತಃ ಪರಂ. 100,000 ಸಾವಿರಾರು ಜೀವಿಗಳು ಪ್ರತಿಕ್ಷಣವು ಸಾಯುತ್ತಿರುತ್ತಾರೆ, ಆದರೆ ಮೂರ್ಖನಾದ ಜೀವಿಯು ತಾನು ಅಮರ ಎಂದು ತಿಳಿದು ಸಾಯಲು ಸಿದ್ಧನಾಗುವುದಿಲ್ಲ. ಈ ಜಗತ್ತಿನಲ್ಲಿ ಅತ್ಯಾಶ್ಚರ್ಯಕರವಾದ ಸಂಗತಿ ಎಂದರೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ನಿಮ್ಗೆ ಗೊತ್ತಿದೆ ಅಲ್ವಾ, ಯಕ್ಷ ಪ್ರಶ್ನೆ ಸಮಯ. ಸೊ ಅವರು ವನವಾಸ ಮಾಡ್ತಾ ಇರೋ ಸಮಯದಲ್ಲಿ ಬಾಯಾರಿಕೆ ಆದಾಗ ಒಬ್ಬೊಬ್ಬ ಪಾಂಡವರನ್ನು ಸಹ ನೀರನ್ನ ತಗೊಂಡ್ಬರ್ತೀನಿ ಅಂತ ಹೇಳ್ಬಿಟ್ಟು ಆ ಸರೋವರಕ್ಕೆ ಹೋದಾಗ ಯಕ್ಷ ಪ್ರಶ್ನೆ ಕೇಳಿದ್ರೆ ಮಾತ್ರ, ಪ್ರಶ್ನೆಗೆ ಉತ್ತರವನ್ನ ಕೊಟ್ರೆ ಮಾತ್ರ ನೀವು ನೀರನ್ನ ಉಪಯೋಗಿಸ್ಬೋದು ಅಂತ ಹೇಳಿದಾಗ, ಇವರು ಅಂದ್ರೆ ಧರ್ಮರಾಯರನ್ನ ಬಿಟ್ಟು ಬೇರೆ ಎಲ್ಲ ಪಾಂಡವರು ಯಕ್ಷನ ಮಾತನ್ನ ಅವರು ಉಲ್ಲಂಘಿಸಿ ಅವರು ನೀರನ್ನ ಕುಡಿದು ಅವರು ಸಾವನ್ನ ಅಪ್ತಾರೆ. ಕೊನೆ ಧರ್ಮರಾಯನೇ ಬರ್ತಾನೆ. ಧರ್ಮರಾಯ ಬಂದಾಗ ಸರಿ ನಿನ್ನ ಪ್ರಶ್ನೆನ ಕೇಳು ಅಂತ ಹೇಳಿದಾಗ, ಯಕ್ಷ ಪ್ರಶ್ನೆ ಅಂತ ನಿಮ್ಗೆ ಗೊತ್ತಲ್ವಾ, ಎಷ್ಟೊಂದು ಪ್ರಶ್ನೆನ ಕೇಳ್ತಾರೆ. ಅದರಲ್ಲಿ ಒಂದು ಪ್ರಶ್ನೆ ಏನಂತಂದ್ರೆ ತುಂಬಾ ಆಶ್ಚರ್ಯಕರವಾದ ಸಂಗತಿ ಈ ಪ್ರಪಂಚದಲ್ಲಿ ಹೇಳು ಅಂತ ಹೇಳಿದಾಗ, ನೋಡಿ ಇಲ್ಲಿ ಧರ್ಮರಾಯ ಅದೇ ಹೇಳ್ತಾ ಇರ್ತಾರೆ, ನಮ್ಮ ಕಣ್ಣು ಮುಂದೆ 100,000 ಸಾವಿರಾರು ಜೀವಿಗಳು ಸಾಯ್ತಾನೆ ಇರ್ತಾರೆ ಅಲ್ವಾ. ಸೊ ಅಕಸ್ಮಾತ್ ನಾವೇನಾದ್ರೂ ಮನುಷ್ಯ ಸಾಯೋದನ್ನ ನಾವು ದಿನ ಬೆಳಗಾದ್ರೆ ನೋಡ್ಲಿಲ್ಲ ಅಂದ್ರೂ ಸಹ ಒಂದು ಇರುವೆನೋ ಜಿರ್ಲೆನೋ ಸೊಳ್ಳೆನೋ ನಮ್ಮ ಕಣ್ಣು ಮುಂದೆ ಸಾಯೋದನ್ನ ನಾವು ದಿನ ಬೆಳಗಾದ್ರೆ ನಾವು ನೋಡ್ತಾ ಇರ್ತೀವಿ ಅಲ್ವಾ. ಆದ್ರೂ ಸಹ ಜೀವಿಗಳು ಯಾವ ತರ ಅವರು ಜೀವನವನ್ನ ನಡೆಸ್ತಾರೆ ಅಂತಂದ್ರೆ, ತಾನೇನೋ ಅಮರ, ನಾನು ಸಾಯೋದೇ ಇಲ್ವೇನೋ ಅನ್ನೋ ತರ ಅವರು ಜೀವನವನ್ನ ನಡೆಸ್ತಾರೆ. ಮತ್ತೆ ಯಾರನ್ನು ಸಹ ಆ ಸಾವಿಗೆ ತಯಾರಿಯನ್ನೇ ನಡೆಸ್ಕೊಳೋದಿಲ್ಲ. ಇದು ತುಂಬಾ ಆಶ್ಚರ್ಯಕರವಾದ ಸಂಗತಿ ಅಂತ ಹೇಳ್ಬಿಟ್ಟು ಇಲ್ಲಿ ಯಮಧರ್ಮರಾಯ ಹೇಳ್ತಾ ಇದ್ದಾರೆ ಅಲ್ವಾ. ಇವಾಗ ನಾವು ಈ ಅಮೂಲ್ಯವಾದ ಮನುಷ್ಯ ಜನ್ಮವನ್ನ ನಾವು ಹೇಗೆ ಉಪಯೋಗಿಸ್ಕೋಬೇಕು ಅಂದ್ರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಲ್ವಾ. ಇವಾಗ ನಾವ್ ಯಾವ ತರ ಮಾಡ್ತಾ ಇದೀವಿ ಅಂತಂದ್ರೆ, ನಮ್ಗೆ ಒಂದು ಬಂಗಾರದ ಗಟ್ಟಿ ಸಿಕ್ಕಿದ್ರೆ ನಾವ್ ಅದನ್ನ ಪೇಪರ್ ವೇಟ್ ತರ ನಾವು ಉಪಯೋಗಿಸ್ತೀವಿ ಅಲ್ವಾ. ಅವ್ರನ್ನ ಖಂಡಿತ ಬುದ್ಧಿವಂತರು ಅಂತ ಹೇಳ್ಬಿಟ್ಟು ಹೇಳೋದಿಲ್ಲ. ಅದೇ ತರನೇ ನಾವು ಇಷ್ಟೆಲ್ಲ ಭಗವಂತನ ಜ್ಞಾನವನ್ನ ನಾವು ಪಡ್ಕೊಂಡ್ಮೇಲೆ ನಾವ್ ಇವಾಗ ಮನುಷ್ಯ ಜೀವನವನ್ನ ನಾವು ತುಂಬಾ ಜವಾಬ್ದಾರಿಯುತವಾಗಿ ನಾವು ನಡೆಸ್ಕೊಂಡು ಹೋಗ್ಬೇಕು ಅಲ್ವಾ. ಸೊ ಇವಾಗ ಏನ್ ಹೇಳಿದರೆ ನಮ್ಗೆ ಈ ಭಕ್ತಿ ಮಾರ್ಗದಲ್ಲಿ ಹೇಗೆ ನಡಿಬೇಕು ಅಂತ ನಮ್ಗೆ ತೋರಿಸಿ ಕೊಟ್ಟಿದಾರೋ ಅದೇ ತರ ನಾವು ನಡೆದ್ರೆ ಅಷ್ಟೇನೆ ನಾವು ನಮ್ಮ ಸಾವಿಗೆ ನಾವು ಸಿದ್ಧತೆನ ನಾವು ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅರ್ಥ ಆಗತ್ತೆ ಅಲ್ವಾ. ಅದಕ್ಕೆ ಏನಂತ ಹೇಳ್ತಾರೆ, ಲೈಫ್ ಈಸ್ ಪ್ರಿಪರೇಷನ್, ಡೆತ್ ಈಸ್ ಎಕ್ಸಾಮಿನೇಷನ್. ನಮ್ಮ ಪರೀಕ್ಷೆ ಸಮಯಕ್ಕೆ ನಾವು ತಯಾರಿನ ನಾವು ನಡೆಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಈ ಭಗವಂತನನ್ನ ನಾವು ತಲುಪಬೇಕು ಅಂತಂದ್ರೆ ಈ 9 ಹಂತಗಳನ್ನ ನಾವು ದಾಟ್ಬೇಕಲ್ವಾ. ಅದ್ರಲ್ಲಿ ಈ ಶ್ರದ್ಧೆ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಂಡಂತೆ ಒಂದು ಚಿಕ್ಕ ಕಥೆಯ ಮೂಲಕ. ನಿಮಗೆ ಗೊತ್ತಿರೋ ಹಾಗೆ ನಾರದರು ಅವರು ತ್ರಿಲೋಕ ಸಂಚಾರಿ, ಅವ್ರು 3 ಲೋಕದಲ್ಲೂ ಅವರು ಓಡಾಡ್ತಾ ಇರ್ತಾರೆ. ಹರಿನಾಮವನ್ನ ಎಲ್ಲರಿಗೂ ಅವ್ರು ಯಾರು ಭೇಟಿ ಆಗ್ತಾರೋ ಅವ್ರಿಗೆಲ್ಲರೂ ಸಹ ಹರಿನಾಮದ ಮಹತ್ವವನ್ನ ಅವ್ರಿಗೆ ತಿಳಿಸಿಕೊಟ್ಟು ಎಲ್ಲರನ್ನೂ ಪ್ರೋತ್ಸಾಹ ಮಾಡ್ತಿರ್ತಾರೆ, ನೀವು ಹರಿನಾಮವನ್ನ ಹೇಳ್ಕೊಡಿ ಅಂತ ಹೇಳ್ಬಿಟ್ಟು. ಅದೇ ತರನೇ ಅವ್ರು ಒಂದ್ ಊರಿಗೆ ಬಂದಾಗ ಒಬ್ಬ ಬ್ರಾಹ್ಮಣರನ್ನ ಭೇಟಿ ಆಗ್ತಾರೆ. ಬ್ರಾಹ್ಮಣನ ಕುಶಲ ಸಮಾಚಾರವನ್ನ ವಿಚಾರಿಸಿದ್ಮೇಲೆ ಬ್ರಾಹ್ಮಣ ಹೇಳ್ತಾನೆ, ನಾರದ್ರೆ ನೀವು ಇವಾಗ ವಿಷ್ಣುವಿನ ಲೋಕಕ್ಕೆ ಹೋಗ್ತಿರಲ್ವಾ, ಅವಾಗ ವಿಷ್ಣುವಿನ ಹತ್ರ ಕೇಳಿ ನಾನು ಇನ್ನ ಎಷ್ಟು ಜನ್ಮಗಳು ಬೇಕಾಗತ್ತೆ ಮತ್ತೆ ಭಗವಂತನಲ್ಲಿಗೆ ಹೋಗ್ಲಿಕ್ಕೆ ಅಂತ ಕೇಳಿ ಮುಂದಿನ ಸಾರಿ ಬಂದಾಗ ನನಗೆ ಹೇಳಿ ಅಂತ ಹೇಳಿದಾಗ ನಾರದ್ರು ಆಯ್ತು ಅಂತ ಹೇಳ್ತಾರೆ. ಅದೇ ತರ ಅವ್ರು ಇನ್ನ ಮುಂದೆ ಹೋಗ್ತಿರ್ಬೇಕಾದ್ರೆ ಆ ಊರಿನ ಹೊರಗಡೆ ಆಲದ ಮರದ ಕೆಳಗಡೆ ಒಬ್ಬ ಚಮ್ಮಾರ, ಅವನು ಚಪ್ಪಲಿ ಹೊಲಿತಾ ಅವನು ಕುತ್ಕೊಂಡಿರ್ತಾನೆ. ಅವನು ಸಹ ನಾರದರಿಗೆ ಇದೇ ಪ್ರಶ್ನೆಯನ್ನ ಕೇಳ್ತಾನೆ. ಅವಾಗ ನಾರದ್ರು ಸರಿ ಅಂತ ಹೇಳ್ಬಿಟ್ಟು ಅವರು ಎಲ್ಲಾ ತ್ರಿಲೋಕಗಳನ್ನ ಸಂಚಾರ ಮಾಡ್ಕೊಂಡು ಮತ್ತೆ ಅವರು ವಿಷ್ಣುವಿನ ಲೋಕಕ್ಕೆ ಹೋದಾಗ ವಿಷ್ಣುವಿನ ಹತ್ರ ಅವರು ಕೇಳ್ತಾರೆ, ಈ ತರ ನಿನ್ನ ಇಬ್ರು ಭಕ್ತರು ನನಗೆ ಹೇಳಿದರೆ ಅವ್ರು ಯಾವಾಗ ಭಗವಂತನ ಧಾಮಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಅಂತ ಹೇಳ್ಬಿಟ್ಟು. ಸೊ ಚಮ್ಮಾರ ಮತ್ತೆ ಬ್ರಾಹ್ಮಣ ಯಾವಾಗ ಬರ್ತಾರೆ ನಿನ್ನ ಬಳಿಗೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅವಾಗ ವಿಷ್ಣು ಹೇಳ್ತಾರೆ, ಇದು ಯಾರು ಬ್ರಾಹ್ಮಣ ಅವನಿಗೆ 200 ಜನ್ಮ ಬೇಕಾಗತ್ತೆ,
ಆದ್ರೆ ಚಮ್ಮಾರ ಇದೇ ಜನ್ಮದಲ್ಲೇ ಅವನು ನನ್ನ ಬಳಿಗೆ ಬರ್ತಾನೆ ಅಂತ ಹೇಳ್ಬಿಟ್ಟು ಹೇಳಿದಾಗ ನಾರದರಿಗೆ ಆಶ್ಚರ್ಯ ಆಗೋಗುತ್ತೆ. ನೀನು ಕೇಶವ ಏನ್ ಮಾತಾಡ್ತಾ ಇದೀಯ ನೀನು? ಚಮ್ಮಾರನಿಗೆ ಅವನು ಇದೇ ಜನ್ಮದಲ್ಲಿ ಬರ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ಯಾ? ಆದ್ರೆ ಆ ಬ್ರಾಹ್ಮಣ ನಿನ್ನ ಮೂರತ್ತು ಅವನು ಪೂಜೆ ಮಾಡ್ತಾನೆ, ವೇದಗಳನ್ನ ಹೇಳ್ತಾನೆ, ಆ ದೇವಸ್ಥಾನದಲ್ಲಿ ನಿನ್ನ ವಿಗ್ರಹಕ್ಕೆ ಅವನು ಸಕಲ ಸೇವೆಗಳನ್ನ ಅವನು ಮಾಡ್ತಾ ಇದ್ದಾನೆ, ಅವನಿಗೆ ಇನ್ನ 200 ಜನ್ಮ ಬೇಕು ಅಂತ ಹೇಳ್ತೀಯಲ್ಲ, ನನಗೆ ಅರ್ಥನೇ ಆಗ್ತಿಲ್ಲ ಅಂದಾಗ, ಸರಿ ನೀನು ಒಂದ್ ಕೆಲ್ಸ ಮಾಡು, ಅವ್ರಿಬ್ರನ್ನ ಭೇಟಿ ಆಗ್ತೀಯಲ್ವಾ, ನೀನು ಅವ್ರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ, ನೀನು ವಿಷ್ಣುವನ್ನ ಭೇಟಿ ಮಾಡಿದಾಗ ವಿಷ್ಣು ಏನನ್ನ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆಯನ್ನ ಕೇಳ್ತಾರೆ, ಆಗ ನೀನು ಹೇಳು ವಿಷ್ಣು ಅವರು ಸೂಜಿಯ ಕಣ್ಣಿನ ಒಳಗಡೆಗೆ ಅವರು ಆನೆಯನ್ನ ಪೋಣಿಸ್ತಾ ಇದ್ರು ಅಂತ ಹೇಳ್ಬಿಟ್ಟು ಹೇಳು, ಆಗ ನಿನಗೆ ಅವ್ರು ಕೊಡುವ ಉತ್ತರದಿಂದ ಅರ್ಥ ಆಗತ್ತೆ ಅಂತ ಹೇಳಿದಾಗ ಸರಿ ಅಂತ ಹೇಳ್ಬಿಟ್ಟು ನಾರದ್ರು ಏನ್ ಮಾಡ್ತಾರೆ, ವಾಪಸ್ ಅವರು ಮತ್ತೆ ಅವರ ಕೆಲಸ ಏನು, 3 ಲೋಕಗಳ ಪರ್ಯಟನೆ ಮಾಡಿ ಹರಿನಾಮವನ್ನ ಹಂಚೋದು. ಅದೇ ತರ ಅವರು ಮತ್ತೆ ಈ ಬ್ರಾಹ್ಮಣ ಮತ್ತೆ ಚಮರನನ್ನ ಭೇಟಿ ಆಗ್ತಾರೆ. ಬ್ರಾಹ್ಮಣ ಮತ್ತೆ ಅವ್ರು ಕೇಳ್ತಾರೆ, ನೀವು ವಿಷ್ಣುವನ್ನ ಭೇಟಿ ಆದ್ರೆ ಅವ್ರು ಏನ್ ಮಾಡ್ತಾ ಇದ್ರು ಅಂದಾಗ ಅವ್ರು ಏನ್ ಹೇಳಿದ್ರು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ನಿಮ್ಗೆ ಇನ್ನ 200 ಜನ್ಮ ಬೇಕಾಗತ್ತಂತೆ ಭಗವಂತನಲ್ಲಿಗೆ ಹೋಗ್ಲಿಕ್ಕೆ ಅಂದಾಗ ಬ್ರಾಹ್ಮಣರಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ನೀವ್ ಏನನ್ನ ಮಾತಾಡ್ತಾ ಇದ್ದೀರಾ, ನಾನ್ ಇನ್ನ 200 ಜನ್ಮ ಬೇಕಾಗತ್ತಾ, ನೀವೇನ್ ಹೇಳ್ತಾ ಇದ್ದೀರಾ, ನಾನು ಎಷ್ಟು ಭಕ್ತಿಯಿಂದ ಭಗವಂತನಿಗೆ ಪೂಜೆಯನ್ನ ಮಾಡ್ತಾ ಇದ್ದೀನಿ ಅಂತ. ಸರಿ ಆಯ್ತು ಹೋಗ್ಲಿ ಬಿಡಿ, ನೀವು ಅಲ್ಲಿ ಹೋದಾಗ ವಿಷ್ಣು ಏನ್ ಮಾಡ್ತಾ ಇದ್ರು ಅಂತ ಹೇಳಿದಾಗ ಅವಾಗ ನಾರದ್ರು ಹೇಳ್ತಾರೆ, ಅವರು ಸೂಜಿಯ ಕಣ್ಣಿನ ಒಳಗಡೆ ಆನೆಯನ್ನ ಪೋಣಿಸ್ತಿದ್ರು ಅಂದಾಗ ಆಗ ಬ್ರಾಹ್ಮಣನಿಗೆ ನಗಾಡಕ್ಕೆ ಶುರು ಮಾಡ್ತಾನೆ. ಓ ಹಾಗಾದ್ರೆ ಬಿಡಿ, ನಿಮ್ಗೆ ಬುದ್ಧಿ ಭ್ರಮಣೆ ಆಗೋಗಿದೆ, ಯಾರಿಗಾದ್ರೂ ಸೂಜಿಯ ಕಣ್ಣಿನ ಒಳಗಡೆ ಒಂದು ದಾರವನ್ನ ಪೋಣಿಸ್ಲಿಕ್ಕೇನೆ ಎಷ್ಟು ಕಷ್ಟ, ಇನ್ನ ಆನೆಯನ್ನ ಪೋಣಿಸ್ತಾ ಇದ್ರಾ, ಸರಿ ಬಿಡಿ ನಿಮ್ಮ ಮಾತನ್ನ ನಾನು ನಂಬೋದಿಲ್ಲ, ಅದಕ್ಕೇನು ಅರ್ಥ ಇಲ್ಲ ಅಂತ ಹೇಳ್ಬಿಟ್ಟು ಅವನು ಮುಂದೆ ಹೊರಟೋಗ್ತಾನೆ. ಅದಾದ್ಮೇಲೆ ನಾರದ ಮತ್ತೆ ಅವ್ರಿನ ಹೊರಗಡೆ ಆಲದ ಮರದ ಕೆಳಗಡೆ ಕುತ್ಕೊಂಡ್ರು ಆ ಚಮ್ಮಾರನನ್ನ ಭೇಟಿ ಆಗ್ತಾನೆ. ಚಮ್ಮಾರನಿಗೂ ಸಹ ಅವರು ಹೇಳ್ತಾರೆ, ಸೊ ನೀನು ಇದೇ ಜನ್ಮದಲ್ಲಿ ನೀನು ವಾಪಸ್ ಹೋಗ್ತೀಯಂತೆ ಅಂತ ಹೇಳಿದಾಗ ಆ ಚಮ್ಮಾರನಿಗೆ ತುಂಬಾನೇ ಸಂತೋಷ ಆಗೋಗುತ್ತೆ. ಅವರು ಭಗವಂತನ ಸ್ತುತಿಯನ್ನ ಮಾಡ್ಲಿಕ್ಕೆ ಅವನು ಶುರು ಮಾಡ್ತಾನೆ. ಅದಾದ್ಮೇಲೆ ಹೇಳ್ತಾನೆ, ನನ್ನ ಒಡೆಯ ಅವ್ರು ಏನ್ ಮಾಡ್ತಾ ಇದ್ರು ಅವರು ವೈಕುಂಠದಲ್ಲಿ ನೀವು ನೋಡಿದಾಗ ಅಂತ ಹೇಳಿದಾಗ ಅವಾಗ ನಾರದ್ರು ಅದನ್ನೇ ಹೇಳ್ತಾರೆ, ಅವರು ಸೂಜಿಯ ಕಣ್ಣಿನ ಒಳಗಡೆ ಅವರು ಆನೆಯನ್ನ ಪೋಣಿಸ್ತಿದ್ರು ಅಂತ ಹೇಳಿದಾಗ ಅವ್ರು ಮತ್ತೆ ಇನ್ನ ಹೆಚ್ಚು ಸ್ತುತಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಭಗವಂತ ನಿನಗೆ ನೀನೇ ಸಾಟಿ ಅಂತ ಹೇಳ್ಬಿಟ್ಟು ಇನ್ನ ಅವರು ಜೈಕಾರವನ್ನ ಮಾಡ್ತಾ ನಾಮಸ್ತುತಿಯನ್ನ ಮಾಡ್ತಾನೆ ಅವನು ಚಮ್ಮಾರ. ಆಗ ನಾರದನಿಗೆ ಆಶ್ಚರ್ಯ ಆಗುತ್ತೆ, ನೀನ್ ಏನ್ ಹೇಳ್ತಾ ಇದೀಯಾ, ನಂಬ್ತಾ ಇದ್ಯಾ, ಒಂದು ಸೂಜಿಯ ಒಳಗಡೆ ದಾರವನ್ನೇ ಪೋಣಿಸ್ಲಿಕ್ಕೆ ಆಗೋದಿಲ್ಲ, ನಾನು ಈ ವಿಷಯ ಹೇಳಿರೋದು ನೀನ್ ನಂಬ್ತೀಯಾ ಅಂತಂದ್ರೆ, ಹೌದು ನಾನ್ ನಂಬ್ತೀನಿ, ಭಗವಂತನಿಗೆ ಸಾಧ್ಯ ಅಲ್ದಲೇ ಇರೋದು ಏನಿದೆ ನೋಡಿ, ನಾನು ಎಷ್ಟು ವಿಶಾಲವಾದ ಆಲದ ಮರದ ಕೆಳಗಡೆ ಕುತ್ಕೊಂಡಿದೀನಿ, ಇಂತಹ ದೊಡ್ಡ ಆಲದ ಮರವನ್ನ ನೋಡಿ, ಎಷ್ಟು ಚಿಕ್ಕ ಬೀಜ, ಆಲದ ಮರದ ಬೀಜ ಎಷ್ಟು ಚಿಕ್ಕದಿದೆ, ಇಂತಹ ಬೀಜದಲ್ಲೇ ಇಂತಹ ಬೃಹತ್ ಮರವನ್ನ ಅವ್ರು ಇಟ್ಟಿದ್ದಾರೆ ಅಂದ್ಮೇಲೆ ಅವ್ರಿಗೆ ಆ ಸೂಜಿಯ ಒಳಗಡೆ ಅವ್ರಿಗೆ ಆನೆಯನ್ನ ಪೋಣಿಸ್ಲಿಕ್ಕೆ ಕಷ್ಟನಾ, ಅವರು ಸೂಜಿಯ ಕಣ್ಣಿನ ಒಳಗಡೆಗೆ ಆನೆಯನ್ನೇನು ಅವರು ಇಡೀ ಬ್ರಹ್ಮಾಂಡವನ್ನೇ ಬೇಕಾದ್ರೆ ಅವರು ತೂರಿಸಬಲ್ಲರು, ಅವರ ಶಕ್ತಿ ಅಪಾರ ಅಂತ ಹೇಳ್ಬಿಟ್ಟು ಅವರು ಸ್ತುತಿ ಮಾಡ್ತಾರಂತೆ. ಆಗ ನಾರದನಿಗೆ ಅರ್ಥ ಆಗತ್ತಂತೆ, ಹೌದು ಬ್ರಾಹ್ಮಣ ಅವರು 3 ಹೊತ್ತು ಅವರು ವೇದಗಳನ್ನ ಹೇಳ್ಬೋದು, ಪೂಜೆಯನ್ನ ಮಾಡ್ಬೋದು, ಆದ್ರೆ ಅವನಿಗೆ ಭಗವಂತನನ್ನ ಅರ್ಥನೇ ಮಾಡ್ಕೊಂಡಿಲ್ಲ. ಸೊ ಭಗವಂತನ ಮೇಲೆ ಅವನಿಗೆ ನಿಷ್ಠೆ ಅನ್ನೋದೇ ಅವನಿಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಆಗ ಅವನಿಗೆ ಅರ್ಥ ಆಗತ್ತಂತೆ. ಹೌದು, ಅದಕ್ಕೆ ಭಗವಂತ ಹೇಳಿದ್ದು ಚಮ್ಮಾರ ಇದೇ ಜನ್ಮದಲ್ಲಿ ಅವನು ಅವರ ಲೋಕಕ್ಕೆ ಹೋಗ್ತಾನೆ, ಆದ್ರೆ ಬ್ರಾಹ್ಮಣನಿಗೆ ಇನ್ನ ಬಹು ಜನ್ಮಗಳು ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಆಗ ಅರ್ಥ ಆಗತ್ತಂತೆ. ಅಂದ್ರೆ ನೋಡಿ, ಭಗವಂತನನ್ನ ನಾವು ಅವನ ಶಕ್ತಿಯನ್ನ ಆ ಚಮ್ಮಾರ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಅವನಿಗೆ ಏನು ವಿದ್ಯೆ ಅನ್ನೋದೇ ಇಲ್ಲ ಅಲ್ವಾ, ಅವನು ಭಗವಂತನ ಆ ಶಕ್ತಿಯನ್ನ, ಅಗಾಧವಾದ ಅಪರಿಮಿತವಾದ ಶಕ್ತಿಯನ್ನ ಅವನು ಅರ್ಥ ಮಾಡ್ಕೊಂಡಿದ್ದಾನೆ. ಆದ್ರೆ ಬ್ರಾಹ್ಮಣ ವೇದ ಘೋಷಗಳನ್ನ ಹೇಳ್ತಾ ಇರೋ ಬ್ರಾಹ್ಮಣ ಅವನು ಭಗವಂತನನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಾವು ಇವಾಗ ನಮ್ಮ ಪರೀಕ್ಷೆಯನ್ನ ನಾವು ಎದುರಿಸ್ಬೇಕು ಅಂತಂದ್ರೆ ಯಾವಾಗ ತಯಾರಿ ನಡೆಸ್ಬೇಕು ಹಾಗಾದ್ರೆ ಅಂತ ನಮ್ಗೆ ಯೋಚನೆ ಬರುತ್ತೆ ಅಲ್ವಾ. ಸೊ ಇವಾಗ ನಮ್ಗೆ ಏನನ್ನ ಹೇಳ್ತಾ ಇದ್ರೆ ಅಂತಂದ್ರೆ ಅತಿ ಅಂದ್ರೆ ನಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬೇಗ, ಇವಾಗ ಹೊಟ್ಟೆಲಿರುವ ಮಗುವಿಗೆನೆ ಬೇಕಾದ್ರೆ ಹರಿನಾಮವನ್ನ ತಾಯಿ ಏನಾದ್ರು ಕೃಷ್ಣ ಪ್ರಜ್ಞೆಯಲ್ಲಿದ್ರೆ ಅವಳು ಶುರು ಮಾಡ್ಬೋದು. ಅದಕ್ಕಿಂತ ಮುಂಚೆ ಅಂತಂದ್ರೆ ಗರ್ಭ ಸಂಸ್ಕಾರ ಕ್ರಿಯೆ ಅಂತ ಹೇಳ್ಬಿಟ್ಟು ಗರ್ಭ ಸಂಸ್ಕಾರ ಅಂತ ಮಾಡ್ತಾರೆ. ಅಂದ್ರೆ ಮಗುವನ್ನ ಪಡಿಲಿಕ್ಕಿನ ಮುಂಚೆನೆ ಗಂಡ ಹೆಂಡತಿ ಇಬ್ರು ಸಹ ಕೃಷ್ಣ ಪ್ರಜ್ಞೆಯಲ್ಲಿದ್ರೆ ಅವರು ಹರೇ ಕೃಷ್ಣ ಮಹಾಮಂತ್ರವನ್ನ ಇಷ್ಟು ರೌಂಡ್ಸ್ ಅಂತ ಹೇಳ್ಕೋಬೇಕು ಅಂತಿದೆ, ಅಷ್ಟು ರೌಂಡ್ಸ್ ಹೇಳ್ಕೊಂಡು ಅವರು ಲೈಂಗಿಕ ಕ್ರಿಯೆನ ನಡೆಸಿ ಮಗುವನ್ನ ಪಡಿತಾರೆ. ಅಂದ್ರೆ ಆ ಸಮಯದಿಂದನೇ ಅವರು ಆ ಮಗುವಿನ ತಯಾರಿಗೆ, ಅಂದ್ರೆ ಕೃಷ್ಣ ಪ್ರಜ್ಞೆಯನ್ನ ಪಡೆಯುವಂತಹ ಮಗುವಿಗೆ ಅವರು ತಯಾರಿಯನ್ನ ನಡೆಸ್ತಾರೆ. ಅಂದ್ರೆ ಇಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕಂದ್ರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಸಾಧ್ಯವಾದಷ್ಟು ಬೇಗ ನಾವು ಈ ಆಧ್ಯಾತ್ಮಿಕ ಮಾರ್ಗಕ್ಕೆ, ಈ ಕೃಷ್ಣ ಪ್ರಜ್ಞೆಗೆ ನಾವು ಬರ್ಬೇಕಾಗುತ್ತೆ. ನಾವು ಯಾರು ಶ್ರೀಲ ಪ್ರಭುಪಾದರನ್ನ ನೋಡಿದ್ವಿ ಅಲ್ವಾ, ಅವರು 5 ವರ್ಷದ ಮಗು ಇದ್ದಾಗಲೇ ಅವರು ಜಗನ್ನಾಥ ರಥಯಾತ್ರೆಯನ್ನ ಅವರು ಮಾಡಿದ್ರು ಅಲ್ವಾ. ಮತ್ತೆ ನಾವು ಧ್ರುವನನ್ನ ನೋಡಿದ್ವಿ, ಪ್ರಹ್ಲಾದನನ್ನ ನಾವು ನೋಡಿದ್ವಿ, ಅವರೆಲ್ಲ ಎಷ್ಟು ಚಿಕ್ಕ ವಯಸ್ಸಲ್ಲೇ ಅವರು ಕೃಷ್ಣ ಪ್ರಜ್ಞೆಗೆ ಅವರು ಬಂದಿದ್ದಾರೆ ನೋಡಿ. ಇವಾಗ ಕೃಷ್ಣ ಹೇಳ್ತಾ ಇದ್ದಾರೆ, ಹಾಗಾದ್ರೆ
ಭಗವಂತನ ಸ್ಮರಣೆ 24 ಗಂಟೆ ಮಾಡಿ ಅನವರತ ಮಾಡಿ ಅಂತ ಹೇಳ್ತಾ ಇದ್ದೀರಾ, ಹಾಗಾದ್ರೆ ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಬಿಡದಾ ಅಂತ ಹೇಳ್ಬಿಟ್ಟು ನಮ್ಗೆ ಯೋಚನೆ ಬರುತ್ತೆ. ಅದಕ್ಕೆ ನಮ್ಗೆ ಕೃಷ್ಣನೇ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ತಸ್ಮಾತ್ ಸರ್ವೇಷು ಕಾಲೇಶು ಮಾಂ ಅನುಸ್ಮರ ಯುಧ್ಯ ಚ ಮಯ್ಯರ್ಪಿತ ಮನೋ ಬುದ್ಧಿರ್ ಮಾಮೇ ವೈಶ್ಯಸ್ಯ ಸಂಶಯ. ಆದುದರಿಂದ ಅರ್ಜುನನೇ, ನೀನು ಯಾವಾಗ್ಲೂ ನನ್ನನ್ನು ಕೃಷ್ಣನ ರೂಪದಲ್ಲಿ ಸ್ಮರಿಸುತ್ತಿರಬೇಕು. ಅದೇ ಕಾಲದಲ್ಲಿ ಯುದ್ಧ ಮಾಡುವ ನಿನ್ನ ವಿಧಿತ ಕರ್ತವ್ಯವನ್ನ ಮಾಡಬೇಕು. ನಿನ್ನ ಚಟುವಟಿಕೆಗಳನ್ನು ನನಗೆ ಅರ್ಪಿಸಿ ನಿನ್ನ ಮನಸ್ಸು ಮತ್ತು ಬುದ್ಧಿಶಕ್ತಿಗಳು ನನ್ನಲ್ಲಿ ನೆಲೆಸಿದ್ದರೆ ನಿಸ್ಸಂಶಯವಾಗಿಯೂ ನೀನು ನನ್ನನ್ನೇ ಹೊಂದುವೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ನೋಡಿ ಇಲ್ಲಿ ಏನ್ ಹೇಳ್ತಾ ಇದಾರೆ ಅರ್ಜುನನಿಗೆ, ಹೌದು ನೀನ್ ಹಾಗಾದ್ರೆ ಯುದ್ಧ ಮಾಡ್ಬೇಡ, ಎಲ್ಲವನ್ನ ಬಿಟ್ಬಿಟ್ಟು 3 ಹೊತ್ತು ನನ್ನ ನಾಮಸ್ಮರಣೆ ಮಾಡ್ತಾ ಇರೋ, ನಿನ್ನ ಎಕ್ಸಾಮ್ ಅಲ್ಲಿ ನೀನ್ ಪಾಸ್ ಆಗ್ಲಿಕ್ಕೆ ಅಂತ ಅವ್ರು ಹೇಳ್ತಾ ಇಲ್ಲ. ಅಲ್ಲ, ಅವ್ರು ಏನಂತ ಹೇಳ್ತಾ ಇದಾರೆ, ಯುದ್ಧವನ್ನ ಮಾಡು ಅಂತ ಹೇಳ್ತಾರೆ. ಯುದ್ಧ ಅಂತಂದ್ರೆ ಅದು ಸಾಮಾನ್ಯವಾದ ಕ್ರಿಯೆನಾ ಅಲ್ವಾ? ಯಾವುದೇ ಒಂದು ಬಾಣ ಯಾವುದೇ ಒಂದು ಕ್ಷಣದಲ್ಲಿ ಬಂದ್ರೆ ಆ ಪ್ರಾಣವೇ ಹೊರಟೋಗುತ್ತೆ ಅಲ್ವಾ? ಅಂತಹ ಕೆಲಸವನ್ನ ಮಾಡ್ತಾ ಇದಾರೆ ಅರ್ಜುನ ಅಲ್ವಾ? ಅಂತಹ ಕೆಲಸ ಮಾಡ್ತಿರುವ ಅರ್ಜುನನಿಗೆ ಕೃಷ್ಣ ಏನ್ ಹೇಳ್ತಾ ಇದಾರೆ, ನೀನು ಯುದ್ಧವನ್ನು ಮಾಡು, ಅದ್ರ ಜೊತೆ ಜೊತೆ ನೀನು ನನ್ನ ಸ್ಮರಣೆಯನ್ನು ಮಾಡು ಅಂತ ಹೇಳ್ತಾ ಇದಾರೆ. ಅಂದ್ರೆ ಇದು ನಮಗೂ ಅನ್ವಯಿಸುತ್ತೆ. ಅಂದ್ರೆ ನಾವಿವಾಗ ಯಾವ ಯಾವ ಕೆಲಸವನ್ನ ನಾವು ಮಾಡ್ತಾ ಇದೀವಿ ನಮ್ಮ ಗುಣಕರ್ಮಗಳಿಗೆ ಅನುಗುಣವಾಗಿ ಆ ಕೆಲಸವನ್ನ ಮಾಡ್ತಾ ಮಾಡ್ತಾ ನಾವು ಕೃಷ್ಣನ ನಾಮಸ್ಮರಣೆಯನ್ನ ಮಾಡ್ಬೇಕು ಅಲ್ವಾ? ಮತ್ತೆ ಇನ್ನ ಒಂದು ತುಂಬಾ ಮುಖ್ಯವಾದ ವಿಷಯವನ್ನ ನಮ್ಗೆ ಏನ್ ಹೇಳ್ತಾರೆ ಕೃಷ್ಣ, ನೀವು ನನ್ನನ್ನೇ ಸ್ಮರಿಸಬೇಕು. ಯಾವ ತರ? ಕೃಷ್ಣನ ರೂಪದಲ್ಲಿ ಸ್ಮರಣೆ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ನಾವೇನಾದ್ರೂ ಗೋಲೋಕ ವೃಂದಾವನಕ್ಕೆ ಹೋಗ್ಬೇಕು ಅಂತಂದ್ರೆ ನಾವು ಕೃಷ್ಣನ ರೂಪವನ್ನೇ ನಾವು ಸ್ಮರಣೆ ಮಾಡ್ಬೇಕು. ಅದೇ ರೂಪವನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ನಾವು ದೇಹವನ್ನ ಬಿಟ್ರೆ ಅಷ್ಟೇ ನಾವು ಗೋಲೋಕ ವೃಂದಾವನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ನಾವು ಯಾವ ಭಾವದಲ್ಲಿ ನಾವು ದೇಹವನ್ನ ಬಿಡ್ತೀವೋ ಅದೇ ಭಾವದಲ್ಲಿ ನಾವು ಹೋಗ್ಲಿಕ್ಕೆ ಸಾಧ್ಯ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ನಾವು ಕೃಷ್ಣನನ್ನೇ ಸ್ಮರಣೆ ಮಾಡ್ಬೇಕು. ಅದರ ಜೊತೆ ಜೊತೆ ನಾವು ಕರ್ಮವನ್ನ ಮಾಡಿ ಕರ್ಮದ ಫಲವನ್ನ ನಾವು ಕೃಷ್ಣನಿಗೆ ಕೊಟ್ಟು ನಾವು ಜೀವನದಲ್ಲಿ ನಾವು ತಯಾರಿಯನ್ನ ನಡೆಸ್ಬೇಕು ನಮ್ಮ ಎಕ್ಸಾಮ್ ದಿನಕ್ಕೋಸ್ಕರ. ಅದನ್ನ ನಮ್ಗೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ರೆ, ನೋಡಿ ಕೃಷ್ಣನೇ ಹೇಳ್ತಾ ಇದಾರೆ, ಈ ತರ ನೀನಿದ್ರೆ ನಿಸ್ಸಂಶಯವಾಗಿ ನೀನು ನನ್ನನ್ನ ಹೊಂದುವೆ. ನೀನು ನಿನ್ನ ಮನಸ್ಸು ಮತ್ತು ಬುದ್ಧಿಯನ್ನ ನನ್ನಲ್ಲಿ ನೀನು ನೆಲೆಸಿದ್ರೆ ನೀನು ನಿಸ್ಸಂಶಯವಾಗಿ ನೀನು ನನ್ನನ್ನೇ ಪಡೆಯುವೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ ಇವಾಗ ನಾವಿಲ್ಲಿ ಯಾರನ್ನ ನೋಡ್ತಾ ಇದೀವಿ ಅಂತಂದ್ರೆ ಪ್ರಹ್ಲಾದ ಮಹಾರಾಜನನ್ನ ನೋಡ್ತಾ ಇದೀವಿ. ಅವರು ಚಿಕ್ಕ ಬಾಲಕ ಇದ್ದಾಗನೇ ಅವರು ಯಾವಾಗ್ಲೂ ಹರಿಸ್ಮರಣೆಯನ್ನ ಮಾಡ್ತಾ ಇದ್ದಕ್ಕೆ ಅವರ ತಂದೆ ಹಿರಣ್ಯಕಶಿಪು ಏನ್ ಮಾಡಿದ್ರು, ಪ್ರಹ್ಲಾದನನ್ನ ಅನೇಕ ವಿಧದಲ್ಲಿ ಅವನನ್ನ ಕೊಲ್ಲಲಿಕ್ಕೆ ನೋಡ್ತಾರೆ ಅಲ್ವಾ? ಆದ್ರೆ ಪ್ರಹ್ಲಾದ ನೋಡಿ ಅವ್ರು ಯಾವಾಗ್ಲೂ ಸಹ ಅವರು ಹರಿನಾಮದಲ್ಲಿ ಅವ್ರು ಇರ್ತಾರೆ. ತನ್ನ ಜೊತೆಲಿ ಇರೋರನ್ನು ಸಹ ಅವರು ಈ ಭಕ್ತಿ ಮಾರ್ಗಕ್ಕೆ ಕರ್ಕೊಂಡ್ ಬರ್ತಾರೆ ಅಲ್ವಾ? ನಾವು ಆ ಪ್ರಹ್ಲಾದರನ್ನ ನೋಡಿದ್ರೆ ಅವನಿಗಿಂತ ಕಷ್ಟಕರವಾದ ಸ್ಥಾನದಲ್ಲಿ ನಾವೇನು ಇಲ್ಲ, ನಾವಂತ ಸಿಚುಯೇಷನ್ ಅಲ್ಲಿ ಇಲ್ಲ. ನಮ್ಮನ್ನ ಯಾರೋ ಒಬ್ರು ಕೊಲ್ಲಲಿಕ್ಕೆ ಯಾರೋ ಬರ್ತಾ ಇಲ್ಲ, ನಾವು ಅಂತಹ ಕೆಲಸಗಳನ್ನ ಏನೂ ಮಾಡ್ತಾ ಇಲ್ಲ ಅಲ್ವಾ? ಹಂಗಿದ್ದ ಮಾತ್ರಕ್ಕೆ ನಮ್ಗೆ ಕಷ್ಟ ಆಗ್ಬೇಕಾ ಹರಿನಾಮವನ್ನ ಹೇಳ್ಕೊಳ್ಲಿಕ್ಕೆ? ಇಲ್ಲ ಅಲ್ವಾ? ನಾವು ಹರಿನಾಮವನ್ನ ನಾವು ಮಾಡ್ತಾ ಇರೋ ಕೆಲಸದ ಜೊತೆ ಜೊತೆ ನಾವು ಹೇಳ್ಕೊಳುವ ಅಭ್ಯಾಸವನ್ನ ನಾವು ಕಲ್ತ್ಕೋಬೇಕು. ಅಂದ್ರೆ ಇವಾಗ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವಾಗ್ಲೂ ಅದು ಓಡ್ತಾ ಇರ್ಬೇಕು, ಹರೇ ಕೃಷ್ಣ ಮಹಾಮಂತ್ರ. ಇವಾಗ ಅದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಇವಾಗ ಒಬ್ಬ ತಾಯಿ ಅಡಿಗೆ ಮನೆಯಲ್ಲಿ ತುಂಬಾ ಬ್ಯುಸಿಯಾಗಿ ಕೆಲಸ ಮಾಡ್ತಿರ್ತಾಳೆ. ಎಷ್ಟೇ ಬ್ಯುಸಿಯಾಗಿ ಕೆಲಸ ಮಾಡ್ತಿದ್ರು ಸಹ ತನ್ನ ಚಿಕ್ಕ ಮಗು ರೂಮಲ್ಲೋ ಅಥವಾ ಹಾಲಲ್ಲೋ ಇದ್ರೆ ಯಾವಾಗ್ಲೂ ಅವಳ ಮನಸ್ಸು ಆ ಮಗುವಿನ ಮೇಲೇನೆ ಇರುತ್ತೆ. ನನ್ನ ಮಗು ಅಲ್ಲಿ ಕ್ಷೇಮವಾಗಿದ್ಯಾ, ಅದು ಆರಾಮಾಗಿ ಆಟ ಆಡ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಮಗುವಿನ ಬಗ್ಗೆನೇ ಅವಳು ಯೋಚನೆ ಮಾಡ್ತಿರ್ತಾಳೆ ಅಲ್ವಾ? ಅದೇ ತರನೇ ನಾವ್ ಏನೇ ಒಂದು ಕೆಲಸ ಮಾಡ್ತಿದ್ರು ಸಹ ನಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ಆ ಕೃಷ್ಣನ ಸ್ಮರಣೆ ನಡೀತಾ ಇರ್ಬೇಕು. ಅದನ್ನೇ ನಮ್ಗೆ ಕೃಷ್ಣ ಹೇಳ್ತಾ ಇದ್ರೆ ಅದನ್ನ ನೀವು ಅಭ್ಯಾಸ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ರೆ ನೋಡಿ. ಅಭ್ಯಾಸ ಯೋಗ ಯುಕ್ತೇನ ಚೇತಸ ನಾಣ್ಯ ಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನು ಚಿಂತಯನ್. ಪಾರ್ಥನೆ, ದೇವೋತ್ತಮ ಪರಮ ಪುರುಷನಂತೆ ನನ್ನನ್ನು ಯಾರು ಧ್ಯಾನಿಸುತ್ತಾರೋ ಬೇರೆ ಯಾವ ಕಡೆಗೂ ಮನಸ್ಸು ಚಲಿಸದಂತೆ ಯಾರ ಮನಸ್ಸು ಸದಾ ನನ್ನಲ್ಲಿ ತನ್ಮಯವಾಗಿರುವುದು ಅವನು ಖಂಡಿತವಾಗಿಯೂ ನನ್ನ ಬಳಿಗೆ ಬರುವನು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ ನೋಡಿ. ಇದನ್ನ ನಾವು ಅಭ್ಯಾಸ ಮಾಡ್ಬೇಕು. ಅಭ್ಯಾಸ ಮಾಡಿದ್ರೆ ಅಷ್ಟೇನೆ ನಾವು ಅನವರತ 24 ಗಂಟೆಗಳ ಕಾಲ ನಾವು ಕೃಷ್ಣನ ರೂಪದಲ್ಲೇ ನಾವು ಸ್ಮರಣೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ನೋಡಿ ಕೃಷ್ಣ ಅದನ್ನೇ ಹೇಳ್ತಾ ಇದಾರೆ, ಸದಾ ಅಂತ ಹೇಳ್ತಾ ಇದಾರೆ. ಇಲ್ಲಪ್ಪ ನಾನು ತುಂಬಾ ಬ್ಯುಸಿ ಇರ್ತೀನಿ ಬೆಳಗ್ಗೆಯಿಂದ ರಾತ್ರಿ ತನಕ, ದಿನ ವೀಕೆಂಡ್ ಅಲ್ಲಿ ಒಂದ್ ಸ್ವಲ್ಪ ನಾನು ಫ್ರೀ ಇರ್ಬೋದು, ಅವಾಗ ನಾನು ಜ್ಞಾಪಿಸ್ಕೋತೀನಿ ಕೃಷ್ಣನನ್ನ ಅಂತಂದ್ರೆ ಇಲ್ಲ, ಸದಾ ಅಂತ ಹೇಳ್ತಾ ಇದಾರೆ ಕೃಷ್ಣ. 24 ಗಂಟೆಗಳ ಕಾಲ ನೀನು ನನ್ನ ಸ್ಮರಣೆಯನ್ನೇ ಮಾಡ್ಬೇಕು, ಅವಾಗ ನೀನು ಖಂಡಿತವಾಗಿ ನೀನು ನನ್ನ ಬಳಿಗೆ ಬರುವೆ ಅಂತ ಹೇಳ್ತಾ ಇದಾರೆ. ಇವಾಗ ಹರೇ ಕೃಷ್ಣ ಮಹಾಮಂತ್ರ ನಾವು ಏನ್ ಹೇಳ್ಕೊತಾ ಇದೀವೋ ಅದು ನಮ್ಗೆ ಇವಾಗ ವಜ್ರ ಕವಚ ತರ ನಮ್ಮನ್ನ ಕಾಪಾಡುತ್ತೆ. ನಮ್ಗದು ಅರ್ಥ ಆಗ್ತಾ ಇಲ್ಲ. ನಾವ್ ಇವಾಗ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಇದ್ರೆ ನಮ್ಮ ಮನಸ್ಸು ಪರಿಶುದ್ಧವಾಗಿ ನಾವು 24 ಗಂಟೆಗಳ ಕಾಲ ನಾವು ಗೊತ್ತಿಲ್ಲದಲೇ ಇರೋ ತರ ಅದು ಹರೇ ಕೃಷ್ಣ ಮಹಾಮಂತ್ರ ಅದು ಒಳಗಡೆ ಅದು ನಡೀತಾನೇ ಇರುತ್ತೆ. ನಾವು ಅದನ್ನ ಅಭ್ಯಾಸವನ್ನ ನಾವು ಮಾಡ್ಬೇಕಾಗತ್ತೆ. ಕೃಷ್ಣ ನಮ್ಗೆ ಇಲ್ಲಿ ಅದನ್ನೇ ಹೇಳ್ತಾ ಇದ್ರೆ, ನಮ್ಗೆ ಇಲ್ಲಿ ಆ ಹರಿನಾಮದ ಮಹತ್ವವನ್ನ ಒಂದು ಪ್ರಸಂಗದ ಮೂಲಕ ನಮ್ಗೆ ಹೇಳ್ತಾ ಇದ್ರೆ, ಇಲ್ಲಿ ಅಜಮಿಳನ ಕತೆ ಇಲ್ಲಿ ಇದು ಭಾಗವತಮಲ್ಲಿ ಬರುತ್ತೆ. ಸೊ ನಾನು ಇಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಅಜಮಿಳ ಒಬ್ಬ ಬ್ರಾಹ್ಮಣ, ಅವನಿಗೆ ಮದುವೆ ಆಗಿರುತ್ತೆ. ಅವನು ತನ್ನ ತಂದೆಯ ಪೂಜೆಗೆ
ಅವರು ಹೂವನ್ನ ಕಿತ್ಕೊಂಡ್ ಬರ್ಲಿಕ್ಕೆ ಅವರು ಕಾಡಿಗೆ ಬರ್ತಾರೆ. ಕಾಡಿಗೆ ಬಂದಾಗ ಅವ್ರಿಗೆ ಕಿವಿಗೆ ಒಂದು ಗಂಡು ಹೆಣ್ಣಿನ ಏನೋ ನಗ್ತಾ ಇರುವಂತಹ ಒಂದು ಶಬ್ದ ಕೇಳಿಸುತ್ತೆ. ಸೊ ಅದು ಅವ್ರಿಗೆ ಅರ್ಥ ಆಗುತ್ತೆ ಅಲ್ವಾ, ಅಲ್ಲಿ ಏನ್ ನಡೀತಿರ್ಬೋದು ಅಂತ ಹೇಳ್ಬಿಟ್ಟು ನಾವು ಬಗ್ಗಿ ನೋಡೋದೇನ್ ಬೇಕಾಗಿಲ್ಲ, ನಮ್ಗೆ ಅರ್ಥ ಆಗ್ಬೋದು ಅಲ್ಲಿ ಏನ್ ನಡೀತಾ ಇರಬಹುದು ಅಂತ. ಆದ್ರೂ ಸಹ ಇವನಿಗೆ ತುಂಬಾ ಏನು ನೋಡ್ಲೇಬೇಕು ಅಂತ ಹೇಳ್ಬಿಟ್ಟು ಅವನ ಇಂದ್ರಿಯಗಳು ಅವನಿಗೆ ಏನು ಆಸೆಯನ್ನ ಪಡುತ್ತೆ. ಅವಾಗ ಅಜಮಿಳ ಅವನು ಬಗ್ಗಿ ನೋಡ್ತಾನೆ. ಆಗ ಅಲ್ಲಿ ಯಾರನ್ನ ನೋಡ್ತಾನೆ ಅಂತಂದ್ರೆ ಆ ಊರಿನ ವೇಶ್ಯನ ನೋಡ್ತಾನೆ. ಅವಳು ತುಂಬಾ ಸುಂದರವಾಗಿರ್ತಾಳೆ. ಆಗ ಅವನಿಗೆ ಒಂದು ಕ್ಷಣ ಅನ್ಸುತ್ತೆ, ಇದೇನಿದು ಇಂತಹ ಸೌಂದರ್ಯವನ್ನ ಒಬ್ಬ ಈ ಊರಿನ ಕುಡುಕ ಅನುಭವಿಸ್ತಾ ಇದನಲ್ಲ, ನಾನು ಅಜಮಿಳ, ಈ ಊರಿನ ಶ್ರೇಷ್ಠ ಪುರೋಹಿತನ ಮಗ, ನಾನ್ ಅನುಭವಿಸ್ಬಿಡ್ದ ಅಂತ ಹೇಳ್ಬಿಟ್ಟು ಅವನಿಗೆ ಆ ಕಾಮದ ಭಾವನೆ, ಆ ವೇಶ್ಯ ಮೇಲೆ ಆಸಕ್ತಿ ಬಂದು ಕಾಮದ ಭಾವನೆ ಬರುತ್ತೆ. ಆಗ ಹೇಗಾದ್ರೂ ಮಾಡಿ ನಾನು ಈ ವೇಶ್ಯೆಯನ್ನ ನಾನು ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟು ಅವನು ಆ ವೇಶ್ಯೆಯನ್ನ ಮನವೊಲಿಸಿ ಅವನು ತನ್ನ ಮನೆಗೆ ಕರ್ಕೊಂಡ್ ಬರ್ತಾನೆ. ಸೊ ಕರ್ಕೊಂಡ್ ಬಂದಾಗ ಅವರ ತಂದೆ ತಾಯಿಗಳು ಹೆಂಡತಿ ಎಲ್ಲ ಬುದ್ಧಿವಾದವನ್ನ ಹೇಳಿದ್ರು ಸಹ ಅವನು ಕೇಳುವಂತಹ ಸ್ಥಿತಿಯಲ್ಲಿ ಇರುದಿಲ್ಲ. ನಾನು ಆ ವೇಶ್ಯನ ನಾನು ಪ್ರೀತಿಸ್ತಾ ಇದ್ದೀನಿ, ಐ ಲವ್ ಹರ್ ಅಂತ ಹೇಳ್ಬಿಟ್ಟು ಅವನು ಆ ವೇಶ್ಯನ ತನ್ನ ಮನೆಯಲ್ಲೇನೆ ಇಟ್ಕೋತಾನೆ. ಆಗ ತಂದೆ ತಾಯಿಗಳು ಮತ್ತೆ ಹೆಂಡತಿ ಆ ಅಜಮಿಳನನ್ನ ತೊರೆದು ಹೊರಟೋಗ್ತಾರೆ. ಆದ್ರೆ ವೇಶ್ಯೆಗೆ ಎಲ್ಲ ಕೆಟ್ಟ ಅಭ್ಯಾಸಗಳಿರುತ್ತೆ. ಆ ವೇಶ್ಯನ ಪೋಷಿಸ್ಬೇಕು ಅಂತಂದ್ರೆ ಅಜಮಿಳನಿಗೆ ಈಗ ಹಣದ ಅಗತ್ಯ ತುಂಬಾ ಇದೆ. ಈಗ ಅಜಮಿಳ ಆ ಪುರೋಹಿತ ವೃತ್ತಿಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲ ಊರಿನ ಜನರೆಲ್ಲರೂ ಸಹ ಇವನನ್ನ ನೋಡ್ಬಿಟ್ಟು ಎಲ್ಲರೂ ತೂ ಚಿ ಅಂತ ಹೇಳ್ಬಿಟ್ಟು ಉಗಿತಾ ಇದ್ದಾರೆ, ನೀನು ಬ್ರಾಹ್ಮಣನ ಅಂತ ಹೇಳ್ಬಿಟ್ಟು. ಯಾರು ಅವನಿಗೆ ಹಣವನ್ನ ಕೊಡ್ತಾ ಇಲ್ಲ. ಕೊನೆಗೆ ಅವನು ಈ ವೇಶ್ಯೆಯನ್ನ ಪೋಷಣೆ ಮಾಡ್ಲಿಕ್ಕೆ ಅವನು ಎಲ್ಲ ಕೆಟ್ಟ ಕೆಲಸಗಳಿಗೆ ತೊಡಗಿಸ್ಕೊತಾನೆ. ತನ್ನನ್ನ ಕಳ್ಳತನ ಮಾಡೋದು, ಜೂಜಾಡೋದು, ಅಂದ್ರೆ ಯಾವ್ದು ಕೆಟ್ಟದೆಲ್ಲ ಇದೆಯೋ ಅದನ್ನೆಲ್ಲ ಮಾಡ್ಲಿಕ್ಕೆ ಅವನು ಶುರು ಮಾಡ್ತಾನೆ. ಸೊ ಈ ತರ ಅವಳು ಅಜಮಿಳ ಆ ವೇಶ್ಯೆಯಲ್ಲಿ ಎಷ್ಟೊಂದು ಮಕ್ಕಳನ್ನ ಅವನು ಪಡಿತಾನೆ. ಕೊನೆಗೆ ಅವನಿಗೆ 80 ವರ್ಷ ವಯಸ್ಸಾಗತ್ತೆ. ಆ ಸಮಯದಲ್ಲಿ ಅವನಿಗೆ ಇನ್ನ ಒಂದು ಮಗ ಹುಡ್ತಾನೆ. ಆ ಮಗನಿಗೆ ಅವನು ನಾರಾಯಣ ಅಂತ ಹೇಳ್ಬಿಟ್ಟು ಹೆಸರನ್ನ ಇಡ್ತಾನೆ. ಈ ನಾರಾಯಣ ಅಂತ ಹೆಸರನ್ನ ಇಡೋದಿಕ್ಕೆ ಪ್ರೇರಣೆಯನ್ನ ಕೊಟ್ಟಿರೋದನ್ನು ಸಹ ಕೃಷ್ಣನೇ. ಯಾಕಂದ್ರೆ ಅವನು 28 ವರ್ಷಗಳ ಕಾಲ ಅವನು ಕೃಷ್ಣನಿಗೆ ಭಕ್ತಿಯಿಂದ ಅವನು ಪೂಜೆಯನ್ನ ಮಾಡಿದವನು. ಅದಕ್ಕೋಸ್ಕರ ಕೃಷ್ಣ ಹೇಗಾದ್ರೂ ಮಾಡಿ ತನ್ನ ಭಕ್ತರನ್ನ ಅವರು ಸರಿದಾರಿಗೆ ತಗೊಂಡ್ಬರ್ಲಿಕ್ಕೆ ಅವರು ಏನು ಹೇಗೆ ಅವರು ಏನು ಸಹಾಯವನ್ನ ಮಾಡ್ತಾರೆ ಅನ್ನೋದಕ್ಕೆ ಈ ಅಜಮಿಳನ ಕಥೆನೇ ನಮ್ಗೆ ನಿದರ್ಶನವನ್ನ ಕೊಡ್ತಾ ಇದೆ. ಸೊ ಇವಾಗ ಅವನಿಗೆ ಆ ಕೊನೆಯ ಮಗನಿಗೆ ನಾರಾಯಣ ಅಂತ ಹೇಳ್ಬಿಟ್ಟು ಹೆಸರು ಇಡ್ತಾನೆ. ಅವನು 3 ಹೊತ್ತು ಅವನು ನಾರಾಯಣ ಅಂತ ಕರಿತಾ ಇರ್ತಾನೆ. ನಾರಾಯಣ ಬಾ, ನೀನ್ ಊಟ ಮಾಡಿದ್ಯಾ, ನಾರಾಯಣ ಏನ್ ಮಾಡ್ತಾ ಇದ್ಯಾ, ನೀನ್ ತಿಂದ್ಯಾ, ಮಲ್ಕೊಂಡ್ಯಾ, ಕುಡ್ದ್ಯಾ ಅಂತ ಹೇಳ್ಬಿಟ್ಟು ಬರೀ ಯಾವಾಗ್ಲೂನು ಅವನು ನಾರಾಯಣ ಅಂತ ಹೇಳ್ಬಿಟ್ಟು ಕರಿತಾ ಇರ್ತಾನೆ. ಯಾಕಂದ್ರೆ ಕೊನೆಯ ಮಗ ಅವನು ಅಲ್ವಾ, ಚಿಕ್ಕ ಹುಡ್ಗ. ಅದಕ್ಕೆ ಅವನು ಯಾವಾಗ್ಲೂನು 80 ವರ್ಷದ ಮುದುಕನಾಗಿರ್ತಾನೆ. ಅಜಮಿಳ ನಾರಾಯಣ ಅಂತ ಹೇಳ್ಬಿಟ್ಟು ಕರಿತಾ ಇರ್ತಾನೆ. ಸೊ ಕೊನೆಗೆ ಏನಾಗತ್ತೆ ಅಂತಂದ್ರೆ ಅವನ ಆ ಸಾವಿನ ದಿನ ಬರುತ್ತೆ. ಸಾವಿನ ದಿನ ಬಂದಾಗ ಅವನಿಗೆ ಅವನನ್ನ ಹೇಳ್ಕೊಂಡು ಹೋಗ್ಲಿಕ್ಕೆ, ಅವನ ಆತ್ಮವನ್ನ ಹೇಳ್ಕೊಂಡು ಹೋಗ್ಲಿಕ್ಕೆ ಆ ಯಮದೂತರು ಬರ್ತಾರೆ. ಆ ಯಮದೂತರನ್ನ ನೋಡಿದಾಗ ಆ ಅಜಮಿಳ ನಾರಾಯಣ ಅಂತ ಹೇಳ್ಬಿಟ್ಟು ಅವನು ಕೂಗ್ಕೋತಾನೆ. ಅವನು ನಾರಾಯಣ ಅಂತ ಕೂಗಿರೋದು ತನ್ನ ಮಗನಿಗೋಸ್ಕರ. ಅವನು ಮಗನ ಸ್ಮರಣೆಯನ್ನ ಮಾಡ್ದ. ನಿಜವಾದ ನಾರಾಯಣನ ಕುರಿತು ಅವನು ಸ್ಮರಣೆಯನ್ನ ಮಾಡ್ಲಿಲ್ಲ. ಆದ್ರೂ ಸಹ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಆ ನಾರಾಯಣ ಅಂತ ಒಂದು ಕೂಗಿದಕ್ಕೆ, ಅಂದ್ರೆ ಅಲ್ಲಿ ಶುದ್ಧ ನಾಮವನ್ನ, ಅಂದ್ರೆ ಯಾವುದೇ ಒಂದು ಅಪರಾಧ ಭಾವ ಇಲ್ದಲೆ ಅವನು ಆ ನಾರಾಯಣ ಅನ್ನೋದನ್ನ ಅವನು ಉಚ್ಚಾರಣೆ ಮಾಡ್ತಾನೆ ಆ ಅಜಮಿಳ. ಅದಕ್ಕೋಸ್ಕರ ನೋಡಿ ಇಲ್ಲಿ ಯಾರು ಬರ್ತಾ ಇದಾರೆ ಅಂತಂದ್ರೆ ಇಲ್ಲಿ ವಿಷ್ಣುದೂತರು ಬರ್ತಾ ಇದಾರೆ. ಸೊ ವಿಷ್ಣುದೂತರು ಬಂದಾಗ ಅವರು ಯಮದೂತರಿಗೆ ಹೇಳ್ತಾರೆ, ಇಲ್ಲ ನೀವು ಅಜಮಿಳನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಇವಾಗ ವಿಷ್ಣುವಿನ ಅಂದ್ರೆ ನಾರಾಯಣನ ಸ್ಮರಣೆಯನ್ನ ಮಾಡಿದಾನೆ ಅವನು ಅಂತ್ಯಕಾಲದಲ್ಲಿ. ನೀವು ಅವನನ್ನ ಮುಟ್ಟೋ ಹಾಗಿಲ್ಲ, ಯಮಲೋಕಕ್ಕೆ ಅವನು ಕರ್ಕೊಂಡು ಹೋಗಂಗಿಲ್ಲ ಅಂತ ಹೇಳ್ಬಿಟ್ಟು ಅವರು ವಾದವನ್ನ ಮಾಡ್ತಾರೆ. ಆಗ ಯಮಧರ್ಮರನ್ನ ಭಟ್ಟರು ಹೇಳ್ತಾರೆ, ಯಮದೂತರು ಹೇಳ್ತಾರೆ, ಅವನನ್ನ ನೀವು ವಿಷ್ಣು ಲೋಕಕ್ಕೆ ಕರ್ಕೊಂಡು ಹೋಗ್ಬೇಕಾ? ಅವನು ಎಂತಹ ಮಾಡಬಾರದೆಲ್ಲ ಅವನು ಮಾಡಿದಾನೆ, ಎಲ್ಲ ದುಷ್ಟ ಕಾರ್ಯಗಳನ್ನ ಮಾಡಿದಾನೆ, ಕೆಟ್ಟ ಕಾರ್ಯಗಳನ್ನ, ಪಾಪ ಕಾರ್ಯಗಳನ್ನ ಮಾಡಿದಾನೆ. ಅವನು ನಾರಾಯಣ ಅಂತ ಹೆಸರು ಹೇಳಿದ್ರು ಸಹ ಅವನು ಭಗವಂತನನ್ನ ಕುರಿತಾಗಿ ಅವನು ನಾರಾಯಣ ಅಂತ ಹೇಳಿಲ್ಲ. ಅವನು ಹೇಗೆ ಅವನು ನಾರಾಯಣನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಇಬ್ರಿಗೂ ತುಂಬಾ ವಾಗ್ಯುದ್ಧ ಆಗತ್ತೆ, ವಿಷ್ಣು ಭಟ್ರಿಗೂ ಮತ್ತೆ ಯಮದೂತರಿಗೂ. ಕೊನೆಗೆ ಯಮದೂತರು ಹೊರಟು ಹೋಗ್ತಾರೆ, ವಿಷ್ಣು ದೂತರು ಸಹ ಹೊರಟು ಹೋಗ್ತಾರೆ. ಯಾಕೆ ಅಂತಂದ್ರೆ ಇಲ್ಲಿ ಅಜಮಿಳನನ್ನ ವಿಷ್ಣು ಲೋಕಕ್ಕೆ ಕರ್ಕೊಂಡು ಹೋಗೋ ಆ ತರ ಅವನು ಇಲ್ಲಿ ಪರಿಶುದ್ಧನಾಗಿಲ್ಲ. ಅದಕ್ಕೋಸ್ಕರ ಅವನನ್ನ ಅಲ್ಲೇ ಬಿಟ್ಟು ಹೋಗ್ತಾರೆ ಯಾರು ವಿಷ್ಣುದೂತರು. ಅದಕ್ಕೋಸ್ಕರ ಇದನ್ನ ಸೆಕೆಂಡ್ ಚಾನ್ಸ್ ಅಂತ ಕರೀತಾರೆ. ಅಂದ್ರೆ 2ನೇ ಬಾರಿ ಅವನಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಅಜಮಿಳನಿಗೆ. ಅಜಮಿಳ ಈ ಇಬ್ರು ಮಧ್ಯೆ ನಡೀತಾ ಇರುವ ಏನು ಸಂಭಾಷಣೆನ ಅವನು ಕೇಳಿಸ್ಕೊತಾನೆ. ಅವನಿಗೆ ತುಂಬಾನೇ ಮನಸ್ಸು ಪರಿವರ್ತನೆ ಆಗುತ್ತೆ. ನಾನು ಏನ್ ಮಾಡ್ದೆ, ನಾನು ಎಂತಹ ಜೀವನವನ್ನ ನಡೆಸ್ದೆ ಇಷ್ಟು ವರ್ಷಗಳ ಕಾಲ ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ, ತಕ್ಷಣವೇ ಅವನು ಹರಿದ್ವಾರಕ್ಕೆ ಹೋಗಿ ಅಲ್ಲಿ ಭಗವಂತನ ಏನು ಭಕ್ತಿ ಕಾರ್ಯದಲ್ಲಿ ತನ್ನನ್ನ ತಾನು ತೊಡಗಿಸ್ಕೊಂಡು ಅವನು ಪರಿಶುದ್ಧನಾಗ್ತಾನೆ. ಪರಿಶುದ್ಧನಾಗಿ ನೋಡಿ ಇವಾಗ
ಅವನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಆ ವಿಮಾನದಲ್ಲಿ ಈಗ ವಿಷ್ಣುದೂತರು ಬರ್ತಾ ಇದಾರೆ. ವಿಷ್ಣುದೂತರು ಬಂದು ಆ ಅಜಮಿಳನನ್ನ ಅವರು ವೈಕುಂಠಕ್ಕೆ ಅವರು ಕರ್ಕೊಂಡು ಹೋಗ್ತಾ ಇದಾರೆ. ನೋಡಿ, ಈ ಎರಡನೇ ಚಾನ್ಸ್ ಎಲ್ಲರಿಗೂ ಸಿಗೋದಿಲ್ಲ ಅಲ್ವಾ? ಇಲ್ಲಿ ಅಜಮಿಳನಿಗೆ ಸಿಕ್ಕಿದೆ. ಸೊ ಹಂಗಂತ ನಾವ್ ಏನ್ ಯೋಚನೆ ಮಾಡ್ಬೋದು ಈ ಪ್ರಸಂಗವನ್ನ ನೋಡಿ, ಹಾಗಾದ್ರೆ ನಾನು ಏನ್ ಬೇಕೋ ಮಾಡಬಾರ್ದನ್ನೆಲ್ಲ ಮಾಡ್ಬಿಟ್ಟು ನನ್ನ ಜೀವನದ ಕೊನೆಯಲ್ಲಿ ನಾನು ನಾರಾಯಣ ಅಂತ ನಾನು ಜ್ಞಾಪಿಸ್ಕೊಂಡ್ರೆ ಸಾಕಾ ಅಂತ ಹೇಳ್ಬಿಟ್ಟು ನಾವು ಯೋಚನೆಯನ್ನ ಮಾಡ್ತೀವಿ ಅಲ್ವಾ? ಆದ್ರೆ ಇಲ್ಲಿ ಅಜಮಿಳ ಏನನ್ನು ಪ್ಲಾನ್ ಮಾಡಿಲ್ಲ. ಅವರು ಪ್ಲಾನ್ ಏನು ಮಾಡಿಲ್ಲ. ಅವರು ಆ ನಾರಾಯಣ ಅಂತ ಹೇಳ್ಬಿಟ್ಟು ಅವರು ಏನು ಹೆಸರನ್ನ ಹೇಳಿದರೆ ಕೊನೆಗೆ ಅವ್ರು ಸಾಯುವ ಸಮಯದಲ್ಲಿ ಅದು ಅವರು ಶುದ್ಧವಾಗಿ ಅದನ್ನ ಅವರು ಹೇಳಿದ್ದಾರೆ. ಮತ್ತೆ ಇಲ್ಲಿ ಹರಿನಾಮಕ್ಕೆ ಅಷ್ಟು ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡ್ಕೋಬೇಕೇ ಹೊರತು ನಾವು ಭಗವಂತನಿಗೆ ಮೋಸ ಮಾಡೋಣಂತೆ ಮಾಡಬಾರ್ದನ್ನೆಲ್ಲ ಮಾಡ್ಬಿಟ್ಟು ಕೊನೆಗೆ ನಾವು ಜ್ಞಾಪಿಸ್ಕೋಬಹುದು ಅಂತ ಹೇಳ್ಬಿಟ್ಟು ನಾವು ಯೋಚನೆಯನ್ನ ನಾವಿಲ್ಲಿ ಮಾಡಬಾರ್ದು. ನಮ್ಗೆ ಈ ಪ್ರಸಂಗವನ್ನ ಏನಕ್ಕೆ ಹೇಳ್ತಿದ್ದಾರೆ ಅಂತಂದ್ರೆ ಹರಿನಾಮದ ಶಕ್ತಿಯನ್ನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ನಮ್ಗೆ ಈ ಪ್ರಸಂಗವನ್ನ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಇವಾಗ ನಮ್ಗೆ ಕೃಷ್ಣನ ಅವರ ಶಕ್ತಿ ಬಗ್ಗೆ ಅವ್ರು ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಕವಿಂ ಪುರಾಣಂ ಅನುಶಾಸಿತಾರಂ ಅಣೋರಣೀಯಂ ಸಮನುಸ್ಮರೇದ್ಯಃ ಸರ್ವಸ್ಯ ದಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಪರಮ ಪುರುಷನು, ಎಲ್ಲವನ್ನು ಬಲ್ಲವನು, ಅತಿ ಪುರಾತನನು, ನಿಯಂತ್ರಕನು, ಅತ್ಯಂತ ಸಣ್ಣದಕ್ಕಿಂತ ಸಣ್ಣಗಿರುವವನು, ಎಲ್ಲವನ್ನು ಪಾಲಿಸುವವನು, ಎಲ್ಲ ಐಹಿಕ ಕಲ್ಪನೆಯನ್ನು ಮೀರಿದವನು, ಚಿಂತನೆಯನ್ನು ಮೀರಿದವನು ಮತ್ತು ಸದಾ ಒಬ್ಬ ಪುರುಷನು ಎಂದು ನಾವು ಧ್ಯಾನಿಸಬೇಕು. ಅವನು ಸೂರ್ಯನಂತೆ ಪ್ರಕಾಶಿಸುವವನು ಮತ್ತು ದಿವ್ಯನಾಗಿದ್ದು ಈ ಐಹಿಕ ಪ್ರಕೃತಿಗೆ ಅತೀತನಾಗಿರುವನು ಅಂತ ಹೇಳ್ತಾರೆ. ನೋಡಿ, ಮತ್ತೆ ಇಲ್ಲಿ ನಮ್ಗೆ ಆ ನಿರಾಕಾರವಾದ ಏನ್ ಮಾಡ್ತಾರೆ ಅದಕ್ಕೆ ಇಲ್ಲಿ ಆಪೋಸಿಟ್ ಆಗಿ ನಮ್ಗೆ ಹೇಳ್ತಾ ಇದ್ರೆ ಭಗವಂತ ನಿರಾಕಾರ ಅಲ್ಲ, ಅವನಿಗೆ ಸುಂದರವಾದ ಆಕಾರ ಇದೆ. ನೋಡಿ, ಇಲ್ಲಿ ಪುರುಷನಂತೆ ನಾವು ಧ್ಯಾನಿಸಬೇಕು ಅಂತ ಹೇಳ್ತಾ ಇದ್ರೆ. ಇದಕ್ಕಿಂತ ಮುಂಚೆನೆ ಕೃಷ್ಣನ ಸ್ವರೂಪದಲ್ಲೇ ನನ್ನನ್ನ ಧ್ಯಾನಿಸ್ಬೇಕು ಅಂತ ಕೃಷ್ಣನೇ ಹೇಳಿದ್ರು ಅಲ್ವಾ? ಇಲ್ಲಿ ನೋಡಿ, ಇವರು ಕವಿ ಅಂತ ಹೇಳ್ತಾ ಇದಾರೆ. ಕವಿ ಅಂತಂದ್ರೆ ಏನ್ ಅರ್ಥ? ಅವ್ರು ಎಲ್ಲವನ್ನ ಬಲ್ಲವರು, ಹಿಂದಿಂದು ಮುಂದೆ ಆಗೋದನ್ನ ಈಗ ನಡೀತಾ ಇರೋದು ಎಲ್ಲವನ್ನ ಬಲ್ಲವರು ಅವರು. ಮತ್ತೆ ಅವರ ಶಕ್ತಿ ಎಷ್ಟು ಅಗಾಧ ಅಂದ್ರೆ ನಮ್ಗೆ ಅರ್ಥ ಮಾಡ್ಕೊಳ್ಲಿಕ್ಕೂ ಆಗೋದಿಲ್ಲ. ನಮ್ಗೆ ಇವಾಗ ಏನಂತ ಅರ್ಥ ಮಾಡ್ಕೊಂಡು ನಾವು ಬ್ಯಾಕ್ಟೀರಿಯಾ ನಮ್ಮ ಕಣ್ಣುಗಳಿಂದನೂ ಸಹ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಆ ಬ್ಯಾಕ್ಟೀರಿಯಾದ ಹೃದಯದಲ್ಲೂ ಸಹ ಇವರು ಪರಮಾತ್ಮನಾಗಿ ಅವರು ಇದ್ದಾರೆ. ಅಂದ್ರೆ ಅಷ್ಟು ಚಿಕ್ಕ ವಸ್ತು ಒಳಗೂ ಇವರು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಪರಮಾತ್ಮನಾಗಿ. ಅಂದ್ರೆ ಸಣ್ಣದಕ್ಕಿನ್ನ ಸಣ್ಣಗಿರುವವರು ಅಂತ ಹೇಳ್ಬಿಟ್ಟು. ಮತ್ತೆ ಎಲ್ಲವನ್ನ, ಆದ್ರೆ ಅವರು ಅಷ್ಟು ಸಣ್ಣಗಿದ್ರು ಸಹ ಅವರು ಏನ್ ಬೇಕಾದ್ರೂ ಮಾಡ್ಬೋದು. ಅವ್ರು ಎಲ್ಲರನ್ನ ಅವರು ಪಾಲಿಸ್ತಾರೆ. ಮತ್ತೆ ಅವರು ನಮ್ಮ ಅಚಿಂತ್ಯ ಅಂತ ಹೇಳ್ತಿದಾರೆ. ಅಂದ್ರೆ ನಮ್ಮ ಈ ಭೌತಿಕ ಪ್ರಪಂಚದಲ್ಲಿ ನಾವೇನನ್ನ ನೋಡಿ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗಿತ್ತೋ ಅದನ್ನ ಮೀರಿರೋರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಐಹಿಕ ಕಲ್ಪನೆಯನ್ನ ಮೀರಿದವರು. ನಾನು ಇದಕ್ಕಿಂತ ಮುಂಚೆ ಹೇಳ್ದಂಗೆ ನಮ್ಗೆ ಈ ಭೌತಿಕ ಪ್ರಪಂಚದಲ್ಲಿ ಕಾಣ್ತಾ ಇರೋದನ್ನೇ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಈ ನಕ್ಷತ್ರ ಅಂದ್ರೆ ಏನಪ್ಪಾ, ಈ ಚಂದ್ರ ಸೂರ್ಯ ಅಂದ್ರೆ ಏನಪ್ಪಾ ಅಂತ ಹೇಳ್ಬಿಟ್ಟು ನಮ್ಗೆ ಅದನ್ನು ಸಹ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಲ್ವಾ? ಇವರು ಅದನ್ನೂ ಸಹ ಮೀರಿದವರು. ಯಾಕಂದ್ರೆ ಇವರು ಆಧ್ಯಾತ್ಮಿಕ ಲೋಕದಲ್ಲಿ ಇರೋ ಅಂತವ್ರು. ಸೊ ನಾವು ಈ ತರ ನಾವು ಅವ್ರನ್ನ ಅರ್ಥ ಮಾಡ್ಕೊಂಡು ನಾವು ಅವ್ರನ್ನ ಪುರುಷ ಅಂತ ಹೇಳ್ಬಿಟ್ಟು ಸದಾ ಧ್ಯಾನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಅವರು ಈ ಐಹಿಕ ಪ್ರಕೃತಿಗೆ ಅತೀತನಾಗಿರೋರು ಅಂತಂದ್ರೆ ಈ ಐಹಿಕ ಪ್ರಪಂಚವನ್ನ ಬಿಟ್ಟು ಅವರು ಆಧ್ಯಾತ್ಮಿಕ ಲೋಕದಲ್ಲಿ ಇರೋ ಅಂತವ್ರು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದಾರೆ. ನೋಡಿ, ನಮ್ಗೆ ಇಲ್ಲಿ ಕೃಷ್ಣನ ಚಿತ್ರ ಕಾಣಿಸ್ತಾ ಇದೆಯಲ್ಲ, ಇದನ್ನ ಪ್ರಭುಪಾದರ ಅಮೆರಿಕನ್ ಶಿಷ್ಯರು ಚಿತ್ರಿಸಿರೋದು. ಪ್ರಭುಪಾದರು ಅವರು ಕೃಷ್ಣನನ್ನ ಹೇಗಿದ್ದಾರೆ ಅವರು ಗೋಲೋಕ ವೃಂದಾವನದಲ್ಲಿ ಅಂತ ಹೇಳ್ಬಿಟ್ಟು ಅವರು ವರ್ಣನೆಯನ್ನ ಮಾಡಿದಾಗ ಆ ವರ್ಣನೆಯನ್ನ ಕೇಳಿ ನೋಡಿ ಆ ಚಿತ್ರವನ್ನ ಬರ್ದಿದ್ದಾರೆ. ಆ ಅಮೆರಿಕನ್ ಭಕ್ತರು ಎಷ್ಟು ಸುಂದರವಾಗಿ ಅವರು ಕೃಷ್ಣನನ್ನ ಅವರು ಚಿತ್ರಿಸಿದ್ದಾರೆ ಅಲ್ವಾ? ಸೊ ಇಸ್ಕಾನ್ ಪೇಂಟಿಂಗ್ಗಳು ಅಷ್ಟೇ, ಒಂದಕ್ಕಿಂತ ಒಂದು ಅಷ್ಟು ಅದ್ಭುತವಾಗಿದೆ. ಮತ್ತೆ ನೋಡಿ, ಇಲ್ಲಿ ನಾವು ನಿನ್ನೆಯ ಅಧ್ಯಾಯದಲ್ಲಿ ತಿಳ್ಕೊಂಡ್ರ ಹಾಗೇನೆ ಎಲ್ಲರೂ ಸಹ ಭಗವಂತನನ್ನ ಧ್ಯಾನ ಮಾಡ್ತಾ ಇದ್ದಾರೆ. ದೇವತೆಗಳು ಧ್ಯಾನ ಮಾಡ್ತಾ ಇದ್ದಾರೆ. ಮತ್ತೆ ವೈಷ್ಣವನಾಂ ಯಥಾ ಶಂಭು, ವೈಷ್ಣವರಲ್ಲೇ ಅತಿ ಶ್ರೇಷ್ಠನಾದ ಶಿವ ಅವ್ರನ್ನು ಸಹ ಅವರು ವಿಷ್ಣುವನ್ನ ಅವ್ರ ಕುರಿತು ಧ್ಯಾನ ಮಾಡ್ತಾ ಇದ್ದಾರೆ. ಅವರು ಪಾರ್ವತಿ ಕೇಳ್ತಾರೆ, ನೀವೇನೇ ದೇವ್ರು, ನೀವು ಇನ್ಯಾರನ್ನ ಸ್ಮರಣೆ ಮಾಡ್ತಿರ್ತೀರಾ? ಅನವರ್ತ ನೀವು ಯಾವಾಗ್ಲೂ ಕಣ್ಮುಚ್ಕೊಂಡು ಧ್ಯಾನವನ್ನ ಮಾಡ್ತಿರ್ತೀರಲ್ಲ, ನೀವು ಯಾರನ್ನ ಧ್ಯಾನಿಸ್ತೀರಾ ಅಂದಾಗ ಅವಾಗ ಶಿವ ಹೇಳ್ತಾರೆ, ಆರಾಧನಾನಾಂ ಸರ್ವೇಶಾಂ ವಿಷ್ಣೋರ್ ಆರಾಧನಂ ಪರಂ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆರಾಧನೆಗಳಲ್ಲೇನೆ ವಿಷ್ಣುವಿನ ಆರಾಧನೆ ತುಂಬಾ ಶ್ರೇಷ್ಠವಾದದ್ದು. ಅದಕ್ಕಿನ್ನ ಶ್ರೇಷ್ಠವಾದದ್ದು ವಿಷ್ಣುವಿನ ಭಕ್ತರ ಆರಾಧನೆ ಇನ್ನ ಶ್ರೇಷ್ಠವಾದದ್ದು. ಪಾರ್ವತಿ, ನೀನು ಸಹ ನಾನು ಯಾವಾಗ್ಲೂ ರಾಮನ ಸ್ಮರಣೆಯನ್ನ ಮಾಡ್ತಾ ಇರ್ತೀನಿ. ರಮೇ ರಾಮೇತಿ ಅಂತ ಹೇಳ್ಬಿಟ್ಟು ಒಂದು ಬರುತ್ತಲ್ಲ ಶ್ಲೋಕ. ಸೊ ಅದನ್ನ ಹೇಳ್ತಾರೆ. ಸೊ ನೀನು ಸಹ ರಾಮನ ಸ್ಮರಣೆಯನ್ನ ಮಾಡು ಅಂತ ಹೇಳ್ಬಿಟ್ಟು ಶಿವ ಪಾರ್ವತಿಗೆ ಹೇಳ್ತಾರೆ. ನೋಡಿ, ಎಲ್ಲಾ ದೇವತೆಗಳನ್ನೇ ವಿಷ್ಣುವಿನ ಸ್ಮರಣೆ ಮಾಡ್ತಾ ಇದ್ದಾರೆ. ಆದ್ರೆ ನಾವು
ಎಷ್ಟು ಯೋಚನೆ ಮಾಡ್ತೀವಿ, ಅಯ್ಯೋ ವಿಷ್ಣು ಏನು ಕೃಷ್ಣನ ಸ್ಮರಣೆ ಮಾಡ್ಬೇಕಾ ನಾವು, ಅವರು ಒಬ್ಬ ಪುರುಷನ, ಅವರು ವ್ಯಕ್ತಿನ ಅಂತ ಹೇಳ್ಬಿಟ್ಟು ನಾವು ಅಷ್ಟು ಹಿಂದೆ ಮುಂದೆ ನಾವು ನೋಡ್ತೀವಿ. ನೋಡಿ ಇವಾಗ ಕೃಷ್ಣ ಮತ್ತೆ ಅವರ ಲೋಕಕ್ಕೂ ಮತ್ತೆ ನಮ್ಮ ಲೋಕಕ್ಕೂ ಏನು ವ್ಯತ್ಯಾಸ, ಈ ಭೌತಿಕ ಪ್ರಪಂಚಕ್ಕೂ ಆಧ್ಯಾತ್ಮಿಕ ಪ್ರಪಂಚಕ್ಕೂ ಏನು ವ್ಯತ್ಯಾಸ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಹ. ಭಕ್ತಿಪೂರ್ವಕ ಯೋಗಿಗಳಾದ ಮಹಾತ್ಮರು ನನ್ನನ್ನು ಸೇರಿದ ಮೇಲೆ ದುಃಖಗಳ ತವರಾದ ಈ ಅಶಾಶ್ವತ ಪ್ರಪಂಚಕ್ಕೆ ಹಿಂತಿರುಗುವುದಿಲ್ಲ, ಏಕೆಂದರೆ ಅವರು ಅತ್ಯುನ್ನತ ಪರಿಪೂರ್ಣತೆಯನ್ನ ಸಾಧಿಸಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಕೃಷ್ಣನೇ ಹೇಳ್ತಾ ಇದ್ದಾರೆ, ಈ ಭೌತಿಕ ಪ್ರಪಂಚವನ್ನ ದುಃಖಾಲಯಂ ಅಶಾಶ್ವತಂ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಸೃಷ್ಟಿ ಮಾಡಿರೋದೇ ಆತರ ಅವರು. ದುಃಖಾಲಯಂ, ಇವಾಗ ಎಷ್ಟೊಂದ್ ಜನ ಹೇಳ್ಬೋದು, ಇಲ್ಲ ಕೃಷ್ಣ ನಾನು ಇಲ್ಲಿ ಸಂತೋಷವಾಗೇ ಇದ್ದೀನಿ ಅಂತಂದ್ರೆ, ಸರಿ ಆಯ್ತು ನೀನು ಸಂತೋಷವಾಗೇ ಇದ್ಯಾ, ಆದ್ರೆ ಇದು ಶಾಶ್ವತವಾಗಿರೋದಲ್ಲ, ಅಶಾಶ್ವತಂ. ನೀನು ದೇಹವನ್ನ ಬಿಟ್ಮೇಲೆ ನೀನ್ ಎಲ್ಲವನ್ನ ಇಲ್ಲಿ ಏನೆಲ್ಲ ನೀನ್ ಗಳಿಸಿದೆಯೋ ಅದನ್ನೆಲ್ಲ ನೀನು ಬಿಟ್ಟು ಬರ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ಹೇಳ್ತಾ ಇದ್ದಾರೆ. ಇದು ದುಃಖಾಲಯಂ ಅಶಾಶ್ವತಂ. ಇವಾಗ ನಮ್ಮ ಜೈಲ್ ಅಂತ ನಾವೇನ್ ಹೇಳ್ತೀವಿ, ಆ ಜೈಲಲ್ಲಿ ನಮಗ್ ಬೇಕಾಗಿರೋ ತರ ಅವ್ರು ನಮ್ಗೆ ಜೀವನವನ್ನ ಮಾಡ್ಲಿಕ್ಕೆ ಅವರು ಎಲ್ಲ ಅನುಕೂಲ ಮಾಡ್ಕೊಡ್ತಾರ? ಇಲ್ಲ, ಯಾಕೆಂದ್ರೆ ಅದು ಜೈಲ್, ಅದಿರೋದೇ ಹಾಗೆ. ಯಾಕೆಂದ್ರೆ ನಮ್ಮನ್ನ ಅಲ್ಲಿ ಅವರು ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ. ನೀವು ತಪ್ಪು ಮಾಡಿದೀರಾ, ನೀವು ಸರಿ ಹೋಗ್ಬಿಟ್ಟು ನೀವು ಆಮೇಲೆ ನೀವು ಏನು ನಿಮ್ಮ ಸ್ವಸ್ಥಾನಕ್ಕೆ ಹೋಗಿ ಅಂತ. ಅದೇ ತರನೇ ಈ ಭೌತಿಕ ಪ್ರಪಂಚ ಜೈಲ್, ಇದು ದುರ್ಗ. ನಾವಿಲ್ಲಿ ನಾವು ರಿಫಾರ್ಮ್ ಆಗ್ಲಿಕ್ಕೆ ಬಂದಿದೀವಿ, ನಾವು ಸರಿ ಹೋಗ್ಲಿಕ್ಕೆ ನಾವು ಬಂದಿದೀವಿ. ಅದಕ್ಕೆ ಕೃಷ್ಣ ಇದನ್ನ ಆತರ ಸೃಷ್ಟಿ ಮಾಡಿದ್ದಾರೆ, ದುಃಖಾಲಯಂ ಅಶಾಶ್ವತಂ. ಅವಾಗಾದ್ರೂ ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಂಡು ಈ ಜೈಲ್ ಬೇಡ, ನಮ್ಗೆ ಈ ಭೌತಿಕ ಪ್ರಪಂಚ ಬೇಡ, ನಮ್ಮ ನಿಜವಾದ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತಾನೆ ಅವ್ರು ಈ ತರ ಸೃಷ್ಟಿ ಮಾಡಿದ್ದಾರೆ. ಭಗವಂತನೇ ಹೇಳ್ತಾ ಇದ್ದಾರೆ ಈ ಭೌತಿಕ ಪ್ರಪಂಚ ದುಃಖಾಲಯಂ ಅಶಾಶ್ವತಂ ಅಂತ. ಆದ್ರೆ ನಾವ್ ಅರ್ಥ ಮಾಡ್ಕೋತಾ ಇಲ್ಲ. ನಾವ್ ಇಲ್ಲಿ ಸುಖವನ್ನ ಹರಿಸ್ತಾ ನಾವು ಹೋಗ್ತಾ ಇದ್ದೀವಿ. ಇವತ್ತಲ್ಲ ನಾಳೆ ನಾನು ಕೆಲ್ಸಕ್ಕೆ ಸೇರಿದ್ಮೇಲೆ ಸುಖ ಸಿಗುತ್ತೆ, ಇವಾಗಲ್ಲ ನನಗೆ ಮದ್ವೆ ಆದ್ಮೇಲೆ ಸುಖ ಸಿಗುತ್ತೆ, ಇಲ್ಲ ನನಗೆ ರಿಟೈರ್ಡ್ ಆದ್ಮೇಲೆ ಸುಖ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ನಿರೀಕ್ಷಣೆಯಲ್ಲೇನೆ ನಾವು ಜೀವನವನ್ನ ಮಾಡ್ತಾ ಹೋಗ್ತಾ ಇದೀವಿ. ಆದ್ರೆ ಭಗವಂತನೇ ಹೇಳ್ತಾ ಇದ್ದಾರೆ ಇದು ದುಃಖಾಲಯಂ ಮತ್ತೆ ಅಶಾಶ್ವತಂ ಅಂತ ಹೇಳ್ಬಿಟ್ಟು. ನನ್ನ ಭಕ್ತರು ಮತ್ತೆ ನನ್ನನ್ನ ಅವರು ನಾಮಸ್ಮರಣೆ ಮಾಡಿ ಅವರು ದೇಹವನ್ನ ತ್ಯಜಿಸಿದ್ರೆ ಅವರು ಈ ದುಃಖಗಳ ತವರೂರಾದ ಈ ಭೌತಿಕ ಪ್ರಪಂಚಕ್ಕೆ ಬರೋದು ಬೇಕಾಗಿಲ್ಲ, ಅವರು ನನ್ನ ಲೋಕಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಆ ಬ್ರಹ್ಮ ಭುವನಾಲೋಕಾಹ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮನ ವಿದ್ಯತೆ. ಐಹಿಕ ಜಗತ್ತಿನ ಅತ್ಯುನ್ನತ ಲೋಕದಿಂದ ಅತಿ ಕೆಳಗಿನ ಲೋಕದವರೆಗೆ ಎಲ್ಲ ಲೋಕಗಳು ದುಃಖದ ಆವಾಸಗಳೇ. ಇವುಗಳಲ್ಲಿ ಜನನ ಮರಣಗಳು ಮತ್ತೆ ಮತ್ತೆ ಆಗುತ್ತವೆ. ಆದರೆ ಕುಂತಿಯ ಪುತ್ರನಾದ ಅರ್ಜುನನೇ, ನನ್ನ ನಿವಾಸವನ್ನು ಸೇರಿದವರಿಗೆ ಪುನರ್ಜನ್ಮವಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈ ಐಹಿಕ ಪ್ರಪಂಚದಲ್ಲಿ 14 ಲೋಕಗಳಿದೆ ಅಲ್ವಾ? ಸೊ ಇಲ್ಲಿ ಸುವರ್ಲೋಕ, ಅಜನ ಲೋಕ, ತಪಲೋಕ, ಬ್ರಹ್ಮಲೋಕ ಅಂತ ಹೇಳ್ಬಿಟ್ಟು ಕೆಳಗಡೆ ಅತ್ತಲ ವಿತಲ ಸುತ್ತಲ ಪಾತಾಲ ತಲಾತಲ ರಸತಲ ಅಂತ ಹೇಳ್ಬಿಟ್ಟು 14 ಲೋಕಗಳಿದೆ ಅಲ್ವಾ? ಸೊ ಇವಾಗ 14 ಲೋಕದಲ್ಲಿ ನಾವು ಈ ಭೂಮಿಯ ಮೇಲ್ಗಡೆ ಇರುವ ಲೋಕಗಳಿಗೆ ಆಗ್ಲಿ ಅಥವಾ ಭೂಮಿಯ ಕೆಳಗಡೆ ಇರುವ ಯಾವುದೇ ಲೋಕಕ್ಕೆ ಹೋದ್ರೂ ಸಹ ನಾವು ಈ ಜನನ ಮರಣ ಚಕ್ರದಲ್ಲಿ ನಾವು ಸಿಕ್ಕಾಕೊಳ್ಳೇಬೇಕಾಗತ್ತೆ. ನಾವು ಪುಣ್ಯವನ್ನ ಮಾಡಿದ್ರೆ ನಾವು ಮೇಲಿನ ಲೋಕಕ್ಕೆ ಹೋಗ್ತೀವಿ, ಪಾಪವನ್ನ ಮಾಡಿದ್ರೆ ಕೆಳಗಿನ ಲೋಕಕ್ಕೆ ಹೋಗ್ತೀವಿ. ನಮ್ಮ ಪುಣ್ಯದ ಅಕೌಂಟ್ ಎಲ್ಲ ಮುಗಿದ ತಕ್ಷಣ ನಾವು ಮತ್ತೆ ಭೂಮಿಗೆ ಬರ್ಬೇಕಾಗತ್ತೆ, ನಮ್ಮ ಪಾಪದ ಅಕೌಂಟ್ ಎಲ್ಲ ಮುಗಿದ ತಕ್ಷಣ ನಾವು ಮತ್ತೆ ಭೂಮಿಗೆ ಬರ್ಬೇಕಾಗತ್ತೆ. ಅದಕ್ಕೆ ಈ ಭೂಮಿಯನ್ನ ಕರ್ಮ ಭೂಮಿ ಅಂತ ಕರೀತಾರೆ. ನಾವು ಇಲ್ಲಿ ಮಾಡುವ ಕರ್ಮಗಳಿಗೆ ಒಂದು ಪ್ರತಿಫಲ ಅಂತ ಇದೆಯಲ್ಲ, ಅದನ್ನ ಅನುಭವಿಸ್ಲಿಕ್ಕೆ ನಾವು ಒಳ್ಳೇದಿದ್ರೆ ಮೇಲೆ ಲೋಕಕ್ಕೆ ಹೋಗ್ತೀವಿ, ಕೆಟ್ಟದಿದ್ರೆ ನಾವು ಕೆಳಗಡೆ ಲೋಕಕ್ಕೆ ಹೋಗ್ತೀವಿ. ಅದಕ್ಕೆ ಈ ಏನು ಭೂಮಿಯನ್ನ ಏನು ಕರ್ಮ ಭೂಮಿ ಅಂತ ಹೇಳ್ಬಿಟ್ಟು ಅದಕ್ಕೆ ಕರೆಯೋದು. ಅದಕ್ಕೆ ನೋಡಿ ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ, ನಾವು ಸ್ವರ್ಗ ಅಂತಂದ್ರೆ ತುಂಬಾ ಅಲ್ಲಿ ಹೆಚ್ಚಿನ ಸುಖ ಅಂತ ಹೇಳ್ತೀವಲ್ವಾ? ಇಲ್ಲ, ನಾವು ಸ್ವರ್ಗಕ್ಕೆ ಹೋದ್ರೂ ಸಹ ನಮ್ಮ ಪುಣ್ಯದ ಅಕೌಂಟ್ ಎಲ್ಲ ಮುಗಿದ ತಕ್ಷಣ ಮತ್ತೆ ಭೂಮಿಗೆ ಬರ್ತೀವಿ, ಮತ್ತೆ ಈ ಜನನ ಮರಣದ ಚಕ್ರಕ್ಕೆ ನಾವು ಸಿಕ್ಕಾಕೋತೀವಿ. ಬ್ರಹ್ಮನ ಲೋಕಕ್ಕೆ ಹೋದ್ರೂ ಅಷ್ಟೇನೆ, ನಾವು ಮತ್ತೆ ಎಲ್ಲವೂ ಸಹ ದುಃಖದ ಆವಾಸಗಳೇ. ಮತ್ತೆ ನೀವು ಭೂಮಿಗೆನೆ ಬರ್ಬೇಕು, ಭೂಮಿಗೆ ಬಂದು ಮತ್ತೆ ಈ ಜನನ ಮರಣದ ಚಕ್ರಕ್ಕೆ ನೀವು ಸಿಕ್ಕಾಕೋಬೇಕು. ಆದ್ರೆ ನನ್ನ ಲೋಕಕ್ಕೆ ಯಾರು ಬರ್ತಾರೋ ಅವ್ರಿಗೆ ಪುನರ್ಜನ್ಮ ಅನ್ನೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣನೇ ಇಲ್ಲಿ ನಮ್ಗೆ ತಿಳಿಸಿ ಕೊಡ್ತಾ ಇದ್ದಾರೆ. ಮತ್ತೆ ಇವಾಗ ಬ್ರಹ್ಮನ ಜೀವಿತಾವಧಿಯಲ್ಲಿ ಏನೇನೆಲ್ಲ ಆಗತ್ತೆ ಅಂತ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಸಹಸ್ರಯುಗ ಪರ್ಯಂತಂ ಅಹರ್ದ್ ಬ್ರಹ್ಮಣೋ ವಿದುಹು ರಾತ್ರಿಂ ಯುಗ ಸಹಸ್ರಾಂತಾಂ ತೇಹೋ ರಾತ್ರ ವಿದೋ ಜನಾಹ ಅವ್ಯಕ್ತಾದ್ವ್ಯಕ್ತಯ ಸರ್ವಾಹ ಪ್ರಭವಂತ್ಯ ಹರಾಗಮೆ ರಾತ್ರ್ಯಾಗಮೆ ಪ್ರಲೀಯಂತೆ ತತ್ರೈವಾವ್ಯಕ್ತ ಸಂಗಕೆ ಭೂತಗ್ರಾಮ ಸೇವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೆ ವಶ ಪಾರ್ಥ ಪ್ರಭಾವತ್ಯ ಹರೇ ಹರಾಗಮೆ. ಮನುಷ್ಯರ ಲೆಕ್ಕದ ಪ್ರಕಾರ 1000 ಯುಗಗಳು ಸೇರಿ ಬ್ರಹ್ಮನ 1 ದಿನ, ಅವನ ರಾತ್ರಿಗೂ ಅಷ್ಟೇ ಅವಧಿ. ಬ್ರಹ್ಮನ ಹಗಲಿನ ಪ್ರಾರಂಭದಲ್ಲಿ ಎಲ್ಲ ಜೀವಿಗಳು ಅವ್ಯಕ್ತ ಸ್ಥಿತಿಯಿಂದ ಅಭಿವ್ಯಕ್ತಿ ಪಡೆಯುತ್ತಾರೆ. ಅನಂತರ ರಾತ್ರಿ ಆದಾಗ ಅವರು ಮತ್ತೆ
ಅವ್ಯಕ್ತದಲ್ಲಿ ಲೀನವಾಗುತ್ತಾರೆ. ಮತ್ತೆ ಮತ್ತೆ ಬ್ರಹ್ಮನಿಗೆ ಹಗಲಾದಾಗ ಈ ಎಲ್ಲ ಜೀವಿಗಳು ಮತ್ತೆ ಹುಟ್ಟುತ್ತವೆ, ಬ್ರಹ್ಮನಿಗೆ ರಾತ್ರಿ ಆದಾಗ ಅವೆಲ್ಲ ನಿಸ್ಸಹಾಯಕವಾಗಿ ನಾಶವಾಗುತ್ತವೆ ಅಂತ ಹೇಳ್ತಾ ಇದಾರೆ. ನೋಡಿ ಇಲ್ಲಿ ಏನನ್ನ ಹೇಳ್ತಾ ಇದಾರೆ ಅಂತಂದ್ರೆ, ಬ್ರಹ್ಮನ ಅವರ ಆಯಸ್ಸು ಎಷ್ಟಿರುತ್ತೆ ಅಂದ್ರೆ 100 ದಿನಗಳು ಅಲ್ವಾ. ಆದ್ರೆ ಬ್ರಹ್ಮನ ಹಗಲೇ ಎಷ್ಟು ಏನು ಉದ್ದಕ್ಕಿದೆ ಅಂದ್ರೆ, ಎಷ್ಟು ಅದರ ಅವಧಿ ಇದೆ ಅಂತಂತಂದ್ರೆ 1000 ಯುಗಗಳಾಗ್ಬೇಕು. 1000 ಯುಗಗಳಾದ್ರೆ ಆವಾಗ ಅದು ಬ್ರಹ್ಮನ 1 ದಿನ, ಮತ್ತೆ 1000 ಯುಗಗಳು ಆದ್ರೆ ಅದು ಬ್ರಹ್ಮನ ರಾತ್ರಿ. ಇವಾಗ ನಾವೇನಾದ್ರೂ ಕೆಲ್ಸಕ್ಕೆ ಹೋದ್ರೆ ನಾವೇನ್ ಮಾಡ್ತೀವಿ, ಆಫೀಸ್ ಅಲ್ಲಿ ನಾವು ಹೋಗಿದ ತಕ್ಷಣ ನಾವು ನಮ್ಮ ಟೇಬಲ್ ಮೇಲೆ ನಮ್ಗೆ ಬೇಕಾಗಿರೋ ವಸ್ತುಗಳು, ನಾವು ಕೆಲಸ ಮಾಡ್ಲಿಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ನಾವು ಕಬೋರ್ಡ್ ಇಂದ ತೆಗೆದ್ಬಿಟ್ಟು ಇಟ್ಕೋತೀವಿ. ನಮ್ ಕೆಲ್ಸ ಎಲ್ಲ ಆದ್ಮೇಲೆ ಏನ್ ಮಾಡ್ತೀವಿ, ಮತ್ತೆ ನಾವು ಮನೆಗ್ ಬರ್ಲಿಕ್ಕಿನ ಮುಂಚೆ ಸಾಯಂಕಾಲ ಎಲ್ಲಾನು ನಾವು ಕಬೋರ್ಡ್ ಅಲ್ಲಿ ಇಟ್ಬಿಟ್ಟು ನಾವು ಮನೆಗ್ ಬರ್ತೀವಿ ಅಲ್ವಾ. ಅದೇ ತರನೇ ಬ್ರಹ್ಮ ಏನ್ ಮಾಡ್ತಾರೆ, ಅವ್ರು ಹಗಲು ಮುಗ್ದಿದ್ಮೇಲೆ ಅವರು ರಾತ್ರಿ ಬರುತ್ತಲ್ಲ, ನಿದ್ದೆ ಮಾಡೋ ಸಮಯ ಬರುತ್ತಲ್ಲ, ಆಗ ಅವ್ರು ಪ್ರಳಯ ಮಾಡ್ಬಿಡ್ತಾರೆ. ಸೊ ಪ್ರಳಯ ಮಾಡಿದಾಗ ಏನಾಗೋಗುತ್ತೆ, ಸೊ ಈ ಸ್ವರ್ಗದಿಂದ ಕೆಳಗಡೆ ಇರೋದನ್ನೆಲ್ಲವೂ ಸಹ ನಾಶವಾಗಿ ಹೋಗುತ್ತೆ. ಸೊ ನಾಶ ಹೋದಾಗ ಸೊ ಇವಾಗ ಈ ಜೀವರಾಶಿಗಳೆಲ್ಲನೂ ಸಹ ಆ ಗರ್ಭೋದಕಶಾಹಿ ವಿಷ್ಣುವಿನ ಗರ್ಭದಲ್ಲಿ ಅವರು ಇರ್ತಾರೆ. ಅದಾದ್ಮೇಲೆ ಮತ್ತೆ ಬ್ರಹ್ಮನಿಗೆ ಅಗಲಾಗುತ್ತಲ್ಲ, ಆಗ ಅವ್ರೇನ್ ಮಾಡ್ತಾರೆ, ಎಲ್ಲ ಜೀವರಾಶಿಗಳಿಗೆ ಮತ್ತೆ ಅವರು ದೇಹವನ್ನ ಕೊಡ್ತಾರೆ. ಇವಾಗ ನಾವು ರಾತ್ರಿ ನಮ್ಗೆ ಎಷ್ಟೊಂದ್ ಕೆಲ್ಸ ಇರುತ್ತೆ ಅನ್ಕೊಳ್ಳಿ, ಇವತ್ತೇನೋ ನಾನೆಲ್ಲ ಬರ್ಕೊಂಡಿರ್ತೀನಿ ಈ ಕೆಲ್ಸಗಳೆಲ್ಲ ಮಾಡ್ಬೇಕು ಅಂತ. ಆದ್ರೆ ಎಲ್ಲ ಕೆಲ್ಸಗಳು ಮುಗ್ದಿರೋದಿಲ್ಲ. ನಾನು ರಾತ್ರಿ ಆಗುತ್ತೆ ಮಲ್ಕೊಂಡ್ಬಿಡ್ತೀನಿ, ಅವಾಗ ನಾನೇನ್ ಅನ್ಕೋತೀನಿ ನಾಳೆ ಮಾಡೋಣಂತೆ ಅಂತ. ಅದೇ ತರ ನಾನು ರಾತ್ರಿ ನಿದ್ದೆ ಮಾಡಿದ್ಮೇಲೆ ಬೆಳಗ್ಗೆ ಎದ್ದಾಗ ಏನ್ ಮಾಡ್ತೀನಿ, ನಾನು ಯಾವ ಕೆಲ್ಸ ಮಾಡಕ್ ಆಗಿರ್ಲಿಲ್ಲ ಹಿಂದಿನ ದಿವಸ, ಅದನ್ನ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಲ್ವಾ. ಅದೇ ತರನೇ ಇವಾಗ ನಾವೆಲ್ಲನೂ ಸಹ ಆ ಬ್ರಹ್ಮನ ರಾತ್ರಿಯ ಸಮಯದಲ್ಲಿ ನಾವು ಆ ಗರ್ಭೋದಕಶಾಹಿ ವಿಷ್ಣುವಿನ ಗರ್ಭದಲ್ಲಿ ನಾವು ನಿದ್ದೆನ ನಾವು ಮಾಡ್ತಾ ಇರ್ತೀವಿ. ಅದಾದ್ಮೇಲೆ ಬ್ರಹ್ಮನ ಹಗಲು ಬಂದಾಗ ಏನಾಗುತ್ತೆ, ಮತ್ತೆ ಬ್ರಹ್ಮ ಅವ್ರ ಕೆಲಸವನ್ನ ಶುರು ಮಾಡ್ತಾರೆ. ಏನ್ ಮಾಡ್ತಾರೆ ಅವರು, ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ಏನು ಕರ್ಮಣಾ ದೈವ ನೇತ್ರೇಣ, ಮತ್ತೆ ಕೃಷ್ಣನ ಕೃಪೆಗೆ ಅನುಸಾರವಾಗಿ ನಮ್ಗೆ ಅವರು ದೇಹವನ್ನ ಕೊಡ್ತಾರೆ. ದೇಹವನ್ನ ಕೊಟ್ಟು ಮತ್ತೆ ಅವರು ಆ ಸೃಷ್ಟಿ ಕಾರ್ಯದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ಈ 14 ಲೋಕದಲ್ಲಿ ನಮ್ಮ ಪುಣ್ಯ ಪಾಪಕ್ಕೆ ಅನುಗುಣವಾಗಿ ನಮ್ಮನ್ನ ಅವ್ರು ಎಲ್ಲಾದ್ರೂ ಅವ್ರು ಕಳಿಸ್ತಾರೆ. ಸೊ ಈ ತರ ನಾವು ಬ್ರಹ್ಮನ ಹಗಲು ಮುಗಿದಾಗ ನಾವು ಆ ಗರ್ಭೋದಕಶಾಹಿ ವಿಷ್ಣುವಿನ ಗರ್ಭದಲ್ಲಿ ಸೇರ್ಕೋತೀವಿ. ಮತ್ತೆ ಹಗಲು ಬಂದಾಗ ಮತ್ತೆ ನಾವು ಜನ್ಮವನ್ನ ಪಡ್ಕೋತೀವಿ. ಈ ತರ ಹಲವು ಬಾರಿ ಆಗ್ತಾನೆ ಇರುತ್ತೆ. ಈ ತರ ನಮ್ಗೆ ನಮ್ಮ ಪ್ರಳಯ ಕಾಲದಲ್ಲಿ ನಾವು ಸಾಯೋದು ಮತ್ತೆ ಹುಟ್ಟೋದು, ಸಾಯೋದು ಹುಟ್ಟೋದು, ಇದೇ ತರ ಆಗ್ತಾನೆ ಇರುತ್ತೆ. ಅದಾದ್ಮೇಲೆ ಬ್ರಹ್ಮನ 100 ವರ್ಷಗಳಾದ್ಮೇಲೆ ಏನಾಗುತ್ತೆ, ಅವಾಗ ಪ್ರತಿ ಎಲ್ಲ 14 ಲೋಕಗಳು ಪ್ರಳಯ ಆಗುತ್ತೆ, ಅಂದ್ರೆ ಮಹಾಪ್ರಳಯ ಆಗೋಗುತ್ತೆ. ಮಹಾಪ್ರಳಯ ಆದಾಗ ಏನಾಗುತ್ತೆ, ನಾವು ಭಗವಂತನ ಲೋಕಕ್ಕೆ ಹೋಗೋ ಅರ್ಹತೆ ನಮ್ಮ ಹತ್ರ ಇನ್ನ ಇಲ್ಲ. ಅದಕ್ಕೆ ನಾವೇನಾಗುತ್ತೆ, ಮತ್ತೆ ಎಲ್ಲರೂ ಸಹ ಮಹಾವಿಷ್ಣುವಿನ ಗರ್ಭದಲ್ಲಿ ಸೇರ್ಕೊಂತೀವಿ. ಆತರ ಎಷ್ಟೋ ವರ್ಷಗಳ ಕಾಲ, ಹೇಳಿಕ್ಕೂ ಆಗೋದಿಲ್ಲ, ಅಷ್ಟು ವರ್ಷಗಳ ಕಾಲ ನಾವು ಮತ್ತೆ ಆ ಮಹಾವಿಷ್ಣುವಿನ ಗರ್ಭದಲ್ಲಿ ಇರ್ತೀವಿ. ಆಮೇಲೆ ಮತ್ತೆ ಬ್ರಹ್ಮ ಮತ್ತೆ ಸೃಷ್ಟಿ ಕಾರ್ಯ ನಡೆದಾಗ, ಮತ್ತೆ ಇನ್ನ ಒಂದು ಬ್ರಹ್ಮಾಂಡ ಸೃಷ್ಟಿ ಆಗುತ್ತಲ್ಲ, ಆಗ ಮತ್ತೆ ನಾವು ಆ ಬ್ರಹ್ಮಾಂಡ ಸೃಷ್ಟಿಯಲ್ಲಿ ಮತ್ತೆ ಬ್ರಹ್ಮ ಅವರು ಸೃಷ್ಟಿ ಕಾರ್ಯವನ್ನ ನಡೆಸಿದಾಗ ಮತ್ತೆ ನಮ್ಗೆ ನಮ್ಮ ಕರ್ಮಾನುಸಾರ ನಮ್ಗೆ ದೇಹ ಬರುತ್ತೆ. ಅಂದ್ರೆ ಯೋಚನೆ ಮಾಡಿ, ಎಷ್ಟು ವರ್ಷಗಳಿಂದ ನಾವು ಇದನ್ನೇ ನಾವು ಮಾಡ್ತಾ ಇದೀವಿ ಅಂತ. ನಾವ್ ಇದರಿಂದ ನಾವು ಹೊರ್ಗಡೆ ಬರ್ಬೇಕು ಅಂತಂದ್ರೆ ನಾವು ಈ ಕೃಷ್ಣ ಪ್ರಜ್ಞೆಯಲ್ಲಿ ಇಟ್ಕೊಂಡು ನಾವು ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಂಡು ನಾವು ಮತ್ತೆ ಭಗವಂತನ ಲೋಕಕ್ಕೆ ಹೋಗ್ಬೇಕಾಗತ್ತೆ. ಸೊ ಅದಕ್ಕೆ ನಮ್ಗೆ ಕೃಷ್ಣ ಇಲ್ಲಿ ನಮ್ಗೆ ತಿಳಿಸಿ ಕೊಡ್ತಾ ಇದ್ದಾರೆ. ನಾವಿಷ್ಟು ಸತಿ ನಾವು ಪ್ರಳಯ ಆಗೋದು, ಎಲ್ಲ ನಾಶ ಆಗೋದು, ಅದ್ರಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊತಾ ಇದೀವಿ. ಆದ್ರೆ ಒಂದು ಲೋಕ ಇದೆ, ಅದು ಯಾವತ್ತೂ ಪ್ರಳಯ ಆಗೋದಿಲ್ಲ. ಪ್ರಳಯ ಕಾಲದಲ್ಲೂ ಸಹ ಅದು ನಾಶವಾಗದಲೇ ಇರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನಮ್ ಕೃಷ್ಣ ತಿಳಿಸಿ ಕೊಡ್ತಾ ಇದಾರೆ. ಪರಸ್ತಸ್ಮಾತ್ ಭಾವೋನ್ಯೋ ಅವ್ಯಕ್ತೋ ಅವ್ಯಕ್ತಾತ್ ಸನಾತನಃ ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಆದರೆ ಇನ್ನೊಂದು ಅವ್ಯಕ್ತವಾದ ಪ್ರಕೃತಿ ಇದೆ, ಅದು ನಿತ್ಯವಾದದ್ದು. ಈ ವ್ಯಕ್ತ ಮತ್ತು ಅವ್ಯಕ್ತ ಜಡವಸ್ತುವನ್ನ ಮೀರಿದ್ದು, ಅದು ಪರಮೋನ್ನತವಾದದ್ದು ಮತ್ತು ಎಂದೂ ನಾಶವಾಗುವುದಿಲ್ಲ. ಈ ಜಗತ್ತಿನಲ್ಲಿರುವ ಎಲ್ಲವೂ ನಾಶವಾದಾಗ ಆ ಭಾಗವು ಇದ್ದಂತೆಯೇ ಇರುತ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮಹಾಪ್ರಳಯ ಆದ್ರೂ ಸಹ ನನ್ನ ಒಂದು ಲೋಕ ಏನಿದೆ ಅದು ಇದ್ದ ಹಾಗೇನೆ ಇರುತ್ತೆ, ಅದು ನಾಶವಾಗೋದಿಲ್ಲ ಅಂತ ಹೇಳ್ಬಿಟ್ಟು ಕೃಷ್ಣ ಅವರ ಲೋಕದ ಬಗ್ಗೆ ನೋಡಿ ಅವರೇ ತಿಳಿಸಿ ಕೊಡ್ತಾ ಇದ್ದಾರೆ. ನಾವೇನೋ ಇದು ಕಲ್ಪನೆ, ಆಧ್ಯಾತ್ಮಿಕ ಲೋಕ ಅನ್ನೋದು ಒಂದು ಕಲ್ಪನೆ ಅಲ್ಲ, ನೋಡಿ ಕೃಷ್ಣನೇ ಹೇಳ್ತಾ ಇದ್ದಾರೆ. ಸೊ ನಾವು ಇದನ್ನ ಗೋಲೋಕ ಚಾರ್ಟ್ ಇಂದ ನಾವು ತಿಳ್ಕೋಬಹುದು. ಇದನ್ನ ಗೋಲೋಕ ಚಾರ್ಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ನಮ್ಮ ಈ ಇಡೀ ಸೃಷ್ಟಿ ಹೇಗಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸಿ ಕೊಡ್ತಾ ಇದ್ದಾರೆ. ಸೊ ಒಂದ್ ಸ್ವಲ್ಪ ಲೇಟ್ ಆಗುತ್ತೆ ಇವತ್ತು, ಆದಷ್ಟು ಬೇಗ ನಾನು ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿ ನಿಮ್ಗೆ ಇಲ್ಲಿ ಪಿಂಕ್ ಕಲರ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಇದು ನಮ್ಮ ಸೃಷ್ಟಿಯಲ್ಲಿ ಇರೋ ಎಲ್ಲಾ ಲೋಕಗಳಲ್ಲಿ ತುಂಬಾ ಅತ್ಯುನ್ನತವಾದ ಲೋಕ ಇದು. ಇದು ಯಾವುದು ಅಂತಂದ್ರೆ ಗೋಲೋಕ ವೃಂದಾವನ. ಸೊ ಇಲ್ಲಿ ಯಾರಿದ್ದಾರೆ, ಕೃಷ್ಣ, ರಾಧಾ ಮತ್ತೆ ಕೃಷ್ಣನ ಪರಮ ಭಕ್ತರೆಲ್ಲರನ್ನು ಸಹ ಈ ಗೋಲೋಕ ವೃಂದಾವನದಲ್ಲಿ ಇರೋದು.
ಅದಾದ್ಮೇಲೆ ಇಲ್ಲಿ ಕೆಳಗಡೆ ನಿಮ್ಗೆ ಇದು ಪಿಂಕ್ ಕಲರ್ ಆದ್ಮೇಲೆ ಇಲ್ಲಿ ಬ್ಲೂ ಕಲರ್ ಕಾಣಿಸ್ತಾ ಇದೆಯಲ್ಲ, ಸೊ ಇದು ವೈಕುಂಠ. ಈ ತರ ಅನೇಕ ವೈಕುಂಠ ಲೋಕಗಳಿದೆ. ಸೊ ಈ ವೈಕುಂಠದಲ್ಲಿ ನಮ್ಗೆ ಗೊತ್ತಿರೋ ಹಾಗೇನೆ ಲಕ್ಷ್ಮೀ ನಾರಾಯಣ ಅಲ್ಲಿ ಇದ್ದಾರೆ. ಸೊ ನಾವೇನಾದ್ರೂ ಇವಾಗ ಕೃಷ್ಣನನ್ನ ನಾವು ಐಶ್ವರ್ಯ ಭಾವನೆಯಿಂದ ನಾವು ಪೂಜೆ ಮಾಡ್ಬೇಕು, ನನಗೆ ಐಶ್ವರ್ಯ ಭಾವದಲ್ಲಿರುವ ಕೃಷ್ಣನೇ ಇಷ್ಟ ಅಂತಂದ್ರೆ ನಾವೀಗ ಇಲ್ಲಿ ಲಕ್ಷ್ಮೀ ನಾರಾಯಣ ಇರುವಂತಹ ಇಲ್ಲಿ ತುಂಬಾ ಏನು ವೈಭವೋಪೇತವಾಗಿರುವಂತಹ ಈ ವೈಕುಂಠ ಲೋಕಕ್ಕೆ ನಾವು ಹೋಗ್ತೀವಿ. ಇಲ್ಲ ನಮ್ಗೆ ಆ ಕೃಷ್ಣನ ಪ್ರೀತಿ ಬೇಕು, ಕೃಷ್ಣನ ಆ ಸಲುಗೆ ಬೇಕು, ಇಲ್ಲಿ ಆತರ ಅಂದ್ರೆ ಏನ್ ಹೇಳ್ತಾರೆ ವಾತ್ಸಲ್ಯ, ಸಖ್ಯ, ವಾತ್ಸಲ್ಯ ಮತ್ತೆ ಮಾಧುರ್ಯ ಭಾವದಲ್ಲಿ ನನಗೆ ಕೃಷ್ಣನ ಜೊತೆ ನಾನು ಇರ್ಬೇಕು ಅಂತಂತಂದ್ರೆ ನಾವು ಗೋಲೋಕ ವೃಂದಾವನಕ್ಕೆ ಹೋಗ್ಬೋದು. ಮತ್ತೆ ಇಲ್ಲಿ ಗೋಲೋಕ ವೃಂದಾವನದ ವೈಶಿಷ್ಟ್ಯ ಏನು ಅಂತಂದ್ರೆ ಇಲ್ಲಿರೋರ್ಗೆಲ್ಲನೂ ಸಹ ಕೃಷ್ಣ ಅಂದ್ರೆ ದೇವೋತ್ತಮ ಪರಮ ಪುರುಷ ಅಂತಾನೆ ಗೊತ್ತಿಲ್ಲ. ಅಂದ್ರೆ ಸಾಮಾನ್ಯ ಬಾಲಕರ ಜೊತೆ ಹೇಗೆ ನಾವು ವೃಂದಾವನದಲ್ಲಿ ನಾವು ನೋಡಿದ್ವಿ ಅಲ್ವಾ, ಕೃಷ್ಣ ಭೌತಿಕ ಪ್ರಪಂಚಕ್ಕೆ ಬಂದಾಗ ಅವರು ಗೋಪ ಬಾಲಕರ ಜೊತೆ ಹೇಗಿದ್ರು, ಗೋಪಿಕಾ ಸ್ತ್ರೀಯರ ಜೊತೆ ಹೇಗಿದ್ರು, ಅದೇ ತರನೇ ಗೋಲೋಕ ವೃಂದಾವನದಲ್ಲಿ ಇರಬಹುದು. ಅಲ್ಲಿ ಕೃಷ್ಣ ಅಂದ್ರೆ ಶ್ರೇಷ್ಠ ಅಥವಾ ನಾವೆಲ್ಲ ಕೀಳು ಅನ್ನೋದೊಂದು ಭಾವನೆ ಇರೋದಿಲ್ಲ. ಎಲ್ಲರೂ ಸಮ ಅಲ್ಲಿ. ನಾವಿವಾಗ ಹೇಗೆ ನಾವು ವೃಂದಾವನದಲ್ಲಿ ನೋಡಿದ್ವಿ ಅಲ್ವಾ, ಕೃಷ್ಣನನ್ನ ಅವರು ಸಾಮಾನ್ಯ ಸ್ನೇಹಿತನಾಗಿ ಹೇಗೆ ಅವರು ಅಲ್ಲಿ ಒಡನಾಟವನ್ನ ಇಟ್ಕೊಂಡಿದ್ರು, ಅದೇ ತರ ನಾವು ಆ ಗೋಲೋಕ ವೃಂದಾವನದಲ್ಲಿ ನಾವು ಇಟ್ಕೋಬಹುದು. ಆದ್ರೆ ಇಲ್ಲಿ ವೈಕುಂಠದಲ್ಲಿ ಹಾಗಲ್ಲ. ಅಲ್ಲಿ ಒಡೆಯ ಮತ್ತೆ ಸೇವಕ ಅನ್ನೋ ಒಂದು ಭಾವನೆ. ನಾವು ಅಲ್ಲಿ ನಾವು ಯಾರು ಲಕ್ಷ್ಮೀ ನಾರಾಯಣನ ಹೋಗಿ ನಾವು ಔಚ್ಕೊಳ್ಲಿಕ್ಕೆ ಆಗೋದಿಲ್ಲ, ಅವ್ರ ಜೊತೆ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರು ಒಡೆಯ, ನಾವು ಸೇವಕ ತರ ನಾವು ಅಲ್ಲಿ ಸೇವೆಯನ್ನ ಮಾಡ್ಬೋದು. ಸೊ ಅದಾದ್ಮೇಲೆ ನೋಡಿ ಇಲ್ಲಿ ಕೆಳಗಡೆ ನಿಮ್ಗೆ ಇಲ್ಲಿ ಏನ್ ಕಾಣಿಸ್ತಾ ಇದೆ, ಇಲ್ಲಿ ಒಂದು ಮೊಟ್ಟೆಯ ಆಕಾರದಲ್ಲಿ ಇರೋದ್ರಲ್ಲಿ, ಸೊ ಇದು ನಮ್ಮ ಭೌತಿಕ ಪ್ರಪಂಚ, ನಾವಿವಾಗ ಇದೀವಲ್ಲ ಆ ಪ್ರಪಂಚ. ಈ ಭೌತಿಕ ಪ್ರಪಂಚ ಹೇಗಿದೆ ಅಂತಂದ್ರೆ ನೋಡಿ ಇಲ್ಲಿ ಈ ಭೌತಿಕ ಪ್ರಪಂಚದ ಒಳಗಡೆ ನೋಡಿ ಯಾರಿದ್ದಾರೆ, ಗರ್ಭೋದಕಶಾಹಿ ವಿಷ್ಣು. ಇದಕ್ಕೆ ನಾನು ಮುಂಚೆ ಹೇಳಿದೆ ಅಲ್ವಾ. ಸೊ ಇವರು ಇಲ್ಲಿ ಕಾಣಿಸ್ತಾ ಇರೋರು, ಇವರು ಮಹಾವಿಷ್ಣು. ಈ ಮಹಾವಿಷ್ಣುವಿನ ಶರೀರದಿಂದ ನೋಡಿ ಎಷ್ಟು ಕೋಟ್ಯಾಂತರ ಬಂಗಾರದ ಮೊಟ್ಟೆಗಳು ಬರ್ತಾ ಇದೆಯಲ್ಲ. ಈ ಬಂಗಾರದ ಮೊಟ್ಟೆಗಳು ಬೇರೆ ಏನು ಅಲ್ಲ, ಇವೆಲ್ಲನೂ ಸಹ ಒಂದೊಂದು ಬ್ರಹ್ಮಾಂಡಗಳ ಗಾತ್ರಗಳು ಸಹ ತುಂಬಾ ವ್ಯತ್ಯಾಸ ಇದೆ. ಆ ಬ್ರಹ್ಮಾಂಡಗಳ ಗಾತ್ರಗಳಿಗೆ ಅನುಸಾರವಾಗಿ ಬ್ರಹ್ಮ ಇರ್ತಾರೆ. ಇವಾಗ ನಮ್ಮ ಬ್ರಹ್ಮನಿಗೆ 4 ತಲೆ ಇದೆ. ಬೇರೆ ಬೇರೆ ಬ್ರಹ್ಮಾಂಡಗಳು ಇನ್ನ ತುಂಬಾ ದೊಡ್ಡದಿದ್ರೆ ಅವ್ರಿಗೆ ಸಹಸ್ರಾರು ತಲೆಗಳಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಭಾಗವತಮಲ್ಲಿ. ಸೊ ಅದೇ ತರ ಇವಾಗ ನಮ್ಮ ಬ್ರಹ್ಮಾಂಡದಲ್ಲಿ ಇವಾಗ ಚತುರ್ಮುಖ ಬ್ರಹ್ಮ ಇದ್ದಾರೆ ನೋಡಿ. ಇಲ್ಲಿ ಒಂದೊಂದು ಬ್ರಹ್ಮಾಂಡ ಬಂದಿದ ತಕ್ಷಣನೇ ಅದ್ರೊಳಗಡೆ ಈ ಮಹಾವಿಷ್ಣು ಅವರು ಗರ್ಭೋದಕಶಾಹಿ ವಿಷ್ಣುವಾಗಿ ಹೋಗ್ತಾರೆ. ಗರ್ಭೋದಕಶಾಹಿ ವಿಷ್ಣು ಈ ಬ್ರಹ್ಮಾಂಡದ ಒಳಗಡೆ ಹೋದ್ರೆ ಅಷ್ಟೇನೆ ಅಲ್ಲಿ ಒಂದು ಕೆಲಸಗಳು ಅಂದ್ರೆ ಚಟುವಟಿಕೆಗಳು ನಡೀಲಿಕ್ಕೆ ಶುರುವಾಗುತ್ತೆ. ಅಂದ್ರೆ ಅದನ್ನ ಹೇಗೆ ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ಈಗ ನಮ್ಮ ದೇಹದ ಒಳಗಡೆ ಆತ್ಮ ಇದ್ರೆ ಮಾತ್ರನೇ ಈ ದೇಹ ಚಟುವಟಿಕೆ ಮಾಡುತ್ತೆ ಅಲ್ವಾ. ಅದೇ ತರನೇ ಈ ದೊಡ್ಡ ಬ್ರಹ್ಮಾಂಡ ಏನಿದೆ ಅದರ ಒಳಗಡೆ ಇಲ್ಲಿ ಗರ್ಭೋದಕಶಾಹಿ ವಿಷ್ಣು ಹೋದ್ರೆ ಮಾತ್ರ ಅಲ್ಲಿ ಚಟುವಟಿಕೆಗಳು ನಡೀಲಿಕ್ಕೆ ಶುರುವಾಗುತ್ತೆ ನೋಡಿ. ಅವರ ಗರ್ಭದಿಂದ ಏನಾಗುತ್ತೆ, ಕಮಲದ ಜನನ ಆಗುತ್ತೆ. ಆ ಕಮಲದಲ್ಲಿ ಬ್ರಹ್ಮನ ಜನನ ಆಗುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೂ ಆಗೋದಿಲ್ಲ. ಯಾಕಂದ್ರೆ ನಾವ್ ಏನ್ ಅನ್ಕೊಂಡಿದೀವಿ, ಅದೆಲ್ಲ ಹೇಗೆ ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯ, ಏನೋ ಒಂದು ಜೀವಿ ಬರ್ಬೇಕು ಅಂತಂದ್ರೆ ಗಂಡು ಹೆಣ್ಣಿನ ಮಿಲನದಿಂದ ಅಷ್ಟೇ ಸಾಧ್ಯ ಅಂತ ನಾವ್ ಅನ್ಕೊಂಡಿದೀವಲ್ವಾ. ಆದ್ರೆ ಅದೆಲ್ಲ ಸಹ ಈ ಭೌತಿಕ ಪ್ರಪಂಚದಲ್ಲಿ ನಮ್ಮ ಈ ಚಿಕ್ಕ ಮೆದುಳಿಗೆ ಅರ್ಥ ಆಗೋ ವಿಷಯ ಅಷ್ಟೇನೆ. ಇದು ಅದಕ್ಕೇನೆ ಇದನ್ನ ಹೇಳುದು, ನಮ್ಮ ಕಲ್ಪನೆಗೆ ಮೀರಿದ್ದು ಇದು ಏನು ಈ ಐಹಿಕ ಪ್ರಪಂಚಕ್ಕೆ ಅತೀತವಾದದ್ದು ಅಂತ ಹೇಳ್ಬಿಟ್ಟು ಅದಕ್ಕೆ ನಮ್ಗೆ ಇಲ್ಲಿ ಹೇಳ್ತಾ ಇರೋದು ನೋಡಿ. ಇವಾಗ ಬ್ರಹ್ಮ ಏನ್ ಮಾಡ್ತಾರೆ, ಅವರು ವಿಷ್ಣುವಿನ ಆಜ್ಞೆಯ ಮೇರೆಗೆ ಈ 14 ಲೋಕಗಳಲ್ಲಿ ಅವರು ಸೃಷ್ಟಿ ಕಾರ್ಯವನ್ನ ಮಾಡ್ತಾರೆ. ಇಲ್ಲಿ ನಿಮ್ಗೆ 14 ಲೋಕಗಳು ಕಾಣಿಸ್ತಾ ಇಲ್ಲ. ಮಧ್ಯದಲ್ಲಿ ನಮ್ಮ ಭೂಮಿ ಇದೆ, ಮೇಲ್ಗಡೆ ನಿಮ್ಗೆ ಅದೇ ಸುವರ್ಲೋಕ, ಸ್ವರ್ಗಲೋಕ, ಜನಲೋಕ, ತಪೋಲೋಕ, ಬ್ರಹ್ಮಲೋಕ ಇದೆ. ಕೆಳಗಡೆ ಅತಲ, ವಿತಲ, ಸುತಲ, ಪಾತಾಲ, ತಲಾತಲ, ರಸಾತಲ ಇದೆ. ಮತ್ತೆ ನೋಡಿ ಈ 14 ಲೋಕಗಳಲ್ಲಿ ಜೀವರಾಶಿಗಳಿಗೆ ದೇಹವನ್ನ ಕೊಡ್ತಾರೆ ಅಷ್ಟೇನೆ ಬ್ರಹ್ಮ. ಅವರು ಜೀವಿಗಳನ್ನ ಸೃಷ್ಟಿ ಮಾಡೋದಿಲ್ಲ. ಸೊ ಜೀವಿಗಳು ಇವಾಗ ಏನು ವಿಷ್ಣುವಿನ ಗರ್ಭದಲ್ಲಿ ಇರ್ತಾರೆ, ಮಹಾವಿಷ್ಣುವಿನ ಗರ್ಭದಲ್ಲಿ ಇರ್ತಾರೆ. ಪ್ರಳಯ ಆದ್ಮೇಲೆ ಅದಾದ್ಮೇಲೆ ಬ್ರಹ್ಮನ ಹಗಲು ಮುಗಿದ್ಮೇಲೆ ಎಲ್ಲರೂ ಈ ಗರ್ಭೋದಕಶಾಹಿ ವಿಷ್ಣುವಿನ ಗರ್ಭದಲ್ಲಿ ಇರ್ತಾರೆ ಅಲ್ವಾ. ಅದಾದ್ಮೇಲೆ ಸೃಷ್ಟಿ ಕಾರ್ಯ ನಡೆದಾಗ ಬ್ರಹ್ಮನ ಹಗಲಲ್ಲಿ ಆ ಪ್ರತಿಯೊಂದು ಜೀವರಾಶಿಗಳಿಗೂ ಇವಾಗ ದೇಹವನ್ನ ಕೊಡ್ತಾರೆ ಬ್ರಹ್ಮ. ಸೊ ಆತರ ಈ 14 ಲೋಕದಲ್ಲಿ ನಮ್ಮ ಪುಣ್ಯ ಪಾಪಕ್ಕೆ ಅನುಸಾರವಾಗಿ ನಾವು ಜೀವನವನ್ನ ಮಾಡ್ತೀವಿ. ನಾವ್ ಯಾವಾಗ ನಾವು ದೇಹವನ್ನ ಪಡಿತೀವೋ ಆಗ ಏನಾಗುತ್ತೆ, ಕ್ಷೀರೋದಕಶಾಹಿ ವಿಷ್ಣು ಅವರು ಎಲ್ಲ ಪ್ರತಿಯೊಂದು ಜೀವರಾಶಿಯ ಆತ್ಮದ ಒಳಗಡೆ ಪರಮಾತ್ಮನಾಗಿ ಅವರು ಆತ್ಮದ ಜೊತೆ ಇರ್ತಾರೆ. ಅವರು ಹೃದಯ ಭಾಗದಲ್ಲಿ ಆತ್ಮದ ಜೊತೆ ಪರಮಾತ್ಮನಾಗಿ ಅವರು ಇರ್ತಾರೆ. ಸೊ ಈ ತರ ಇದು ಇಡೀ ಸೃಷ್ಟಿ ಹೇಗಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಈ ಗೋಲೋಕ ಚಾರ್ಟ್ ಇಂದ ನಾವು ಅರ್ಥ ಮಾಡ್ಕೋಬಹುದು. ಇದನ್ನ ನಿಮ್ಗೆ ವಾಟ್ಸಪ್ ಅಲ್ಲಿ ಕಳಿಸ್ತಾರೆ, ನೀವು ಹತ್ರದಿಂದ ನೀವಿನ್ನ ಝೂಮ್ ಮಾಡ್ಕೊಂಡು ನೋಡ್ಬಹುದು. ಸೊ ಇಲ್ಲಿ ನಿಮ್ಗೆ ಶಿವ, ಲಕ್ಷ್ಮಿ, ಬೇರೆ ದೇವಾನ್ ದೇವತೆಗಳೆಲ್ಲ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದ್ರೆ. ನಾನು ತುಂಬಾ ಡೀಟೇಲ್ ಆಗಿ ನಾನು
ಈಗ ಸಮಯ ಇಲ್ಲದೆ ಇರೋದ್ರಿಂದ ನಾನು ಹೇಳಲಿಕ್ಕೆ ಆಗ್ತಾ ಇಲ್ಲ. ಸೊ ನೀವು ಇದನ್ನ ಝೂಮ್ ಮಾಡ್ಕೊಂಡು ನೀವು ನೋಡ್ಬೋದು. ಇಲ್ಲೇನೆ ನಿಮ್ಗೆ ಆ ಕಡೆ ಈ ಕಡೆ ಅದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಸಹ ಕೊಟ್ಟಿದ್ದಾರೆ. ಸೊ ಎಲ್ಲದಕ್ಕೂ ಮೂಲ ಪುರುಷ ಕೃಷ್ಣ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು. ನಾವು ಕೃಷ್ಣನ ಲೋಕಕ್ಕೆ ಹೋಗ್ಬೇಕು ಅಂತಂದ್ರೆ ನಾವು ಕೃಷ್ಣನನ್ನೇ ಸ್ಮರಣೆ ಮಾಡ್ಕೊಂಡು ಆ ಕೃಷ್ಣನ ಸ್ವರೂಪವನ್ನೇ ನಾವು ಸ್ಮರಿಸ್ತಾ ಇರ್ಬೇಕು. ಇಲ್ಲ ನನಗೆ ರಾಮ ಅಂದ್ರೆ ಇಷ್ಟ ಅಂತಂದ್ರೆ ನಾವು ರಾಮನ ಸ್ಮರಣೆ ಮಾಡ್ಬೋದು. ಇಲ್ಲ ನನಗೆ ನರಸಿಂಹ ಇಷ್ಟ ಅಂತಂದ್ರೆ ನರಸಿಂಹನ ಸ್ಮರಣೆ ಮಾಡ್ಬೋದು. ಎಲ್ಲರೂ ಸಹ ಇಲ್ಲಿ ಬೇರೆ ಬೇರೆ ಲೋಕಗಳಿದೆ. ನೋಡಿ ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ಅಯೋಧ್ಯ ಧಾಮ ಇದೆ, ಮಥುರಾ, ದ್ವಾರಕಾ. ನನಗೆ ದ್ವಾರಕಾ ಕೃಷ್ಣ ಇಷ್ಟ ಅಂದ್ರೆ ದ್ವಾರಕಾ ಕೃಷ್ಣನನ್ನ ನಾವು ಸ್ಮರಣೆ ಮಾಡಬಹುದು. ಮಥುರಾ ಕೃಷ್ಣ ಇಷ್ಟ ಅಂದ್ರೆ ಮಥುರಾ ಕೃಷ್ಣನನ್ನ ನಾನು ಸ್ಮರಣೆ ಮಾಡಬಹುದು. ಸಾಕೇತ ಧಾಮ ಅಂತ ನಾವೇನ್ ಹೇಳ್ತೀವಿ ಅಲ್ಲಿ ಅದು ಅಯೋಧ್ಯ, ಅಲ್ಲಿ ರಾಮ ಇರ್ತಾರೆ. ನಾವು ರಾಮ ಬೇಕು ಅಂದ್ರೆ ರಾಮನನ್ನ ಸ್ಮರಣೆ ಮಾಡ್ಬೇಕು. ಇಲ್ಲ ನನಗೆ ಲಕ್ಷ್ಮೀನಾರಾಯಣ ಸ್ವರೂಪನಂದ್ರೆ ನನಗೆ ಇಷ್ಟ ಅಂತಂದ್ರೆ ನನ್ನ ಲಕ್ಷ್ಮೀ ನಾರಾಯಣ ಸ್ವರೂಪವನ್ನ ನಾನು ಧ್ಯಾನ ಮಾಡ್ಬೋದು. ನಾವ್ ಯಾವ ಭಾವದಲ್ಲಿ ನಾವು ದೇಹವನ್ನ ಬಿಡ್ತೀವೋ ಅಲ್ಲೇ ನಾವು ಅದೇ ಸ್ವಭಾವವನ್ನು ಹೊಂದು ನಾವು ಅಲ್ಲೇ ಆ ಲೋಕಕ್ಕೆ ನಾವು ಹೋಗ್ತೀವಿ. ಅದನ್ನ ನಮ್ಗೆ ಇಲ್ಲಿ ತಿಳಿಸಿ ಕೊಡ್ತಾ ಇದ್ದಾರೆ. ಸೊ ಈ ಗೋಲೋಕ ಚಾರ್ಟ್ ಅನ್ನ ನಿಮ್ಗೆ ಕಳಿಸ್ತಾರೆ. ಸೊ ನಾವಿಲ್ಲಿ ಗೋಲೋಕ ವೃಂದಾವನಕ್ಕೆ ಹೋದ್ರೆ ನಾವು ಕೃಷ್ಣನ ಜೊತೆ ನಮ್ಗೆ ಯಾವ ಬಾಂಧವ್ಯ ಬೇಕೋ ಆ ಬಾಂಧವ್ಯದಲ್ಲಿ ನಾವು ಇರ್ಲಿಕ್ಕೆ ಸಾಧ್ಯ. ನೋಡಿ ಇವಾಗ ಲಕ್ಷ್ಮೀನಾರಾಯಣನ ಹತ್ರ ನಾನು ಹೋದ್ರೆ ನಾನು ಅಲ್ಲಿ ಲಕ್ಷ್ಮೀನಾರಾಯಣನಿಗೆ ನಾನು ಪ್ರೇಯಸಿಯಾಗೋ ಅಥವಾ ಹೆಂಡತಿಯಾಗೋ ನಾನು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕೃಷ್ಣ ಎಲ್ಲದಕ್ಕೂ ಅವಕಾಶ ಮಾಡಿ ಕೊಡ್ತಾರೆ. ಶಾಂತರಸ, ದಾಸ್ಯ ರಸ, ಸಖ್ಯ ರಸ, ವಾತ್ಸಲ್ಯ ರಸ, ಮಾಧುರ್ಯ ರಸ, ಈ 5 ರಸಗಳಿದೆ. ಈ 5 ರಸದಲ್ಲಿ ಯಾವ ರಸದಲ್ಲಿ ಬೇಕಂದ್ರೂ ಆ ರಸದಲ್ಲಿ ನಾವು ಕೃಷ್ಣನ ಜೊತೆ ನಾವು ಒಡನಾಟವನ್ನ ನಾವು ಇಟ್ಕೋಬಹುದು. ನೋಡಿ ಅದಕ್ಕಿಂತ ಶ್ರೇಷ್ಠವಾದದ್ದು ಇನ್ನೇನಿರ್ಲಿಕ್ಕೆ ಸಾಧ್ಯ ಅಲ್ವಾ? ಭಗವಂತನಿಗೆ ನಾವು ಪ್ರೇಯಸಿ ಆಗೋದು ಅಥವಾ ಹೆಂಡತಿ ಆಗೋದು ಅಂತಂದ್ರೆ ನಾವು ಯೋಚನೆ ಸಹ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಇವಾಗ ಆ ಕೃಷ್ಣ ಈ ಭೌತಿಕ ಪ್ರಪಂಚಕ್ಕೆ ಬಂದಾಗ ದ್ವಾಪರ ಯುಗದಲ್ಲಿ ಅವರು ಏನು 16,000 ಹೆಂಡತಿರನ್ನ ಅವ್ರು ಮದ್ವೆ ಆಗ್ತಾರಲ್ಲ, ಅಷ್ಟೊಂದ್ ಜನ ರಾಜಕುಮಾರಿಯರನ್ನ ಮದ್ವೆ ಆಗ್ತಾರಲ್ಲ. ಸೊ ಅವರೆಲ್ಲರನ್ನೂ ಸಹ ಋಷಿ ಮುನಿಗಳು, ಅವರೆಲ್ಲರನ್ನೂ ಸಹ ರಾಮ ಅವರು ಕಾಡಿಗೆ ಹೋದಾಗ ರಾಮನ ಸೌಂದರ್ಯವನ್ನ ನೋಡಿ ಆ ಎಲ್ಲ ಋಷಿ ಮುನಿಗಳು ರಾಮನನ್ನ ಗಂಡನಾಗಿ ಪಡ್ಕೋಬೇಕು ಅಂತ ಅವರು ಆಸೆಯನ್ನ ಪಟ್ರು. ಅದಕ್ಕೇನೆ ಅವರು ರಾಮ ಹೇಳ್ತಾರೆ, ನಾನು ಏಕಪತ್ನಿ ವ್ರತಸ್ಥ, ನಾನು ನಿಮ್ಮ ಆಸೆಯನ್ನ ನಾನು ಈ ಜನ್ಮದಲ್ಲಿ ಪೂರೈಸ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ಕೃಷ್ಣನ ಅವತಾರದಲ್ಲಿ ಬಂದಾಗ ನಿಮ್ಮೆಲ್ಲರ ಆಸೆನ ನಾನು ಪೂರೈಸ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದ್ರೆ ನೋಡಿ ಅವರು ಆ ಎಲ್ಲಾ ಋಷಿ ಮುನಿಗಳೆಲ್ಲನೂ ಸಹ ಈಗ ಗೋಪಿಕಾ ಸ್ತ್ರೀಯರು ಅಥವಾ ಗೋಪಬಲಕರಾಗಿ ಅವರು ಅವರ ಆಸೆನ ಅವರು ನೆರವೇರಿಸ್ಕೋತಾರೆ. ಅದಕ್ಕೆ ನೋಡಿ ಕೃಷ್ಣ ಅವಕಾಶವನ್ನ ಕೊಡ್ತಾರೆ. ನೋಡಿ ಕೃಷ್ಣನನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಎಷ್ಟು ಕಷ್ಟ ಅಲ್ವಾ? ಮತ್ತೆ ನೋಡಿ ಇಲ್ಲಿ ತುಂಬಾ ಚೆನ್ನಾಗಿರೋ ಒಂದು ಶ್ಲೋಕವನ್ನ ಇಲ್ಲಿ ಕುಲಶೇಖರ ಆಳ್ವಾರ್ ಅವ್ರು ಹೇಳ್ತಾ ಇದ್ದಾರೆ. ಕೃಷ್ಣ ತ್ವದೀಯ ಪದ ಪಂಜರಾಂತಂ ಅದ್ವೈವ ಮೇ ವಿಶತು ಮಾನಸ ರಾಜಹಂಸಃ ಪ್ರಾಣಾ ಪ್ರಯಾಣ ಸಮಯೇ ಕಫವಾತ ಪಿತ್ತೈ ಕಂಠಾವರೋಧಾನ ವಿಧ ಸ್ಮರಣಂ ಕುತಸ್ತೆ. ಪ್ರಿಯ ಕೃಷ್ಣ, ನನ್ನ ಮಾನಸ ರಾಜಹಂಸವು ನಿನ್ನ ಪಾದಾರವಿಂದಗಳ ದಂಟನ್ನು ಸುತ್ತಿಕೊಳ್ಳುವಂತೆ ನನ್ನನ್ನು ಈ ಕೂಡಲೇ ಸಾಯಿಸು. ಇಲ್ಲದಿದ್ದರೆ ನಾನು ಕೊನೆಯುಸಿರೆಳುವಾಗ ನನ್ನ ಗಂಟಲು ಕಟ್ಟಿ ಹೋಗಿರುವಾಗ ನಿನ್ನ ನಾಮಸ್ಮರಣೆ ಮಾಡಲು ಹೇಗೆ ಸಾಧ್ಯ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ರಾಜ ಕುಲಶೇಖರ ಆಳ್ವಾರ್ ಹೇಳ್ತಾ ಇದ್ದಾರೆ. ನೋಡಿ ಅವ್ರು ಏನನ್ನ ಹೇಳ್ತಾರೆ ಅಂತಂದ್ರೆ ಅವ್ರು ಇವಾಗ ಇನ್ನ ತರುಣಾವಸ್ಥೆಯಲ್ಲಿ ಇದ್ದಾರೆ. ನೋಡಿ ಅವ್ರಿಗೆ ಅರ್ಥ ಆಗಿದೆ ನಾವು ನಮ್ಮ ಜೀವನದ ಈ ಮನುಷ್ಯ ಜೀವನದ ಉದ್ದೇಶ ಏನು, ನಾವು ಸಾಯುವ ಸಮಯದಲ್ಲಿ ನಾವು ಪರೀಕ್ಷೆಯನ್ನ ನಾವು ಸರಿಯಾಗಿ ನಾವು ಎದುರಿಸ್ಬೇಕು ಅಂತ ಹೇಳ್ಬಿಟ್ಟು ಅಲ್ವಾ? ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ನಾನು ಇವಾಗ ನನ್ನ ಕೈ ಕಾಲುಗಳು, ನನ್ನ ಗಂಟಲು ಎಲ್ಲವೂ ಸರಿಯಾಗಿ ಕೆಲಸ ಮಾಡ್ತಾ ಇದೆ. ನಾನು ಇವಾಗ್ಲೇ ನೀನು ನಿನ್ನ ಲೋಕಕ್ಕೆ ನಿನ್ನ ಹತ್ರ ಕರ್ಕೋ. ಯಾಕೆಂದ್ರೆ ನಾನು ಇವಾಗ ಆದ್ರೆ ನನ್ನ ಗಂಟಲಿನಿಂದ ನಿನ್ನ ನಾಮಸ್ಮರಣೆ ಬರುತ್ತೆ, ನಾನು ನಿನ್ನ ಸ್ಮರಣೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ನನ್ನ ಸಾಯುವ ಅಂದ್ರೆ ನನಗೆ ಇವಾಗ ವಯಸ್ಸಾದ್ಮೇಲೆ ನಾನೇನಾದ್ರು ಸತ್ ಹೋದ್ರೆ ನನ್ನ ಗಂಟಲಿ ಇವಾಗ ಕಫ ವಾತ ಎಲ್ಲ ಕುತ್ಕೊಂಡಿರುತ್ತೆ, ಅವಾಗ ನಿನ್ನ ನಾಮಸ್ಮರಣೆ ನನಗೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ನೋಡಿ ಯಾವ ತರ ಪ್ರಾರ್ಥನೆನ ಮಾಡ್ತಾ ಇದ್ರೆ. ಈ ತರನೂ ಒಬ್ರು ಯಾರಾದ್ರೂ ಪ್ರಾರ್ಥನೆನ ಮಾಡ್ಲಿಕ್ಕೆ ಸಾಧ್ಯನಾ? ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ನನ್ನ ಈ ಕೂಡಲೇ ಸಾಯಿಸು, ಇಲ್ಲದಿದ್ದರೆ ನಾನು ಕೊನೆಯುಸಿರು ಎಳುವಾಗ ನನ್ನ ಗಂಟಲು ಕಟ್ಟಿ ಹೋಗಿರುವಾಗ ನಿನ್ನ ನಾಮಸ್ಮರಣೆ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳ್ಬಿಟ್ಟು ಅವರು ಕೇಳ್ತಾ ಇದ್ದಾರೆ. ಕೊನೆಯ ಶ್ಲೋಕ ಇದು. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರದಿಷ್ಟಂ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ. ಎಷ್ಟು ಸುಂದರವಾದ ಶ್ಲೋಕ. ಇವಾಗ ನೋಡಿ ನಮ್ಗೆ ಅನ್ನಿಸ್ತಿದ್ಯಲ್ವಾ, ಅಯ್ಯೋ ಇದೇನಿದು 1 ಗಂಟೆಗಳ ಕಾಲ 1.5 ಗಂಟೆಗಳ ಕುತ್ಕೊಂಡು ಕೃಷ್ಣ ಕೃಷ್ಣ ಅಂತ ಹೇಳ್ಬಿಟ್ಟು ನಾವು ಭಗವದ್ಗೀತೆ ಅಂತ ಅನ್ಕೊಂಡ್ ಬಂದ್ವಿ. ಇದೇ ನೋಡಿದ್ರೆ 3 ಹೊತ್ತು ಕೃಷ್ಣ ಕೃಷ್ಣ ಕೃಷ್ಣನ ನಾಮಸ್ಮರಣೆ ಮಾಡಿ ಇವರೇ ಇದೇ ಹೇಳ್ತಾ ಇದಾರಲ್ವಾ. ಆದ್ರೆ ನನ್ನ ಸ್ನೇಹಿತರೆಲ್ಲ ಬೇರೆದೇನೆಲ್ಲಾ ಕೆಲಸ ಮಾಡಿ ಎಷ್ಟು ಪುಣ್ಯ ಕಟ್ಕೋತಾ ಇದಾರೆ, ದಾನ ಮಾಡ್ತಾ ಇದಾರೆ, ಧರ್ಮ ಮಾಡ್ತಾ ಇದಾರೆ, ಇನ್ಯಾವುದೋ ಸೇವೆ ಮಾಡ್ತಾ ಇದಾರೆ. ಅವ್ರಿಗೆಲ್ಲ ಇವಾಗ ಎಷ್ಟೊಂದು ಪುಣ್ಯ ಸಿಗುತ್ತೆ. ನನಗೆ ಇವಾಗ ಬರೇ ಕೃಷ್ಣ ಕೃಷ್ಣ ಅಂತಿದೀನಿ, ನನಗೆ ಇದೆಲ್ಲ ನನಗೆ ಲಾಸ್ ಆದಂಗ ಆಗ್ಲಿಲ್ವಾ? ನಾನು ಯಾವ್ದೇ ಒಂದು ಯಜ್ಞ ಮಾಡ್ತಾ ಇಲ್ಲ, ದಾನ ಧರ್ಮ ಮಾಡ್ತಾ ಇಲ್ಲ, ವೇದಾಭ್ಯಾಸ ಮಾಡ್ತಾ ಇಲ್ಲ, ಯೋಗಾಭ್ಯಾಸ ಮಾಡ್ತಾ ಇಲ್ಲ, ಏನನ್ನೂ ಮಾಡ್ತಾ ಇಲ್ವಲ್ಲ, ನನಗೆ ಇವಾಗ ಎಷ್ಟೊಂದು ಮಿಸ್ ಆಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಯೋಚನೆ ಬರುತ್ತಲ್ಲ. ನೋಡಿ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾರೆ, ಭಕ್ತಿ ಪೂರ್ವಕ ಸೇವೆಯ ಮಾರ್ಗವನ್ನ ಸ್ವೀಕರಿಸುವವನು
ವೇದಾಧ್ಯಯನ, ಯಜ್ಞಗಳ ಆಚರಣೆ, ದಾನ ಮಾಡುವುದು ಅಥವಾ ತಾತ್ವಿಕ ಮತ್ತು ಕಾಮ್ಯ ಕರ್ಮಗಳಿಂದ ಬರುವ ಫಲಗಳನ್ನು ಕಳೆದುಕೊಳ್ಳಬೇಕಾಗಿಲ್ಲ. ಭಕ್ತಿ ಸೇವೆ ಮಾಡಿದರೆ ಸಾಕು, ಆತನು ಇವೆಲ್ಲವನ್ನ ಪಡೆಯುತ್ತಾನೆ ಮತ್ತು ಕಡೆಯಲ್ಲಿ ಪರಮ ಶಾಶ್ವತ ನಿವಾಸವನ್ನ ಸೇರುತ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ. ನೋಡಿ, ಭಕ್ತಿ ಮಾರ್ಗಕ್ಕೆ ಬಂದ್ರೆ ನಾವು ಎಲ್ಲವನ್ನ ನಾವು ಪಡ್ಕೊಂಡ್ ಹಾಗೆ ನಾವು ಅದಕ್ಕೆ ಇದಕ್ಕೆ ಅಂತ ಹೇಳ್ಬಿಟ್ಟು ಏನು ಸೆಪ್ರೇಟ್ ಆಗಿ ಮಾಡೋದ್ ಬೇಕಾಗಿಲ್ಲ. ನೋಡಿ, ಬರೇ ದಾನ ಧರ್ಮ ಮಾಡಿದ್ರೆ ನಾವು ನೋಡಿದ್ವಿ ಅಲ್ವಾ, ಮೃಗ ಮಹಾರಾಜ ಏನಾಯ್ತು, ಅವನು ಪುಣ್ಯ ಬರ್ಲಿ ಅಂತ ಹೇಳ್ಬಿಟ್ಟು ದಾನ ಮಾಡ್ತಾನೆ, ನನಗೆ ಸ್ವರ್ಗ ಪ್ರಾಪ್ತಿ ಆಗ್ಲಿ ಅಥವಾ ಇನ್ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಅವನು ದಾನ ಧರ್ಮ ಮಾಡ್ತಾನೆ. ಕೊನೆಗೆ ಏನಾಗತ್ತೆ, ಅವನು ಇವಾಗ ಒಂದು ಕ್ಷುದ್ರ ಜಂತುವಾಗಿ, ಒಂದು ಹಲ್ಲಿಯಾಗಿ ಅವನು ಹುಟ್ಟೋ ತರ ಆಗೋಗುತ್ತೆ ಅಲ್ವಾ. ಆದ್ರೆ ನೋಡಿ, ಇಲ್ಲಿ ಭಕ್ತಿ ಸೇವೆ ಮಾಡಿದ್ರೆ ನಮ್ಗೆ ಈ ಎಲ್ಲಾ ಒಳ್ಳೆ ಕಾರ್ಯ ಅಂತ ನಾವೇನೆಲ್ಲಾ ನಾವು ತಿಳ್ಕೊಂಡಿದೀವಿ, ಅವೆಲ್ಲ ಮಾಡೋ ಪುಣ್ಯದ ಜೊತೆಗೆ ನಾವು ಪರಮಗತಿಯನ್ನು ನಾವು ಪಡಿತೀವಿ. ಆ ಗತಿ ಅಂದ್ರೆ ಆ ಸ್ಥಾನ ಬಿಟ್ರೆ ಇನ್ಯಾವುದು ಇಲ್ಲ, ಅದಕ್ಕಿಂತ ಪರಮ ಶ್ರೇಷ್ಠವಾದ ಸ್ಥಾನ ಇನ್ಯಾವುದು ಇಲ್ಲ. ನೋಡಿ, ಭಕ್ತಿ ಸೇವೆ ಮಾಡಿದ್ರೆ ನಮ್ಗೆಲ್ಲವೂ ಸಿಗುತ್ತೆ ಅಂತ. ಇವಾಗ ಎಕ್ಸಾಂಪಲ್ ನಾನು ನೆನೆ ಕೊಟ್ಟ ಹಾಗೇನೆ, 100 ರೂಪಾಯಿ ನೋಟ್ ನನ್ನ ಹತ್ರ ಇದೆ ಅಂತಂದ್ರೆ ಏನ್ ಅರ್ಥ, ನನ್ನ ಹತ್ರ 1 ರೂಪಾಯಿ ಇದೆ, 50 ರೂಪಾಯಿ ಇದೆ, 70 ರೂಪಾಯಿ ಇದೆ, 80 ರೂಪಾಯಿ 90 ರೂಪಾಯಿನೂ ಇದೆ ಅಂತ ಅಲ್ವಾ. ಅಂದ್ರೆ ಪರಿಪೂರ್ಣವಾಗಿದೆ ಅಂತ ಹೇಳ್ಬಿಟ್ಟು ಭಕ್ತಿ ಮಾರ್ಗ ಅದನ್ನ ನಮ್ಗೆ ಹೇಳ್ತಾ ಇದ್ರೆ. ಮತ್ತೆ ಇವಾಗ ಯೋಗಿನೂ ಸಹ ಅವರು ಏನು ಇಚ್ಛಾಮರಣಿ ಅಲ್ವಾ, ಅವರು ಬೇಕಾದ್ರೆ ಅವರು ಸಾಯುವ ಸಮಯದಲ್ಲಿ ಅವರು ತಮ್ಮ ನವದ್ವಾರಗಳನ್ನ ಅವರು ಕ್ಲೋಸ್ ಮಾಡ್ಕೊಂಡು ತಮ್ಮ ಪ್ರಾಣವಾಯುವನ್ನ ಅವರು ಆ ಶಿರಸ್ಸಿನ ಬ್ರಹ್ಮದ್ವಾರದ ಮೂಲಕ, ಅವರು ಬ್ರಹ್ಮರಂಧ್ರದ ಮೂಲಕ ಅವರು ಹೊರಗಡೆ ಕಳಿಸ್ಬೋದು ಅವರ ಆತ್ಮವನ್ನ. ಸೊ ಅವಾಗ ಏನಾಗುತ್ತೆ, ಅವ್ರು ಸಹ ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ತಾರೆ. ಆದ್ರೆ ಅವರು ಕೃಷ್ಣನ ಹತ್ರನೇ ಹೋಗ್ತಾರೆ ಅಂತ ಹೇಳಿಕ್ ಆಗೋದಿಲ್ಲ. ಆಧ್ಯಾತ್ಮಿಕ ಲೋಕದಲ್ಲಿ ಅವರು ಅವರ ತಮ್ಮ ಯಾವ ಭಾವದಲ್ಲಿ ಬಿಟ್ಟಿದಾರೋ ಆ ಭಾವದ ತರ ಅವರು ಬ್ರಹ್ಮ ಜ್ಯೋತಿಯಲ್ಲಿ ಇರಬಹುದು, ಇಲ್ಲ ಅಂತಂತಂದ್ರೆ ಅವರು ವೈಕುಂಠಕ್ಕೆ ಹೋಗ್ಬೋದು. ಅಷ್ಟೇನೆ, ಅವರು ಕೃಷ್ಣನಿಗೆ ಭಕ್ತಿ ಸೇವೆ ಮಾಡ್ಬೇಕು ಅಂದ್ರೆ ಮಾತ್ರನೇ ಕೃಷ್ಣ ಲೋಕಕ್ಕೆ ಹೋಗೋದು. ಇಲ್ಲ ಅಂತಂತಂದ್ರೆ ಕೃಷ್ಣನ ಹತ್ರನೂ ಹೋಗ್ಲಿಕ್ಕೆ ಆಗೋದಿಲ್ಲ, ವೈಕುಂಠಕ್ಕೂ ಹೋಗ್ಲಿಕ್ಕೆ ಆಗಲ್ಲ. ಬರೇ ಅಲ್ಲಿ ಬ್ರಹ್ಮ ಜ್ಯೋತಿಯಲ್ಲೇನೆ ಇರ್ಲಿಕ್ಕೆ ಸಾಧ್ಯ. ಯಾರು ಕೃಷ್ಣನಿಗೆ ಸೇವೆ ಮಾಡ್ಬೇಕು ಅಂತ ಅನ್ಕೋತಾರೋ ಅವ್ರು ಮಾತ್ರನೇ ವೈಕುಂಠಕ್ಕೆ ಆಗ್ಲಿ, ಇಲ್ಲ ಅಂತಂದ್ರೆ ಗೋಲಕಕ್ಕೆ ಆಗ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದಾರೆ. ಮತ್ತೆ ಇವಾಗ ಯೋಗಿ ಏನಾದ್ರೂ ಆತರ ಅವರ ಪ್ರಯತ್ನದಿಂದ ಅವರು ಪ್ರಾಣವನ್ನ ಬಿಡ್ಬೇಕು ಅಂತಂದ್ರೆ ಅವ್ರು ಎಲ್ಲವನ್ನ ನೋಡ್ಬೇಕು, ಗಳಿಗೆ ಸಮಯ ಎಲ್ಲವನ್ನ ನೋಡ್ಬೇಕು. ಇವಾಗ ಉತ್ತರಾಯಣ ಪುಣ್ಯ ಕಾಲದಲ್ಲಿ ಹಗಲಿನಲ್ಲಿ ಏನಾದ್ರೂ ಅವರು ಪ್ರಾಣವನ್ನ ಇದು ಯಾವ್ದು ಶುಕ್ಲ ಪಕ್ಷದಲ್ಲಿ ಪ್ರಾಣವನ್ನ ಬಿಟ್ರೆ ಮಾತ್ರನೇ ಅವರು ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ತಾರೆ. ಇಲ್ಲ ಅಂತಂತಂದ್ರೆ ಅಕಸ್ಮಾತ್ ಏನಾದ್ರು ಅವರು ಕೃಷ್ಣ ಪಕ್ಷದಲ್ಲಿ ಅಥವಾ ದಕ್ಷಿಣಾಯನ ಕಾಲದಲ್ಲಿ ರಾತ್ರಿ ಸಮಯದಲ್ಲಿ ಏನಾದ್ರು ಬಿಟ್ರೆ ಅವರು ಚಂದ್ರನ ಲೋಕಕ್ಕೆ ಹೋಗ್ತಾರೆ. ಚಂದ್ರನ ಲೋಕಕ್ಕೆ ಅವರು ಹೋದಾಗ ಅವರ ಪುಣ್ಯ ಇರೋ ಅಷ್ಟು ಸಮಯ ಮಾತ್ರನೇ ಅವರು ಚಂದ್ರನ ಲೋಕಕ್ಕೆ ಇರ್ಲಿಕ್ಕೆ ಸಾಧ್ಯ. ಆಮೇಲೆ ಮತ್ತೆ ಅವರು ಈ ಭೌತಿಕ ಪ್ರಪಂಚಕ್ಕೆ ಬಂದ್ಬಿಡ್ಬೇಕು. ಅದಕ್ಕೇನೆ ಈ ಭಕ್ತಿ ಸೇವೆಯಲ್ಲಿ ಏನು ಅಂತಂದ್ರೆ ಕೃಷ್ಣನೇ ಎಲ್ಲವನ್ನ ನೋಡ್ಕೋತಾರೆ. ಈ ಭಕ್ತಿ ಮಾರ್ಗದಲ್ಲಿ ಇವರು ಯಾವುದೇ ಒಂದು ಸಮಯ ವೇಳೆ ಅದನ್ನೆಲ್ಲ ನೋಡೋದು ಬೇಕಾಗಿಲ್ಲ. ಸೊ ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾರೆ. ಅದನ್ನ ಹೇಗೆ ಅರ್ಥ ಮಾಡಿಸ್ತಾರೆ ಆಚಾರ್ಯರು ಅಂತಂತಂದ್ರೆ, ಇವಾಗ ನಾವು ಕೋತಿ ಮರಿಯನ್ನ ನೋಡಿದೀವಲ್ವಾ, ಕೋತಿ ಮರಿ ಅದು ತನ್ನ ತಾಯಿಯನ್ನ ಚಿಕ್ಕದ ಮರಿ ಇದ್ದಾಗ ತಾಯಿಯನ್ನ ಔಚ್ಕೊಂಡು ಅದು ನಡೀತಾ, ಅಂದ್ರೆ ಅಮ್ಮ ಎಲ್ಲೋ ಹೋಗುತ್ತೋ ಅಲ್ಲಿ ಹೋಗ್ತಾ ಇರುತ್ತೆ ಅಲ್ವಾ. ಅಕಸ್ಮಾತ್ ಏನಾದ್ರು ಆ ಮರಿ ಏನಾದ್ರು ಆಕಸ್ಮಿಕವಾಗಿ ಕೈಯನ್ನ ಬಿಟ್ಬಿಟ್ರೆ ಏನಾಗುತ್ತೆ, ಮರಿ ಕೆಳಗಡೆ ಬಿದ್ಬಿಟ್ಟು ಅದು ತನ್ನ ಪ್ರಾಣವನ್ನೇ ಕಳ್ಕೊಳ್ಳೋ ಅಂತ ಸ್ಥಿತಿಯಲ್ಲಿ ಇರುತ್ತೆ. ಆದ್ರೆ ನಾವು ಬೆಕ್ಕನ್ನ ನೋಡಿದೀವಲ್ವಾ, ಬೆಕ್ಕು ತನ್ನ ಮರಿಯನ್ನ ತನ್ನ ಬಾಯಲ್ಲೇ ಅದು ಎತ್ಕೊಂಡು ಹೋಗುತ್ತೆ ಅಲ್ವಾ. ಅದು ಯಾವುದೇ ಒಂದು ಕ್ಷಣಕ್ಕೂ ಅದು ಮರಿಯನ್ನ ಅದು ಬಿಡೋ ಚಾನ್ಸಸ್ ತುಂಬಾನೇ ಕಡಿಮೆ ಅಲ್ವಾ. ಅಂದ್ರೆ ಇಲ್ಲಿ ಏನನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಭಕ್ತರಾದವರು ಪರಿಪೂರ್ಣವಾಗಿ ಅವರು ಭಗವಂತನ ಮೇಲೆನೆ ಅವರು ಡಿಪೆಂಡ್ ಆಗಿದ್ದಾರೆ. ಆದ್ರೆ ಈ ಯೋಗಿ ಯೋಗ ಮಿಶ್ರಿತ ಭಕ್ತಿಯನ್ನ ಯಾರು ಮಾಡ್ತಾ ಇದಾರೋ ಅವರು ತಮ್ಮ ಏನು ಎಂಡವರ್ಸ್ ಅಂತ ಏನ್ ಕರಿತೀವಿ ಅವರ ಪ್ರಯತ್ನದ ಮೇಲೆ ಅವರು ಡಿಪೆಂಡ್ ಆಗಿದ್ದಾರೆ. ಅದನ್ನೇ ಇಲ್ಲಿ ನಾವು ತುಂಬಾ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಆದ್ರೆ ನಾವು ಆ ಕೃಷ್ಣನ ಸ್ಮರಣೆ ಬರ್ಬೇಕು ಅಂತಂದ್ರೆ ಆಕಸ್ಮಿಕವಾಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯೋಗ ಮಿಶ್ರಿತ ಭಕ್ತಿ ಅಥವಾ ಶುದ್ಧ ಭಕ್ತಿಯಿಂದ ಮಾತ್ರನೇ ನಾವು ಕೃಷ್ಣನ ಸ್ಮರಣೆಯನ್ನ ನಾವು ನಮ್ಮ ಸಾಯುವ ದಿನ ನಾವು ಜ್ಞಾಪಿಸ್ಕೊಳ್ಲಿಕ್ಕೆ ಸ್ಮರಣೆಗೆ ಬರೋ ತರ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಭಗವದ್ಗೀತೆ ಗ್ರಂಥ ಮಹಾರಾಜ್ ಕಿ ಜೈ, ಶಿಲಾ ಪ್ರಭುಪಾದ್ ಕಿ ಜೈ, ಶಿಲಾ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಚ ಕಲ್ಪತೃಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತಿನ ಅಧ್ಯಾಯದಲ್ಲಿ 28 ಶ್ಲೋಕ ಇತ್ತು. ಅರ್ಜುನನ 8 ಪ್ರಶ್ನೆಗಳಿಂದ ಶುರುವಾಯಿತು. ಸೊ ಕೃಷ್ಣ ಆ 8 ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾರೆ. ಕೊನೆಯ ಪ್ರಶ್ನೆಗೆ ಇಡೀ ಅಧ್ಯಾಯದ ಪೂರ್ತಿ ಅವರು ಉತ್ತರವನ್ನ ಕೊಡ್ತಾರೆ. ಸೊ ಸಾವಿನ ಸಮಯದಲ್ಲಿ ಕೃಷ್ಣನನ್ನ ನೆನಪಿಸ್ಕೊಳ್ಳೋದು ಹೇಗೆ ಅಂತ ಹೇಳ್ಬಿಟ್ಟು ಕೃಷ್ಣ ನಮ್ಗೆ ಹೇಳ್ತಾ ಇದ್ದಾರೆ. ಸೊ ನಾವು ಯಾವ ಭಾವದಲ್ಲಿ ನಾವು ದೇಹವನ್ನ ಬಿಡ್ತೀವೋ ಸಾಯುವ ಸಮಯದಲ್ಲಿ ಅದೇ ಭಾವದಲ್ಲಿರುವ ಒಂದು ದೇಹವನ್ನ ನಾವು ಪಡಿತೀವಿ ಅಂತ ನಮ್ಗೆ ಹೇಳ್ತಾ ಇದ್ದಾರೆ.
ಯೋಗ ಮಿಶ್ರಿತ ಭಕ್ತಿಯಿಂದ ನಾವು ಕೃಷ್ಣನನ್ನ ನಾವು ಸಾಯುವ ದಿನದಲ್ಲಿ ನಾವು ಸ್ಮರಿಸ್ಕೋಬಹುದು. ಮತ್ತೆ ಶುದ್ಧ ಭಕ್ತಿಯಿಂದನೂ ಸಹ ನಾವು ಕೃಷ್ಣನನ್ನ ನಾವು ಸಾಯುವ ಸಮಯದಲ್ಲಿ ನಾವು ಸ್ಮರಿಸ್ಕೋಬಹುದು. ಆದ್ರೆ ಯೋಗ ಮಿಶ್ರಿತ ಭಕ್ತಿಯಲ್ಲಿ ಅವರ ಪ್ರಯತ್ನ ತುಂಬಾ ಹೆಚ್ಚಿರುತ್ತೆ. ಆದ್ರೆ ಶುದ್ಧ ಭಕ್ತಿಯಿಂದ ಕೃಷ್ಣನನ್ನ ಸ್ಮರಿಸಿರೋರಲ್ಲಿ ಕೃಷ್ಣನೇ ನೋಡ್ಕೋತಾರೆ. ಅಕಸ್ಮಾತ್ ಏನಾದ್ರೂ ಆ ಭಕ್ತನಿಗೆ ಆ ಕೋಮಾಗೆ ಏನಾದ್ರು ಹೋಗ್ಬಿಟ್ಟಿದ್ರೆ ಆ ಸಮಯದಲ್ಲಿ ಕೃಷ್ಣನ ಸ್ಮರಣೆಯನ್ನ ಮಾಡ್ಕೊಳ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ಕೃಷ್ಣನೇ ಅವರ ಸ್ಮರಣೆಯನ್ನ ಮಾಡ್ಕೋತಾನೆ. ಅವಾಗ ಎರಡೂ ಒಂದೇ ಆಗುತ್ತೆ ಅಲ್ವಾ. ನಾವು ಕೃಷ್ಣನನ್ನ ಸ್ಮರಿಸೋದು, ಕೃಷ್ಣ ನಮ್ಮನ್ನ ಸ್ಮರಿಸೋದು, ಎರಡನ್ನೂ ಸಹ ಒಂದೇ ಆಗುತ್ತೆ. ಸೊ ಅವಾಗ ಫಲ ಒಂದೇ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತೆ ಭೌತಿಕ ಪ್ರಪಂಚ ಮತ್ತೆ ಆಧ್ಯಾತ್ಮಿಕ ಪ್ರಪಂಚದ ವ್ಯತ್ಯಾಸ ತಿಳಿಸಿ ಕೊಡ್ತಾ ಇದ್ದಾರೆ. ಭೌತಿಕ ಪ್ರಪಂಚ ದುಃಖಾಲಯಂ ಅಶಾಶ್ವತಂ ಅಂತ ಹೇಳಿದ್ರು. ಆಧ್ಯಾತ್ಮಿಕ ಪ್ರಪಂಚ, ಭೌತಿಕ ಪ್ರಪಂಚ ನಾಶವಾದಾಗ್ಲೂ ಸಹ ಆಧ್ಯಾತ್ಮಿಕ ಪ್ರಪಂಚ ನಾಶವಾಗೋದಿಲ್ಲ, ಅಲ್ಲಿ ಉಳಿಯುತ್ತೆ. ಮತ್ತೆ ಅಲ್ಲಿ ಹೋದವರು ಮತ್ತೆ ಹುಟ್ಟು ಸಾವಿನ ಚಕ್ರಕ್ಕೆ ಸಿಕ್ಕಾಕೊಳ್ಳೋದು ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಶುದ್ಧ ಭಕ್ತಿಯಿಂದ ಮಾತ್ರನೇ ನಾವು ಆ ಗೋಲೋಕ ವೃಂದಾವನ ಪರಮೋನ್ನತವಾದದನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಸೊ ಕೊನೆಯದಾಗಿ ನಮ್ಗೆ ಇವತ್ತಿನ ಅಧ್ಯಾಯದಿಂದ ನಾವು ತಿಳ್ಕೊಬೇಕಾಗಿರೋದು ಬರೀ ಆರ್ಟ್ ಆಫ್ ಲಿವಿಂಗ್ ಒಂದೇ ಅಲ್ಲ, ಆರ್ಟ್ ಆಫ್ ಡೈಯಿಂಗ್ ತುಂಬಾ ಇಂಪಾರ್ಟೆಂಟ್ ಅಂತ ನಾವು ತಿಳ್ಕೊಬೇಕು. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ಅಂತೆ ನಾರಾಯಣ ಸ್ಮೃತಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಪ್ರತಿ ಕ್ಷಣನೂ ಕೃಷ್ಣನ ನಾಮಸ್ಮರಣೆ ಮಾಡ್ತಾ ಇರಿ, ಒಂದು ಕ್ಷಣನೂ ಕೃಷ್ಣನನ್ನ ಮರೆತು ಇರ್ಬೇಡಿ. ಮತ್ತೆ ನಾವು ನಾಳೆಯ ಅಧ್ಯಾಯ 9ನೇ ಅಧ್ಯಾಯವನ್ನ ನಾವು ತಿಳ್ಕೊಂಡಂತೆ ರಾಜವಿದ್ಯಾ ರಾಜಗುಹ್ಯ ಯೋಗ. ಸೊ ಎಲ್ಲರಿಗೂ ಇಷ್ಟೊತ್ತು ನೀವು ಶ್ರದ್ಧೆಯಿಂದ ಕುತ್ಕೊಂಡು ಕೇಳೋದಕ್ಕೆ ನಿಮ್ಗೆಲ್ಲರಿಗೂ ಸಹ ನಾನು ದೇವಸ್ಥಾನದ ಪರವಾಗಿ ಅನಂತಾನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹರೇ ಕೃಷ್ಣ, ಶುಭರಾತ್ರಿ.